ತಮಸತೋಮ ಸದ್ಗಮಯ ಸಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಜ್ವರ ಬಹಳ ಜ್ವರ ಇದ್ದರೂ ಕೂಡ ಈ ಸಮಾರಂಭಕ್ಕೆ ಬಂದಿದ್ದಾರೆ. ಅವರನ್ನು ಈಗ ಬೇಗ ಸ್ವಲ್ಪ ನಿರ್ಗಮಿಸ್ತಿದ್ದಾರೆ. ಆದ್ದರಿಂದ ಅವರನ್ನು ನಾವು ಒಂದು ಭಾರತೀಯ ಜನತಾ ಪಕ್ಷದ ಮಂಗಳೂರು ವಿಧಾನಸಭಾ ಕ್ಷೇತ್ರದ ನೂತನ ಸಾರಥ್ಯವನ್ನು ವಹಿಸಿಕೊಂಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅವರ ರಾಜಕೀಯ ಜೀವನವು ಬಹಳಷ್ಟು ಇನ್ನಷ್ಟು ಉತ್ತುಂಗಕ್ಕೆ ಇರಲಿ, ಅವರ ರಾಜಕೀಯ ಜೀವನ ಬಹಳಷ್ಟು ಶುಭಕರವಾಗಿ ಇರಲಿ ಅಂತ ಹೇಳುತ್ತಾ ಅವರಿಗೆ ಅವರ ಶುಭ ನುಡಿಗೆ ಅವರನ್ನು मैक्स कैब एसोसिएशन रजिस्टर्ड कुडला नेता सहयोगडे टूरिस्ट कार व्यान चालक मालकर संघ ತೊಕ್ಕೋಟು नेता 13ನೇ ವರ್ಷದ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದ ಪೊರ್ತಡು ಇನಿ ವೇದಿಕೆ ನಂಚಿನ ನನ್ನ ಆತ್ಮೀಯ ಮಿತ್ರೆ ಇನಿ ಈ ಸಂಘದ ಜಿಲ್ಲಾಧ್ಯಕ್ಷ ಸ್ಥಾನ ವಹಿಸೊಂದು ಇಡೀ ಸಂಘನ ದುಂಬುಕೊನಪುನಂಚಿನ ಒಂದು ಶಕ್ತಿ ಇತ್ತಿನಂಚಿನ ಚಾಕಚಕ್ಯತೆ ಪಡೆದಿನ ಆತ್ಮೀಯ ಮಿತ್ರೆ ದಿನೇಶ್ ಗೋಂಪಲ್ರೆ ಅಂಚನೆ ಹಿರಿಯರಾಯನಂಚಿನ ಸಂಘದ ಮಸ್ತ್ ಕೆಲಸ ಮಂತದ ಬೆನ್ನೆಲುಬಾದಿದ್ದ ರಮದುಲ್ಲಾಲ್ರೆ ಆನಂದನ್ನರೇ ಅಂಚನೆ ನನ್ನ ಆತ್ಮೀಯ ಮಿತ್ರೆ ಭಗವಾನ್ ದಾಸ್ರೆ ಹಿರಿಯರಾಯನ ಭಟ್ರೆ ಮಾತಾ ಕೃಷ್ಣಣ್ಣ ಮಾತಾ ನಮ್ಮ ತೊಕ್ಕೋಟದ ಪರಿಸರದ ಮಾತಾ ಟ್ಯಾಕ್ಸಿ ಮಾಲಕರ ಬಕ್ಕಾಯ ಚಾಲಕರೇ ಇನ್ನು ಭಾರಿ ಸಂತೋಷ ಆಪುನ ಇಂಗೆ ಈ ಒಂದು ಸಂಘಟನೆ ಬರ್ತದೆ ಇನ್ನೊಂದು ರಾಜಕೀಯದ ನೇತೃತ್ವ ತಂದು ಇನ್ನು ನಿಖಲ ಸಂಘದ ಕಾರ್ಯಕ್ರಮ ಮಾಡಿ ಬರ್ತದ ಒಂದು ನಿಖಲೊಟ್ಟಿಗೆ ಪಾತ್ರ ಅದಕ್ಕೆ ಅವಕಾಶ ಇಂಗೆ ಭಾರಿ ಸಂತೋಷ ದಯಪಂಡ ಒಂದು ಸಂದರ್ಭ ಯಾರನ್ನ ಆಟೋ ಚಾಲಕ ಪದ್ಧತಿ ಇನ್ನು ಬೇರೆ ಬೇರೆ ರೀತಿಯ ಒಂದು ಚಾಲಕ ವೃತ್ತಿಗೆ ದುಂಬು ಬರ್ತದೆ ದಾದನ ಏನೊಂದು ಗುರುತಿಸದೀನಿ ಒಂದು ರಾಷ್ಟ್ರೀಯ ಮಟ್ಟದ ಪಕ್ಷದ ಜವಾಬ್ದಾರಿ ನಿಂಗೆ ಕೊಡ್ತೇನೆ ಇಂದಕ್ಕೆ ದಾದ ಬಂಡ ಆಣಿದ ದಿನ ದಿಂಚಲ ಇನಿ ಮುಟ್ಟಲ ಆ ಒಂಜನ ಒಡನಾಟ ಮಾತೇರ್ನೊಟ್ಟಿಗೆ ಎತ್ತಿನೇಟದ ಹತ್ರ ಆಕನ ಪ್ರೀತಿ ವಿಶ್ವಾಸ ಗಳಿಸಿನೇಟದ ಹತ್ರ ಹೇಳಿ ಕೊಂಚ ರಾಜಕೀಯ ಪಕ್ಷ ಗುರುತಿಸೋದು ಕೊರ್ನು ಅಂದ್ರೆ ಈ ಪುತ್ತು ಬಂದು ಸಂತೋಷ ಪಡಬೇಕು ಬುಕ್ಕೊಂದು ಕಟ್ ಪಂಡಿರು ಯಾನು ಸಂಘದ ಜಿಲ್ಲಾಧ್ಯಕ್ಷೆ ನಮ್ಮ ಮೇರೆ ಕೊರಿಯದು ಸಂತೋಷ ದಯಪಂಡ ಚಾಲಕ ಮಾಲಕರ ಸಂಘದ ಬೇರೆ ಬೇಜಾರು ಕಷ್ಟ ಸುಖ ಒಂದು ಮಾತ್ರ ಗೊತ್ತುಪ್ನೇರಿಗೆ ಬಂದ ಆ ಒಂಜಿ ಫೀಲ್ಡ್ ಕೆಲಸ ಮಂತ ಅನುಭವ ಇತ್ತನಾಗ ಮಾತ್ರ ಆಯ್ತಾ ಬೇನೆ ಬೇಜಾರು ಕಷ್ಟ ಸುಖ ಗೊತ್ತುಪ್ನಂತಂದೆ ಒವೇ ಒಂಜಿ ಬೇತೆ ರಾಜಕೀಯ ತರವಾಡು ಸಂಘದ ತರವಾಡು ಏರನ್ನ ಬೇತೆಕ್ಲಿಗೆ ಆಯ್ತಾ ಬೇನೆ ಬೇಜಾರು ಗೊತ್ತುಪ್ಪು ದೇವಳು ಗುಂಬುಡ್ದು ಅಂತೂತ ಕೆಲವು ಸಂಘಲೇಡಿ ಏರ ವೈನ್ ಶಾಪದ ದನಿಕಲು ಅಧ್ಯಕ್ಷ ಹಾಪುನಿ ಬಸ್ತಾಯ ಬೊಕ್ಕೋರಿ ಬರ್ತದೆ ಬೊಕ್ಕನ್ ಸಂಘದ ಅಧ್ಯಕ್ಷ ಹಾಪುನು ನನಂಜೆಟ್ಟು ಬೊಕ್ಕೋರಿ ಅಧ್ಯಕ್ಷ ಹಾಪುನು ಅನುಪುರ ಸರಿ ಆಯ್ತು ದಯಬಂಡ ಸಂಘದ ಬೆನ್ಪುನಾಯನೇ ಆ ಸಂಘದ ಮೂಲ ಏರು ವೃತ್ತಿ ಮಲ್ಪೇನ ಆ ಮೂಲ ವೃತ್ತಿ ಮಲ್ಪನಕಲೇ ಆಯ್ತಾ ಅಧ್ಯಕ್ಷರವರು ಅಪಕನೇ ಆಯ್ತಾ ಬೇರೆ ಬೇಜಾರು ಗೊತ್ತೊಪ್ಪನಿ ಅಂಚ ನೆಕ್ಕ ನಮ್ಮ ಉಳ್ಳಾಳದ ಆಯುಕ್ತರ ನಂಚಿನ ಶ್ರೀಯುತ ರಾಯಪ್ಪೇರು ವೇದಿಕೆ ಬರೆದಿದ್ದಾರೆ ಮೆರಲ್ನ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತ ಮಾಡಿಲ್ಲ ಅದೇ ನಮ್ಮ ಮಾತಿರಲ್ಲ ನಮ್ಮ ವೃತ್ತಿ ಮೂಲ ವೃತ್ತಿ ಏನು ಮಾಡ್ತಾರೆ ಅಕ್ಕಲೇ ನೇತ ಅಧ್ಯಕ್ಷರಾವಡತ್ತಂದ್ರೆ ನನ್ನವರೇ ಅಧ್ಯಕ್ಷ ಹಾಕೋಣ ಸೂಕ್ತ ಅವೇ ನಿಖಲ್ ಪೂರ ಕರೆಕ್ಟಾದ ಆಯ್ಕೆ ಬಂದಿರೋ ವ್ಯಕ್ತಿ ಇರಬಂದ್ರೆ ನಿಖಲ್ನ ದಿನೇಶ್ ಒಂದು ನಿಖಲ್ನ ಜ್ಞಾನನ ಅರ್ಥ ಬಂತು ನಿಖಲ್ನ ಆ ಒಂದು ಶಕ್ತಿನ ಅರ್ಥ ಬಂತು ನಿಖಲು ಆ ರೀತಿ ಇನಿ ಅರೆ ಆಯ್ಕೆ ಬಂದಿರ ಹತ್ರ ಇನಿ ಸಂಘ ಬಾರಿ ಪೊರ್ಲುಡು ಒಳ್ಳೆ ಒಂದೊಂದು ಯಾಕಂದ್ರೆ ನಾನೇ ಪಂಡೇರು ನಮ್ಮ 50 ಜನ ಮೆಂಬರ್ ಇತ್ತನಲ್ಲ 30 ಜನ ಬೈಜೇರಿಂದ ಇನ್ನಿತ ದಿನ ಎಂಚ ಬಂಡ ನೂದೆಟ್ಟು 20% ಜನಕ್ಕೂ ಎಡ್ಡೆ ಅಂದ ಬಂಡ ಎಡ್ಡೆ ಅಂದ ಒಪ್ಪೋಟ್ ನಮ್ಮ ದಯಪಂಡ 80% ಜನಕ್ಕೂ ಎಡ್ಡೆ ಅಂದ ಒಪ್ಪರು ತಯಾರಿಸಿದ್ರು ಅಂಚಿನವ್ರು ಈ ಸಂಘಟನೆ 50% ಇನ್ನು ಹಾಜರಾತಿ ಬೈದಿಂದ ಬಂಡ ಅವ್ರು ನಿಜವಾದ ಸಂಘಟನೆ ಒಂಜಿ ಮುಖ್ಯ ದೃಷ್ಟಿಕೋನ ಅಂದೇ ಬಂದ ದಯಪಂಡ ಆತ ಗಟ್ಟಿ ಹತ್ರ ಮಾತ್ರ ಇನ್ನು 50% ಜನಕ್ಕೂ ಬೈದೇರು ನಿಜ ಬಂದಿದ್ರೆ ಈ ಮಟ್ಟದ ಸಂಘಟನೆ ಸಾಧ್ಯ ಇತ್ತು ದಯಪಂಡು ಎಲ್ಲಿಂದಲ ಯಾಡೊಂದು ಸಂಘಟನಾತ್ಮಕವಾದ ಕೆಲಸ ಮಾಡಿದ್ರೆ ಇಂಕ ಅನುಭವ ಉಂಟು ಈ ಸಂಘಟನೆಗೆ ಏತ್ ಸಲ ಪಂತರ ಏತ್ ಸಲ ಫೋನ್ ಮಾಡ್ತಾರ ಏತ್ ಸಲ
ಪಂಡೇರು ಯಾಕೆ ಎಲ್ಲದ ಬಾಗಿಲು ಹೋಗ್ತಾರೆ ಅಂದ್ರೆ ಇವರಿಗೆ ಮಾತ್ರ ಗೊತ್ತು ಪಂಡ ಜವಾಬ್ದಾರಿ ಎತ್ತಿನಾಗ ಮಾತ್ರ ಆಯ್ತು ಜವಾಬ್ದಾರಿ ವಿಚಾರ ಗೊತ್ತುಪ್ಪನಿ ಅಡ ಒಂಜಿ ನೆನಪುದಿಯೋಡು ಸಂಘಟಾಪನ ಕೆಲಸ ನಮ್ಮ ವೈಯಕ್ತಿಕವಾದ ಏಪಲ ಸಾಧ್ಯ ಇಜ್ಜಿ ಸಂಘಟಿತರಾದಿತ್ತನ ಮಾತ್ರ ನಮಗೆ ಒಟ್ಟಿಗೆ ಅದು ನಮ್ಮ ಸಮಸ್ಯೆಯಲ್ಲಿ ಪರಿಹಾರ ತಂದೆ ವ್ಯಕ್ತಿತ್ವವಾದ ಏರಿಗಳ ಇವೇ ಒಂದು ಸಮಸ್ಯೆಗೆ ಪರಿಹಾರ ಸಾಧ್ಯ ಜೀವಮನಕ್ಕೆ ಇಡೀ ನಿಗ್ಲಿಕ್ಕೆ ನೆಟ್ಟು ಮಸ್ತ್ ಅನುಭವ ಆದಪ್ಪು ನಿಮಗೆ ತುಂಬದ ಕೆಲವು ಸಮಸ್ಯೆಯಲ್ಲಿ ಪರಿಹಾರ ಸಿಕ್ಕಿದ ಮೂಲಕ ಎಂತ ನಮ್ಮ ವೈಯಕ್ತಿಕವಾದದ್ದು ಸಂಘಟನೆ ಮೂಲಕವಾದ ಅಂಚಾದ ಆಣಿ ನಾರಾಯಣ ಗುರುಕುಲ ಬಂದೇರು ಸಂಘಟನೆಯಿಂದ ಬಲಯುತರಾಗಿರಿ ವಿದ್ಯೆಯಿಂದ ಸ್ವತಂತ್ರರಾಗಿರಿ ಬಂದೇರು ಒಂದು ನಮ್ಮ ವಿದ್ಯೆಯಿಂದ ಬಂದ ನಮ್ಮ ಕಲ್ತಿನ ಆ ಒಂದು ಚಾಲನಾ ವೃತ್ತಿಲ ಒಂದು ವಿದ್ಯೆ ನಮ್ಮ ಅವು ನಮಗೆ ನೊಪ್ಪು ಕೊರ್ಪಂಚಿನ ವಿದ್ಯೆ ಆ ವಿದ್ಯೆಯಿಂದ ಸ್ವತಂತ್ರರಾಗಿರಿ ಸಂಘಟನೆಯಿಂದ ಬಲಯುತರಾಗಿರಿ ಬರ್ಬಿಡ ಒಂದು ಪಾತ್ರ ಇನ್ನು ಈ ಜಾಗೆಟ್ ಅವು ಭಾರಿ ಅರ್ಥಪೂರ್ಣವಾದ ಉಂಡು ಬಂದ್ಬಿಡಕ್ಕೆ ಈಗ ಭಾರಿ ಸಂತೋಷ ಆಗ್ಬಿಡು ಅಂಚಾದ ನಿಗಳ ಪೂರಲ್ಲ ಕ್ಷಮೆ ಯಾಚನೆ ಮಲ್ಪ ದಯಪಂಡು ಕಾರ್ಯಕ್ರಮದ ವೇದಿಕೆ ಹತ್ತು ಅದು ಏನು ಕರೆಕ್ಟ್ ಸಮಯಕ್ಕೆ ಬೈದೆ ಹೆಂಗೆ ಒಂಚೂರು ಆರೋಗ್ಯದ ಸಮಸ್ಯೆ ಇತ್ತು ಡಾಕ್ಟರ್ ಬರೋದ್ರಿಂದ ಹತ್ರ ಏನು ನಿಗಳೊಟ್ಟಿಗೆ ಬರ್ತದೆ ಈ ಪಾತ್ರ ಹೆಂಗೆ ಅವಕಾಶ ಕೊಡಿ ಸಂತೋಷ ಆಗ್ತದೆ ನಿಗಲೇ ಪೂರರಿಗಳ ಏನು ವಂದನೆ ಮಲ್ತಂದು ಹೆಂಗೆ ಪೂರ ಅನುಕೂಲ ನಿಗಳ ಮಾತಾಡಿ ವಿನಂತಿ ಮಲ್ತಂದು ಎನ್ನ ನನ್ನ ಪಾತ್ರ ನೋಡ್ತವೆ ತೊಟ್ಟಿಗೆ ನಿಗಳ 13ನೇ ವರ್ಷದ ವಾರ್ಷಿಕೋತ್ಸವ ವಿಜೃಂಭಣೆ ಆಡು ನಾನು ತುಂಬದ ದಿನಗಳಡಿ ಎಡ್ಡೆ ಅವಕಾಶ ನಿಕ್ಕಡ ದಯಪಂಡ ಇನಿ ಟ್ಯಾಕ್ಸಿ ಉದ್ಯಮ ಬಂದಿರು ಅವಡತಿ ದತ್ತ ಫೋನ್ ಉಂಟು ಆಂಡಲ ನಮ್ಮ ಬೆನ್ಪುನ ಸಾದಿ ಕೊಂಚ ಪಾತ್ರ ಉಂಟು ದಾನೆ ಪೆಲ್ಲಿ ಕಾಹೆ ಕಾನೆ ಒಲಂಕ ನಾಮುಂಡು ನಮ್ಮ ಬೆಂಡ್ರೆ ಮನಸ್ಸು ಬಂದ ನಮ್ಮ ಸಾದಿ ಓಲಾ ಉಂಟು ಸಾವಿರಾರು ಕೆಲಸಗಳು ಸಾವಿರಾರು ಉದ್ಯೋಗಗಳು ನಮ್ಮ ಕಣ್ಣೆದುರು ಅಂಚಾದ ಓಲ ಭಯಪಡ್ಕೊಳ್ಳೋ ಅವಶ್ಯಕತೆ ಹೆಚ್ಚಿ ನಂಗೆ ಬೆನ್ಪುನ ಮನಸ್ಸಿರ್ತಾನೆ ಅಂಡ ಬೆನ್ನಿರ ಸಾದಿ ಸಾವಿರ ಉಂಟು ಅಂಚಾದ ಏರ್ಲ ತರಬೇತಿ ಅವಶ್ಯಕತೆ ಹೆಚ್ಚಿ ಮಾತೆಲ್ಲ ನಾವು ಒಟ್ಟಾದಿತ್ತಂದ ನಮ್ಮ ಬಂದಿದ ಬಾಡಿಗೆ ತೊಂದರೆ ಬರೋದು ನಮ್ಮ ಪಾತ್ರದೊಟ್ಟಿಗೆ ಇನ್ನೆಂಗೆ ಪಾತ್ರ ಅವಕಾಶ ಕೂರೆಲ್ಲ ಒಂದನೇ ಮಂತೊಂದು ಇನ್ನೆರಡು ಪಾತ್ರ ಅಂತವೆ ಜೈ ಸಂಘಟನೆದ ಮಹತ್ವವನ್ನು ತೀರಿಪಾದಕರನಂಚಿನ ಜಿಲ್ಲೆಯ ಕಾರ್ ಮತ್ತು ವ್ಯಾನ್ ಚಾಲಕ ಮಾಲಕರ ಸಂಘ ತೊಕ್ಕೊಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಜಿಲ್ಲೆಯ ಕಾರ್ಯಾಧ್ಯಕ್ಷರು ಜಿಲ್ಲಾ ಟ್ಯಾಕ್ಸಿ ಮ್ಯಾನ್ ಮತ್ತು ಮ್ಯಾಕ್ಸ್ ಕ್ಯಾಬ್ನ ಪ್ರಮೋದ್ ಉಳ್ಳಾಲ್ ರವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮೊಂದಿಗೆ ಪ್ರಶಾಂತ್ ರವರು ವೇದಿಕೆಯ ಮೇಲೆ ಬರಬೇಕು. ಈಗಾಗಲೇ ಪ್ರಮೋದ್ ಉಳ್ಳಾಲ್ ರವರನ್ನು ನಮ್ಮ ಟೂರಿಸ್ಟ್ ಕಾರ್ ಮತ್ತು ವ್ಯಾನ್ ಚಾಲಕ ಮಾಲಕರ ಸಂಘದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅವರಿಗೆ ಮುಸ್ತಫರ್ ಅವರು ಹೂವನ್ನು ಕೊಟ್ಟು ಅವರನ್ನು ಸ್ವಾಗತಿಸಬೇಕಾಗಿದೆ. ನಗರಸಭಾ ಆಯುಕ್ತರಾಗಿರುವಂಥ ಇತಿಹಾಸದಲ್ಲಿ ನಮ್ಮ ರಾಜ್ಯ ಪ್ರಶಸ್ತಿಯನ್ನು ಪಡೆದಂಥ ಆಯುಕ್ತರು ಕೂಡ ಹೌದು. ಕಾರ್ಕಳದಲ್ಲಿ ಇತಿಹಾಸವನ್ನು ಸೃಷ್ಟಿಸಿದಂಥ ಕಾರ್ಕಳ ಮತ್ತು ಮೂಡಬಿದ್ರೆಯಲ್ಲಿ ಬಹಳ ಉತ್ತಮವಾದ ಒಂದು ನಗರವನ್ನು ಮಾಡಿದಂಥ ಆಯುಕ್ತರನ್ನು ಹೇಳಲಿಕ್ಕೆ ನಮಗೆ ಸಂತೋಷವಾಗ್ತಾ ಇದೆ. ಈಗಾಗಲೇ ಉಳ್ಳಳಕ್ಕೆ ಕೂಡ ಬಂದಿದ್ದಾರೆ. ಉಳ್ಳಳದಲ್ಲಿ ಕೂಡ ಅದೇ ರೀತಿಯ ಒಂದು ಸೇವೆಯನ್ನು ಮಾಡಲಿಕ್ಕೆ ನಾವೆಲ್ಲರೂ ನಿಮ್ಮ ಜೊತೆ ಕೂಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳುವ ಮೂಲಕ ರಾಯಪ್ಪರವರನ್ನು ನಮ್ಮ ಜಾರ್ಜಿರವರು ನಮ್ಮ ಪ್ರಧಾನ ಕಾರ್ಯದರ್ಶಿ ಜಿಲ್ಲಾ ಟ್ಯಾಕ್ಸಿ ಮ್ಯಾನ್ಸ್ ಮತ್ತು ಮ್ಯಾಕ್ಸ್ ಕ್ಯಾಬ್ನ ಕಾರ್ಯದರ್ಶಿ ಆನಂದ್ಗೆ ಇವರನ್ನು ಕೂಡ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಸಂತೋಷ್ ರವರು ಹೂಗುಚ್ಛ ನೀಡಿ ಸ್ವಾಗತಿಸ್ತಾ ಇದ್ದಾರೆ. ಹಾಗೆಯೇ ನಮ್ಮ ಜಿಲ್ಲಾ ಅಧ್ಯಕ್ಷರು ನಮ್ಮ ಈ ಒಂದು ಉಳ್ಳಾಳದ ಭಾಗದಲ್ಲಿ ಅತ್ಯುತ್ತಮ ಕಾರು ಮತ್ತು ವ್ಯಾನ್ ಚಾಲಕರ ಮಾಲಕರ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ಅತ್ಯುತ್ತಮ ಒಂದು ಸಂಘಟನೆಯನ್ನು ಮಾಡಿ ಆ ಸಂಘಟನೆಯ ಮುಖಾಂತರ ಮತ್ತೊಮ್ಮೆ ಅವರನ್ನು ಜಿಲ್ಲೆಗೆ ಕರೆಸಿ ಜಿಲ್ಲಾಧ್ಯಕ್ಷರನ್ನು ಮಾಡಿ ಜಿಲ್ಲೆಯ ಸೇವೆಯನ್ನು ಮಾಡಲಿಕ್ಕೆ ಅವರಿಗೆ ಅನುಮಾಡಿಕೊಟ್ಟಿದ್ದಾರೆ ಜಿಲ್ಲೆಯವರು. ಅವರನ್ನು ಕೂಡ ದಿನೇಶ್ ಕುಂಪಲ ಇವರಿಗೆ ನಮ್ಮ ನವೀನ್ ಸುಶೀಲ್ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೆ. ಹಾಗೆಯೇ ನಮ್ಮ ಹಿರಿಯಣ್ಣ ನಮ್ಮ ಈ ತೊಕ್ಕೋಟಿನ ಇಡೀ ಕಾರು ಚಾಲಕ ಮತ್ತು ವ್ಯಾನ್ ಚಾಲಕ ಮಾಲಕರ ಸಂಘದ ಪ್ರಥಮ ಅಧ್ಯಕ್ಷರು ಹೌದು, ಮಾರ್ಗದರ್ಶಕರು ಕೂಡ ಹೌದು. ಹಾಗೆಯೇ ನಮ್ಮೆಲ್ಲರಿಗೂ ತೊಕ್ಕೋಟಿನ ಆಸುಪಾಸಿನ ಎಲ್ಲ ಚಾಲಕ ಮಾಲಕರ ಸಂಘದ
ಎಲ್ಲ ಸದಸ್ಯರಿಗೆ ಅತ್ಯುತ್ತಮ ಸೇವೆಯನ್ನು ಮಾಡಿ ಎಲ್ಲರೊಟ್ಟಿಗೆ ಒಂದು ಅತ್ಯುತ್ತಮ ಬಾಂಧವ್ಯವನ್ನು ಹೊಂದಿದಂಥ ಎಲ್ಲದಕ್ಕೂ ನಮಗೆ ಈ ಒಂದು ಪ್ರೋತ್ಸಾಹವನ್ನು ಕೊಟ್ಟಂಥ ನಮ್ಮ ಸರಳಾಯ ಮಾಜಿ ದೇವೇಶ್ ಸರಳಾಯ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಅವರನ್ನು ಕೂಡ ಸ್ವಾಗತಿಸ್ತದೆ. ಹಾಗೆ ಇಂಡಿಯನ್ ಗಾಡಿಯ ಮಾಲಕರು ಅವರು ನಿಜವಾಗಿಯೂ ಬಹಳ ಅತ್ಯುತ್ತಮ ಕೆಲಸ ಮಾಡಿದವರು, ಎಲ್ಲರಿಗೂ ಬೈಯುವಂಥ ಒಂದು ವ್ಯಕ್ತಿ. ನಾನು ಕೂಡ ಒಂದು ಮೆಂಬರ್ಶಿಪ್ ಕಟ್ಟೋದಕ್ಕೆ ಕೂಡ ಇವತ್ತು ಕಟ್ಟಿಸಿದ್ದಾರೆ ನನ್ನನ್ನು. ಅಂಥ ಒಂದು ವ್ಯಕ್ತಿ ಆ ಒಂದು ಸಂಘಟನೆಯಲ್ಲಿ ಇರಬೇಕು. ಯಾಕೆ ಗೊತ್ತುಂಟಾ, ಇಂಥ ಒಂದು ವ್ಯಕ್ತಿ ಇದ್ದರೆ ಮಾತ್ರ ಸಂಘಟನೆ ನಮಗೆ ಬೆಳೆಯಲಿಕ್ಕೆ ಸಾಧ್ಯ. ಯಾಕಂದರೆ ಎಲ್ಲ ವಿಷಯದಲ್ಲೂ ಕೂಡ ಒಂದು ಚರ್ಚೆ ಅಂದರೆ ಜಾಸ್ತಿ, ಎಲ್ಲರಿಗಿಂತ ಜಾಸ್ತಿ ಚರ್ಚೆ ಮಾಡುವಂಥ ವ್ಯಕ್ತಿ. ಯಾಕೆಂದರೆ ಒಬ್ಬ ಯಾವುದೇ ಒಂದು ಕೆಲಸ ಮಾಡದಿದ್ದರೂ ಕೂಡ ಚರ್ಚೆ, ಮೀಟಿಂಗ್ ಮಾಡದಿದ್ದರೆ ಚರ್ಚೆ, ಆ ಚರ್ಚೆಗೆ ನಮ್ಮ ಅತ್ಯುತ್ತಮ ಈ ಸಂಘಟನೆ ಬೆಳೆಯಲಿಕ್ಕೆ ಸಾಧ್ಯವಾಗಿದೆ ಅಂತ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತಾ ಇದ್ದೇನೆ. ಸಲೀಂ ಇವರಿಗೆ ನಮ್ಮ ಪ್ರಶಾಂತ್ರವರು ಹೂಗುಚ್ಛವನ್ನು ಕೊಟ್ಟು ಅವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಈಗಾಗಲೇ ನೂತನ ಸಮಿತಿ ಕೂಡ ಆಗಿದೆ. ದೀಪ ಬೆಳಗಿಸಿದ ನಂತರ ನಾವು ನಮ್ಮ ನೂತನ ಅಧ್ಯಕ್ಷರು ಬಾಕಿ ಸದಸ್ಯರನ್ನು ನಾವು ಗುರುತಿಸಲಿಕ್ಕೆ ಇದ್ದೇವೆ. ಈಗಾಗಲೇ ನಮ್ಮ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ನಮ್ಮ ಈಗಾಗಲೇ ಎಲ್ಲ ಅತಿಥಿ ಗಣ್ಯರು ನಮ್ಮ ಟೀಚರ್ ಒಂದು ಈ ಪ್ರಾರ್ಥನೆಯನ್ನು ಮಾಡಿ ಚಾಲನೆಯನ್ನು ಕೊಡಬೇಕಾಗಿ ಕೇಳಿಕೊಳ್ತಾರೆ. ಮೂಷಿಕವಾಹನ ಗಣಪ ನೀ ಬಾಬೇಗ ವಿಘ್ನರಾಜ, ಬಾಬೇಗ ವಿಘ್ನರಾಜ. ಮೂಷಿಕವಾಹನ ಗಣಪ ನೀ ಬಾಬೇಗ ವಿಘ್ನರಾಜ, ಬಾಬೇಗ ವಿಘ್ನರಾಜ. ಲಂಬೋದರನೇ ನಂಬಿಯೆ ನಿನ್ನ ವಿಘ್ನಗಳನ್ನೇ ಪರಿಹರಿಸು. ಲಂಬೋದರನೇ ನಂಬಿಯೆ ನಿನ್ನ ವಿಘ್ನಗಳನ್ನೇ ಪರಿಹರಿಸು. ನಿನ್ನಯ ಪೂಜೆಯ ಮಾಡುವ ಮೊದಲು ಹರುಷದಿ ನೀಡುವ ಶುಭ ದಿನವ, ಹರುಷದಿ ನೀಡುವ ಶುಭ ದಿನವ. ಮೂಷಿಕವಾಹನ ಗಣಪ ನೀ ಬಾಬೇಗ ವಿಘ್ನರಾಜ, ಬಾಬೇಗ ವಿಘ್ನರಾಜ. ಕಾರ್ಯಕ್ರಮದ ಪ್ರಾರ್ಥನೆಯನ್ನು ಹೇಳಿದಂಥ ರೋಹಿಣಿ ಟೀಚರ್ ಅವರು ನಮ್ಮೊಂದು ಅಧ್ಯಕ್ಷರಲ್ಲಿ ಈ ಒಂದು ಹೂವನ್ನು ಗಣಪತಿಯ ಶ್ರುತಿಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಗೊಂಡಿದೆ. ಈಗಾಗಲೇ ಯಾವುದಕ್ಕೂ ಒಂದು ಶಿಸ್ತು ಇರಬೇಕಂತ ಒಂದು ಉದಾಹರಣೆಯನ್ನು ನಾವು ಈಗಾಗಲೇ ಪ್ರಾರ್ಥನೆಯನ್ನು ನಾವು ನೋಡಿದ್ದೇವೆ. ಪ್ರಾರ್ಥನೆ ಎಲ್ಲರೂ ಹೇಳ್ತಾರೆ, ನಾನು ಹೇಳ್ತೇನೆ. ಆದರೆ ಪ್ರಾರ್ಥನೆ ಅವರು ಹೇಳಿದ ಪ್ರಾರ್ಥನೆಗೂ ನಾವು ಹೇಳಿದ ಪ್ರಾರ್ಥನೆಗೂ ವ್ಯತ್ಯಾಸ ಇದೆ. ಅವರು ಕೈ ಮುಗಿದು ಕಣ್ಣು ಮುಚ್ಚಿ ಆ ಒಂದು ಪ್ರಾರ್ಥನೆಯನ್ನು ಹೇಳಿದ್ದಾರೆ, ಅದು ಶಿಸ್ತು ಅಂತ ಹೇಳ್ತಾರೆ. ಆ ಶಿಸ್ತನ್ನು ನಾವು ಎಲ್ಲರೂ ಕಾಪಾಡಬೇಕಂತ ಈ ಮೂಲಕ ಹೇಳ್ತಾ ಇದ್ದೇನೆ. ಈಗಾಗಲೇ ಪ್ರಾಸ್ತಾವಿಕ ಭಾಷಣವನ್ನು ಈಗಾಗಲೇ ಅಧ್ಯಕ್ಷರು, ಜಿಲ್ಲೆಯ ಪ್ರಸ್ತುತ ಅಧ್ಯಕ್ಷರು ಆದಂಥ
ದಿನೇಶ್ ಕುಂಬಾಲ ಹೇಳ್ಬೇಕಂತ ಕೇಳ್ತಾ ಇದ್ದೀನಿ. ಉಳ್ಳಾಲದಲ್ಲಿ ಬಹಳಷ್ಟು ಶುಚಿತ್ವಕ್ಕೆ ಬಹಳಷ್ಟು ವೇಗದ ಚಾಲನೆಯನ್ನು ಕೊಟ್ಟು ನಗರವನ್ನು ಬಹಳಷ್ಟು ಶುಚಿಯಾಗಿಡಬೇಕು. ಶುಚಿಯಾಗಿ ಇಡುವುದು ಮಾತ್ರ ಅಲ್ಲ, ಶುಚಿ ಇಡುವವರ ಜೊತೆಯಲ್ಲಿ ಕೂಡ ಭಾಗವಹಿಸಿಕೊಂಡು ಶಿಸ್ತುಬದ್ಧವಾಗಿ ನಾವು ಚಾಪೆಯಲ್ಲಿ ಮಲಗಿರುವಾಗಲೇ ಇಲ್ಲಿ ಕಾರ್ಯಪ್ರವೃತ್ತರಾಗಿ ಬೆಳಿಗ್ಗೆ 7 ಗಂಟೆಗೆ ಬಂದು ಅವರ ಜೊತೆಯಲ್ಲಿ ಶುಚಿ ಮಾಡುವವರ ಜೊತೆಯಲ್ಲಿ ಕೂಡ ಅವರ ಬೆನ್ನೆಲುಬಾಗಿ ನಿಂತು ಶಿಸ್ತುಬದ್ಧವಾಗಿ ಈಗಾಗಲೇ ಭಗವಾನರು ಹೇಳಿದಾಗೆ ಒಂದು ಅಧಿಕಾರಿ ಇದ್ರೆ ಅದು ನಮ್ಮ ನಗರಸಭೆಯ ಆಯುಕ್ತರು ರಾಯಪ್ಪರವರು. ನಮ್ಮ ಬಹಳ ವರ್ಷಗಳಿಂದ ನಮಗೆ ಇಂಥ ಒಂದು ಒಳ್ಳೆ ಅಧಿಕಾರಿ ನಮಗೆ ಸಿಗ್ಲಿಲ್ಲ. ಆದರೆ ಈ ಬಾರಿ ನಮಗೆ ಸಿಕ್ಕಿದ್ದಾರೆ. ಇದು ನಮ್ಮೆಲ್ಲರ ಪುಣ್ಯ ಅಂತ ನಾವು ಭಾವಿಸಿಕೊಳ್ಳುತ್ತೇನೆ. ರಾಯಪ್ಪರವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತಾ ಬಹಳಷ್ಟು ಈ ಊರಿಗೆ ಬಹಳಷ್ಟು ಅನುದಾನಗಳು ಬಂದರೂ ಕೂಡ ಎಲ್ಲಿ ಅದು ಕಾರ್ಯಪ್ರವೃತ್ತ ಆಗಬೇಕು ಅಲ್ಲಿ ಆಗ್ತಾ ಇರಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ನಗರಸಭೆಯಲ್ಲಿ ಒಂದು ಚುನಾಯಿತ ಬಾಡಿ ಚುನಾಯಿತ ಒಂದು ಪ್ರತಿನಿಧಿ ಇಲ್ಲದನ್ನು ಕೂಡ ಆ ಇಲ್ಲದ ಒಂದು ಕೊರತೆಯನ್ನು ನೀಗಿಸಿದಂಥ ಒಂದು ಮಹಾನ್ ವ್ಯಕ್ತಿ ಅಂತ ಹೇಳಲಿಕ್ಕೆ ನಾನು ಬಯಸ್ತಿದ್ದೇನೆ ರಾಯಪ್ಪರವರನ್ನು. ಅದೇ ರೀತಿ ನಮ್ಮ ಕಷ್ಟ ಕಾಲದಲ್ಲಿ 20 ವರ್ಷದ ಹಿಂದೆ ನಮಗೊಂದು ಸಂಘ ಬೇಕು, ನಮ್ಮ ಕಷ್ಟ ಕಾರ್ಪಣ್ಯವನ್ನು ಯಾರ ಹತ್ರ ಆದ್ರೆ ಹೇಳಲಿಕ್ಕೆ ನಾವು ಒಗ್ಗಟ್ಟಾಗಿರ್ಬೇಕು, ಸಂಘವನ್ನು ಕಟ್ಟಬೇಕೆಂದು ಮುಂದೆ ಬಂದು ನಮ್ಮೆಲ್ಲರಿಗೆ ಬೆನ್ನೆಲುಬಾಗಿ ನಿಂತು ಅದು ಆರ್ಥಿಕ ಸಹಾಯ ಇರ್ಬೋದು, ಕಚೇರಿಯ ಸಂದರ್ಭ ಇರ್ಬೋದು, ಯಾವುದೇ ಎಲ್ಲ ವಿಷಯದಲ್ಲೂ ದೊಡ್ಡ ಬಹಳ ಸಾಹುಕಾರರು ಅಥವಾ ಧನಿಯಾಗಿದ್ರು ಅವರು ಕೂಡ ನಮ್ಮೆಲ್ಲರ ಜೊತೆಯಲ್ಲಿ ಒಡನಾಟಿಯಾಗಿ ದೇವಿ ಶರಳೆಯರವರು ನಮ್ಮ ಜೊತೆಯಲ್ಲಿ ಇದ್ದುಕೊಂಡು ನಮ್ಮ ಸಂಘವನ್ನು ಬೆಳೆಸಲಿಕ್ಕೆ ಮುಖ್ಯ ಕಾರಣಭೂತರಾಗಿದ್ದಾರೆ ಅಂತ ದೇವಿ ಶರಳೆಯವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತಾ ನಮ್ಮ ಸಂಘದಲ್ಲಿ ಬಹಳಷ್ಟು ಎಲ್ಲ ವರ್ಗದವರು, ಎಲ್ಲ ಮತದವರು, ಎಲ್ಲ ಧರ್ಮದವರು ಜೊತೆಯಲ್ಲಿದ್ದು ಇದೊಂದು ಜಾತ್ಯತೀತ ಸಂಘಟನೆಯಾಗಿ ಎಲ್ಲರ ಕಷ್ಟ ಕಾರ್ಪಣ್ಯಕ್ಕೆ ಸ್ಪಂದಿಸುತ್ತಾ ಎಲ್ಲ ದೇವಸ್ಥಾನದ ಮಸೀದಿ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾವೆಲ್ಲರೂ ಒಟ್ಟಿಗೆ ಇರಬೇಕಾದ್ರೆ ಕೆಲವೊಂದು ಬಾರಿ ನಮಗೆ ತುಂಬ ಸಮಸ್ಯೆ ಆಗ್ತದೆ. ನಮ್ಮ ಹೋರಾಟ ಮಾಡುವಾಗ ಇಲ್ಲಿ ಉಳ್ಳಾಲ ಕ್ಷೇತ್ರ ಅಂತ ಹೇಳಿದರೆ ಬಹಳ ಸೂಕ್ಷ್ಮ ಕ್ಷೇತ್ರ. ಇಲ್ಲಿ ಯಾವಾಗ ಇಲ್ಲಿ ಯಾವ ಸಮಯದಲ್ಲಿ ಏನಾಗ್ತದೆ ಅಂತ ಗೊತ್ತಿಲ್ಲ. ಸಣ್ಣ ಪುಟ್ಟ ವಿಷಯಕ್ಕೆ ಇಲ್ಲಿ ಕಮ್ಯುನಲ್ ಆಗುವಂಥ ಸಂದರ್ಭದಂತ ಈ ಒಂದು ಪ್ರದೇಶ. ನಮ್ಮ ಏನು ಹೋರಾಟ ಇದೆ ಅದು ಪ್ರಮುಖ ಮೊದಲ ಹೋರಾಟ ನಮ್ಮ ಹೊಟ್ಟೆಗೆ ಒಡೆಯುವಂತಹ, ನಮ್ಮ ಬಾಡಿಗೆಯನ್ನು ಬೇರೆ ಪರವಾನಗಿ ಇಲ್ಲದಂತಹ ಒಂದು ವಾಹನದವರು ಬಾಡಿಗೆ ಮಾಡುವುದರ ವಿರುದ್ಧ ನಮ್ಮ ಬಹಳ ದೊಡ್ಡದ ಹೋರಾಟ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಮುಸ್ಲಿಂ ಧರ್ಮದವರು ಬಾಡಿಗೆ ಹೋಗ್ತಾರೆ, ಹಿಂದೂ ಧರ್ಮದವರು ಬಾಡಿಗೆ ಹೋಗ್ತಾರೆ. ಆವಾಗ ನಾವು ಬರೀ ಹಿಂದೂಗಳು ಒಂದು ಮುಸ್ಲಿಂ ಧರ್ಮದಗಳು ಬಾಡಿಗೆ ಹೋಗುವಾಗ ವಾಹನವನ್ನು ಅಡ್ಡಗಟ್ಟಿ ನಿಲ್ಲಿಸಿದ್ರೆ ನಾವು ನಮ್ಮ ಹೊಟ್ಟೆ ಬಾಡಿಗೆಯಾಗಿ ನಿಲ್ಲಿಸುವುದು ಅಥವಾ ನಮ್ಮ ಹೊಟ್ಟೆಗೆ ಅಥವಾ ನಮ್ಮ ಅನ್ನಕ್ಕೆ ಕನ್ನ ಬೀಳುವ ಹೊತ್ತಿನಲ್ಲಿನ ಸಂದರ್ಭ ಹೋರಾಟ ಮಾಡುವಾಗ ನಮಗೆ ಇಲ್ಲಿ ಕಮ್ಮಿನಲ್ಲಿದ್ದು ತುಂಬ ತೊಂದರೆ ಆಗ್ತದೆ. ಆದರೆ ಈ ಅಬ್ದುಲ್ ಸಲೀಂ ನಮ್ಮ ಜೊತೆ ಇದ್ರೆ ಆ ಒಂದು ಭ್ರಮೆ ನಮಗೆ ಬರುವುದಿಲ್ಲ. ಯಾಕೆಂತ ಹೇಳಿದ್ರೆ ಅಂತ ಒಂದು ಕಾರ್ಯಕ್ರಮದಲ್ಲಿ ತುಂಬ ಸಹಕಾರಿ ಆಗ್ತಾ ಇದ್ದಾರೆ ಅಬ್ದುಲ್ ಸಲೀಂರವರು. ಅದೇ ರೀತಿ ಈ ಪೂರ್ವದಲ್ಲಿ ನಮ್ಮ ಸಂಘಟನೆ ಮಾಡುವಾಗ ಭಗವಂತ ದಾಸರವರು ಕೂಡ ಅಧ್ಯಕ್ಷರಾಗಿದ್ದರು. ನಮ್ಮ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಆ ಸಂದರ್ಭದಲ್ಲಿ ಅವರು ನಮ್ಮ ಸಂಘದ ಅಧ್ಯಕ್ಷರು ಹೌದು. ಆ ಸಂದರ್ಭದಲ್ಲಿ ಅವರು ನಮ್ಮ ನಗರ ಸಭೆಯಲ್ಲಿ ಕೌನ್ಸಿಲರ್ ಕೂಡ ಆಗಿದ್ರು. ಅದರಿಂದ ನಮಗೆ ಬಹಳಷ್ಟು ಉಪಕಾರಿಯಾಗಿದೆ. ನಗರ ಸಭೆಯಲ್ಲಿ ಕೂಡ ಮಾತಾಡಲಿಕ್ಕೆ ನಮ್ಮ ಪರವಾಗಿ ಒಂದು ಸ್ವರ ಎತ್ತಲಿಕ್ಕೆ ಒಂದು ಕಾರಣಕರ್ತರಾಗಿದ್ದಾರೆ. ಮತ್ತೆ ಎಲ್ಲರೂ ಇಲ್ಲಿಯ ಪ್ರತಿಯೊಬ್ಬರ ಈ ಒಂದು ಸಂಘದ ಬೆಳವಣಿಗೆಗೆ ಪ್ರತಿಯೊಬ್ಬರ ಪಾತ್ರ ಇದೆ. ಅಲ್ಲಿ ನೀತೋ ಮತ್ತೆ ನೀವು ಬರೀರಿ, ಇಲ್ಲಿ ಬನ್ನಿ ಕೂತ್ಕೊಳ್ಳಿ ಎಲ್ಲರೂ, ಮತ್ತೆ ಬರೀ ಬನ್ನಿ. ರಾಜೇಶ್ ನೀತು ಬನ್ನಿ, ಅದು ಮತ್ತೆ ಮಾಡುವ, ಬನ್ನಿ ಕೂತ್ಕೊಳ್ಳಿ. ಈ ಕಡೆ ಕೂತ್ಕೊಳ್ಳಿ ಸ್ವಲ್ಪ, ಇಲ್ಲಿ ಚೇರ್ ಖಾಲಿದೆ, ಈ ಕಡೆ ಕೂತ್ಕೊಳ್ಳಿ ಸ್ವಲ್ಪ ಮಂದಿ. ಈ ಸಂಘದ ಬೆಳವಣಿಗೆಗೆ ಪ್ರಶಾಂತ್ ಅವರು ಇರ್ಬೋದು,
ಸುಧಾಕರ್ ಇರ್ಬೋದು, ನವೀನ್ ರವರು ಇರ್ಬೋದು, ಎಲ್ಲರೂ ಒಂದೊಂದು ಇಟ್ಟಿಗೆಯನ್ನು ಇಟ್ಟುಕೊಂಡು ಇಟ್ಟಿಗೆ ಥರ ಈ ಸಂಘವನ್ನು ಬೆಳೆಸಿದ್ದೀರಿ. ಎಲ್ಲರಿಗೂ ಈ 19ನೇ ಮಹಾಸಭೆ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಹೇಳುತ್ತಾ, ನಾವು ಮಾಡಬೇಕಾದದ್ದು ಬಹಳ ಅಷ್ಟು ಇದೆ. ಪ್ರಪ್ರಥಮವಾಗಿ ನಾನು ಆಯುಕ್ತರಲ್ಲಿಗೆ ಬರ್ತಾ ಇದ್ದೇನೆ. ಆಯುಕ್ತರೇ, ನಮಗೆ ವರ್ಷ ಮಹಾಸಭೆಯಾಗಿ ಪ್ರಥಮದ ಕೆಲಸ ಏನಂತ ಹೇಳಿದ್ರೆ, ಮಹಾಸಭೆ ಆದ ಮರುದಿನ ಅಥವಾ ಒಂದು 2 ದಿನ ಬಿಟ್ಟು ನಿಮ್ಮ ಕಚೇರಿಗೆ ಬರುವಂಥದ್ದು. ನಮಗೆ ಒಂದು ಅಧಿಕೃತ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕಲ್ಪಿಸಿ ಕೊಡಿ ಅಂತ ಹೇಳೋದು. ಭಗವಾನ್ಲೆ ತಮ್ಮಲ್ಲಿ ಇನ್ಸ್ಪೆಕ್ಟರ್, ನಮಗೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕಲ್ಪಿಸಿ ಕೊಡಿ ಅಂತ ಹೇಳುವಂಥದ್ದು. ದಯವಿಟ್ಟು ವೇದಿಕೆಗೆ ಅಲಂಕಾರವನ್ನು ಮಾಡಬೇಕಾಗಿ ನಾನು ಸಂಚಾರಿ ವಿಭಾಗದ ಉಪನಿರೀಕ್ಷಕರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಸಂಚಾರಿ ವಿಭಾಗದ ಉಪನಿರೀಕ್ಷಕರು ನಮ್ಮ ಈ ಒಂದು ಮಹಾಸಭೆಗೆ ಬಂದಿದ್ದಾರೆ. ಇವರಿಗೆ ಭಗವಂತ ಅವರು ಹೂಗುಚ್ಛ ನೀಡಿ ಅವರನ್ನು ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾರೆ. ಪಾರ್ಕಿಂಗ್ ವ್ಯವಸ್ಥೆ ಕೊಡಬೇಕಂತ ನಾವು ನಿಮ್ಮಲ್ಲಿ ಬರುವಂಥದ್ದು ನಮಗೆ ವಾಡಿಕೆಯಾಗಿದೆ. ಯಾಕೆಂತ ಹೇಳಿದ್ರೆ, ಹಲವು 30 ವರ್ಷಗಳಿಂದ ಇಲ್ಲಿ ಒಂದು ತೊಕ್ಕೊಟ್ಟು ಪರಿಸರದಲ್ಲಿ ನಾವು ಸ್ಟ್ಯಾಂಡ್ಗಳನ್ನು, ಏನು ಕಾರು ಮತ್ತು ಸಣ್ಣ ಪುಟ್ಟ ವ್ಯಾನ್, ಜೀಪುಗಳನ್ನು ಇಟ್ಟು ಇಲ್ಲಿ ಪ್ರಾರಂಭ ಮಾಡಿದ್ದೇವೆ ಸರ್. ಈಗ ಫ್ಲೈಓವರ್ ಬ್ರಿಡ್ಜ್ ಆಗಿದೆ, ಅದರ ಪಕ್ಕದಲ್ಲಿ ಪ್ರಾರಂಭಗೊಂಡಂಥ ನಮ್ಮ ಸ್ಟ್ಯಾಂಡು ನಗರಸಭೆ ಅಥವಾ ಆವಾಗಿನ ಪೆರ್ಮನೂರು ಪಂಚಾಯತಿ ಏನಿದೆ ಅಥವಾ ಉಳ್ಳಾಲ ಪಂಚಾಯತಿ ಅವರು ಹೇಳ್ತಾರೆ, ಇಲ್ಲಿ ರೋಡ್ ಬರ್ತದೆ, ಇಲ್ಲಿ ತೋಡು ಬರ್ತದೆ, ಇಲ್ಲಿ ವೆಹಿಕಲ್ ಬರ್ತದೆ, ನೀವು ಸ್ವಲ್ಪ ಆ ಕಡೆ ಹೋಗಿ ಅಂತ. ಆ ಕಡೆ ಹೋಗಿ ಈಗ ಮಲೇಕ ಏನು ಬಿಲ್ಡಿಂಗ್ ಆಗಿದೆ, ಅಲ್ಲಿ ಪೆಟ್ರೋಲ್ ಬಂಕ್ ಇತ್ತು, ಅಲ್ಲಿಗೆ ಹೋದೆವು. ಅಲ್ಲಿ ಸಮಸ್ಯೆ ಆಗ್ತದೆ ಅಂತ ಹೇಳಿದ್ರು. ಅಲ್ಲಿಂದ ನಾವು ಈಗ A1 ಬೇಕರಿ ಇತ್ತು, ಅಲ್ಲಿಗೆ ಹೋದೆವು. A1 ಬೇಕರಿಯಿಂದ ಅಲ್ಲಿ ಕಾಂಪ್ಲೆಕ್ಸ್ ಆಗುವಾಗ ನಾವು ಮೇಲೆ ಹೋಗಿ ನಿಲ್ಲಿ ಅಂತ ಹೇಳಿದ್ರು. ನಾವು ಅಲ್ಲಿ ಮೇಲೆ ಹೋಗಿ ನಿಲ್ತೇವೆ. ಫುಟ್ಬಾಲ್ ಚೆಲ್ಲಿದ ಹಾಗೆ ಫುಟ್ಬಾಲ್ ಯಾವ ರೀತಿ ಹೋಗ್ತಾ ಇದೆ ಅದೇ ರೀತಿ ನಾವು ಹೋಗ್ತಾ ಇದ್ದೇವೆ. ನಾವು ಬಹುಶಃ ಎಲ್ಲ ಉದ್ಯಮದಲ್ಲಿ, ಎಲ್ಲ ಇದರಲ್ಲಿ ಬಹಳಷ್ಟು ಹೆಚ್ಚು ವಾಹನ ಆಗಬೇಕಿತ್ತು. ಬಹುಶಃ ಆವತ್ತೇ ನಮಗೆ 35 ವಾಹನಗಳು ಆವತ್ತೇ ದಿನದಲ್ಲೇ ಇತ್ತು. ಇವತ್ತಿನ ದಿನ ಕೂಡ ಅಷ್ಟೇ ವಾಹನಗಳಿದೆ, 35 ವಾಹನಗಳಿದೆ. ವ್ಯತ್ಯಾಸ ಇಷ್ಟೇ, ನಾವು ಬೆಳೆದಿಲ್ಲ. ಇದರಲ್ಲಿ ನಮ್ಮ ಉತ್ಪನ್ನದಲ್ಲಿ ನಮಗೆ ಹೆಚ್ಚು ಅಂದರೆ 2 ಹೊತ್ತು ಊಟ ಮಾಡಬಹುದೇ ಹೊರತು ಬಿರಿಯಾನಿ ಊಟ ಮಾಡಲಿಕ್ಕೆ ಖಂಡಿತ ನಮ್ಮ ಉದ್ಯೋಗದಲ್ಲಿ ಆಗುವುದಿಲ್ಲ. ಅದು ಬಿಟ್ಟು ಬಿರಿಯಾನಿ ಊಟ ಬಿಡಿ ಸರ್, ತೆರಿಗೆ ಅಥವಾ ಇನ್ಸೂರೆನ್ಸ್ ಕಟ್ಟಬೇಕಾದ್ರೆ ಹೆಚ್ಚಿನ 90% ಚಾಲಕರು ಬಡ್ಡಿಯಿಂದ ಅಥವಾ ಯಾರ ಹತ್ರ ಸಾಲ ತಗೊಂಡೇ ಇನ್ಸೂರ್ ಕಟ್ಟುವಂಥದ್ದು. ಯಾರಿಗೂ ಕೂಡ ದುಡಿದ ಹಣದಲ್ಲಿ ಉಳಿಕೆ ಮಾಡಿ ಟ್ಯಾಕ್ಸ್ ಅಥವಾ ದುಬಾರಿ ಇನ್ಸೂರನ್ನು ಕಟ್ಟಲಿಕ್ಕೆ ಖಂಡಿತ ಸಾಧ್ಯ ಆಗ್ತಾ ಇಲ್ಲ. ಈ ರೀತಿ ಆದ್ರೂ ಕೂಡ ನಾವು ಬಡ್ಡಿಗೆ ಹಣ ತೆಗೆದ್ರೂ ಕೂಡ ಇನ್ಸೂರ್ ಕಟ್ಟಿ ಟ್ಯಾಕ್ಸ್ ಕಟ್ಟಿ ಕೂಡ ನಾವು ಒಂದು ಮರ್ಯಾದೆಯ ಒಂದು ಜೀವನವನ್ನು ನಾವು ಮಾಡ್ತಾ ಇದ್ದೇವೆ. ಅದೆಷ್ಟೋ ಕಷ್ಟವನ್ನು ಅನುಭವಿಸಿಕೊಂಡು ಈಗಾಗಲೇ ಕೆಲವು ವರ್ಷದ ಹಿಂದೆ ನಮಗೆ ಓಲೋ ಉಬರ್ಗಳು ಯಾವಾಗ ನಮ್ಮ ಜಿಲ್ಲೆಗೆ, ನಮ್ಮ ದೇಶಕ್ಕೆ ಕಾಲಿಡಿತೋ ಆವಾಗಿನಿಂದ ನಮ್ಮ ಸಾಂಪ್ರದಾಯ ಟ್ಯಾಕ್ಸಿಗಳು ಆವತ್ತಿನಿಂದ ಅವನತಿಗೆ ಹೋಗ್ತಾ ಇದೆ. ದೊಡ್ಡ ದೊಡ್ಡ ಬಂಡವಾಳಶಾಹಿಗಳು ಏನೋ ಒಂದು ಯೋಜನೆ ಮಾಡಿಕೊಂಡು ಆಗ್ತಾ ಇದ್ದಾರೆ. ಆದರೆ ಅವರ ಒಂದು ಸರದಿಗೆ ನಮಗೆ ಹೋಗ್ಲಿಕ್ಕೆ ನಮ್ಮ ಮನಸ್ಸು ಒಪ್ಪುವುದಿಲ್ಲ. ಅದು ಏನೋ ಅವರ ಒಂದು ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಅದರಿಂದ ನಮ್ಮ ಟ್ಯಾಕ್ಸಿ ದಿನದಿಂದ ದಿನಕ್ಕೆ, ಟ್ಯಾಕ್ಸಿ ಮತ್ತು ಮ್ಯಾಕ್ಸಿಗೂ ದಿನದಿಂದ ದಿನಕ್ಕೆ ಅವನತಿಯನ್ನು ಹೊಂದ್ತಾ ಇದೆ. ಆ ಕಾರಣದಿಂದ 20 ವರ್ಷದಿಂದ 35 ಗಾಡಿ ಇದ್ರೆ ಈಗಲೂ ಕೂಡ ಅಷ್ಟೇ ಗಾಡಿಗಳಿದೆ. ಹೆಚ್ಚು ಹೇಳಬೇಕಾದ್ರೆ ನಾನು ಬಹಳ ಹತ್ತಿರದಲ್ಲಿ ಕಂಡಂತೆ ಒಂದು 4 ವರ್ಷದಲ್ಲಿ ಯಾರಾದ್ರೂ ಗಾಡಿ ಬದಲಾವಣೆ ಮಾಡಿದ್ದಾರೆ, ಒಂದು ಗಾಡಿ ಮಾರಿ ಇನ್ನೊಂದು ತೆಗೆದಿದ್ದಾರೆ, ಅಥವಾ ಒಂದು ಗಾಡಿ ಇದ್ದವ 2 ಗಾಡಿ ಖಂಡಿತ ಇಲ್ಲಿ ಯಾರು ಸಹ ಮಾಡಲಿಲ್ಲ. ಒಂದು 5 ವರ್ಷದಲ್ಲಿ ಯಾರು ಸಹ ಮಾಡಲಿಲ್ಲ. ಇಲ್ಲಿ ನಮ್ಮ ದೇವಿ ಶರಳ ಯಾರಿದ್ದಾರೆ, ಅವರಿಗೆ ಹೆಚ್ಚು ಗಾಡಿ ಇದ್ದದ ಅವರಿಗೆ ಎಲ್ಲವನ್ನು ಈಗ ಬೇರೆ ಅವರ ಒಳ್ಳೆಯ ಒಂದು ಗುಣ ಅಂತ ಹೇಳಿದ್ರೆ ಅವರ ಚಾಲಕರು ಯಾರಿದ್ದಾರೆ ಅವರಿಗೇನೆ ಆ ವಾಹನವನ್ನು ಕೊಟ್ಟು ಅವರನ್ನು ಚಾಲಕ ಇದ್ದದನ್ನು ಅವರನ್ನು ಮಾಲಕರನ್ನು ಮಾಡಿದ ಒಂದು ಕೀರ್ತಿ ದೇವಿ ಸರಳಾದವರಿಗೆ ಸಲ್ಲುತ್ತದೆ.
ಈ ರೀತಿಯಾಗಿ ಗಾಡಿಗಳು ಹೆಚ್ಚಾಗಲಿಲ್ಲ. ಆ 35 ಗಾಡಿಗಳು ಬದಲಾವಣೆ ಆಗಿದೆ ಹೊರತು ಹೊಸತು ಬೇರೆ ಎಕ್ಸ್ಟ್ರಾ ಗಾಡಿಗಳು ಇಲ್ಲಿ ನಮ್ಮಲ್ಲಿ ಬರಲಿಲ್ಲ. ಆದರೆ 35 ಗಾಡಿ ಎಲ್ಲಿ ನಿಲ್ಲುವುದು? ನಾವು ಟ್ಯಾಕ್ಸ್ ಕಟ್ತೇವೆ, ಎಲ್ಲ ಕಟ್ತೇವೆ, ಸರ್ಕಾರದಿಂದ ಸವಲತ್ತು ಸಿಗುವುದಿಲ್ಲ, ಅದು ಬಿಡಿ ಬೇರೆ ವಿಷಯ. ಆದರೆ ನಮಗೆ ಖಂಡಿತವಾಗಿಯೂ ನಾವು ಏನಾದರೂ ಒಂದು ಅಧಿಕಾರಿಯವರಿದ್ದಾರೆ ಇಲ್ಲಿ, ನಾವು ಏನಾದರೂ ಒಂದು ಸ್ಕೂಲ್ ಟ್ರಿಪ್ಪಿನ ಒಂದು ವ್ಯಾನ್ಗಳಾಗಿರ್ಬೋದು ಅಥವಾ ಟೂರಿಸ್ಟ್ ಟ್ರಿಪ್ನ ವ್ಯಾನ್ಗಳಾಗಿರ್ಬೋದು, ಒಂದು ಎರಡು ನಾವು ತಪ್ಪು ಮಾಡುವುದಿಲ್ಲ ಅಂತ ಹೇಳುವುದಿಲ್ಲ. ಖಂಡಿತವಾಗಿ ನಾವು ಈ ಒಂದು ಫೀಲ್ಡಿನಲ್ಲಿ ತಪ್ಪು ನಡೆಯದೆ ಹೋಗುವುದಿಲ್ಲ, ಆದಷ್ಟು ಶಿಸ್ತುಬದ್ಧವಾಗಿ ನಾವು ಇಡ್ತೇವೆ. ಆದರೆ ಏನಾದರೂ ಒಂದು ನಮ್ಮವರು ತಪ್ಪು ಮಾಡಿದರೆ ತನ್ನ ಹೊಟ್ಟೆಗೆ ಹಾಕೊಳ್ಳಿ ಸರ್, ದಯವಿಟ್ಟು. ಇದರಲ್ಲಿ ನಮಗೆ ಏನೂ ಇಲ್ಲ, ಅಸಲು ಬಿಡಿ, ಏನೂ ಬರುವುದಿಲ್ಲ. ನಿಮಗೆ ಒಂದು ಸಣ್ಣ ಲೆಕ್ಕಾಚಾರ ನಾನು ಹೇಳ್ತಾ ಇದ್ದೇನೆ. ಸರ್ಕಾರದ ಒಂದು ಟೆಂಡರ್ ಅನ್ನು ಕರೀತಾರೆ ವಾಹನಕ್ಕೆ ಬೇಕಾದ, ತಮಗೆ ಸಹ ಗೊತ್ತಿರ್ಬೋದು ಸರ್. ತಾವು ಕೂಡ ಈಗ ಅದೇ ಟೆಂಡರ್ ವಾಹನದಲ್ಲಿ ಓಡಾಟ ಮಾಡ್ತೀರಿ. ಅದಕ್ಕೆ ಎಷ್ಟು ನೀವು ಕೊಡ್ತೀರಿ ಅಂತ ಗೊತ್ತಿಲ್ಲ. ಬಹುಶಃ ಹೆಚ್ಚು ಅಂದರೆ ಅಮ್ಮಮ್ಮ ಅಂದರೆ 30,000 ಕೊಡ್ಬೋದೇನೋ ಅಂದಾಜು ನನಗೆ. 23,000ದಿಂದ ಸರ್ಕಾರದ ರೇಟು 30,000. ಅಂದರೆ ದಿನಕ್ಕೆ 1,000 ಒಂದು ವಾಹನಕ್ಕೆ, ನೀವೇನು ಇನೋವಾ ಅಥವಾ ಬೇರೆ ಯಾವುದೋ ವಾಹನಕ್ಕೆ ಸರ್ಕಾರ 1,000 ಗೊತ್ತುಪಡಿಸಿದರೆ ವಾಹನಕ್ಕೆ, ಅವನಿಗೆ ಸಂಬಳ ಎಲ್ಲಿಗೆ ಬಂತು, ಆ ವಾಹನಕ್ಕೆ ಡೀಸೆಲ್ ಎಲ್ಲಿಗೆ ಬಂತು, ಎಲ್ಲಿಗೆ ಇನ್ಸೂರ್ ಬಂತು? ಒಂದು ಗಾಡಿಗೆ 35,000 ರೂಪಾಯಿ ಇನ್ಸೂರೆನ್ಸ್ ಬರ್ತದೆ, ಟ್ಯಾಕ್ಸ್ ಅನ್ನು ಹೇಗೆ ಕಟ್ಟುವುದು? ಇದೆಲ್ಲ ಒಂದು ಲೆಕ್ಕಾಚಾರ. ಅಧಿಕಾರಿಗಳು ತಿರುಗಾಡುವ ವಾಹನಕ್ಕೆ ಲೆಕ್ಕಾಚಾರ ಹಾಕಿದರೆ ನಮ್ಮ ಒಂದು ಪರಿಸ್ಥಿತಿ ಖಂಡಿತವಾಗಿಯೂ ಅರ್ಥ ಆಗ್ತದೆ. ಆದ್ದರಿಂದ ಲಾಸಿನಿಂದ ಒಂದು ಮರ್ಯಾದೆಯಲ್ಲಿ ಒಂದು ಕೆಲಸ ಬೇಕಂತ ಹೇಳಿ ಒಂದು ವಾಹನದಲ್ಲಿ ಎಲ್ಲರೂ ನಾವು ದುಡಿತಾ ಇದ್ದೇವೆ ಅಲ್ಲ, ಹೊರತು ಬೇರೆ ಯಾವ ಉದ್ದೇಶದಿಂದ ಅಲ್ಲ. ಮತ್ತೆ ಪೊಲೀಸ್ ಅಧಿಕಾರಿಗಳಿಂದ ಮನವಿ, ಬಹಳಷ್ಟು ಸ್ಕೂಲ್ ಟ್ರಿಪ್ ಇರಲಿ ಅಥವಾ ಇನ್ನು ಯಾವುದೇ ಟ್ರಿಪ್ ಇರಲಿ ಸರ್, ಟೂರಿಸ್ಟ್ ವಾಹನ ಎಲ್ಲೋ ಬೋರ್ಡಲ್ಲಿ ಸ್ಕೂಲ್ ಟ್ರಿಪ್ ಮಾಡಿದ ಮಕ್ಕಳ ವಾಹನದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲಿಯಾದರೂ ದೇವರ ದಯದಲ್ಲಿ, ನಮ್ಮ ಹಿರಿಯರೆಲ್ಲರ ಆಶೀರ್ವಾದದಲ್ಲಿ ಯಾವುದೇ ಒಂದು ದಿನ ಯಾವುದೇ ತೊಂದರೆ ಅಥವಾ ಅವಘಡ ಆಗಲಿಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಈ ಸಂದರ್ಭದಲ್ಲಿ. ಟೂರಿಸ್ಟ್ ವಾಹನ, ಇನ್ನೊಮ್ಮೆ ಹೇಳ್ತೀನಿ, ಟೂರಿಸ್ಟ್ ಎಲ್ಲೋ ಬೋರ್ಡಲ್ಲಿ 1-2 ಮಕ್ಕಳನ್ನು ಜಾಸ್ತಿ ಹಾಕಿರ್ಬೋದು, ಆದರೂ ಕೂಡ ಟೂರಿಸ್ಟ್ ಪರವಾನಿಗೆ ಹೊಂದಿದ್ದಂತಹ ಅಥವಾ ನಮ್ಮ ಸ್ಟಿಕ್ಕರ್ ಇರುವಂಥ, ನಮ್ಮ ಯೂನಿಯನ್ನ ಸ್ಟಿಕ್ಕರ್ ಇರುವಂಥ ಒಂದು ಮ್ಯಾಕ್ಸ್ ಕ್ಯಾಬ್ ಏನಿದೆ, ಆ ವಾಹನದಲ್ಲಿ ಇಷ್ಟರವರೆಗೆ ಇತಿಹಾಸದಲ್ಲಿ ಎಲ್ಲಿಯೂ ಕೂಡ ಅಪಘಾತ ಅಥವಾ ಮಕ್ಕಳಿಗೆ ಪ್ಯಾಸೆಂಜರ್ಗೆ ದೂರ ಟ್ರಿಪ್ ಹೋಗುವಾಗ ಏನಾದರೂ ಆಗಿದ್ದು, ಮಕ್ಕಳ ಟ್ರಿಪ್ಪಲ್ಲಿ ಒಟ್ಟು ಮಾಡಿ ಮಕ್ಕಳ ಟ್ರಿಪ್ಪಲ್ಲಿ ಏನೇ ಯಾವುದೇ ಒಂದು ತೊಂದರೆ ಆಗಲಿಲ್ಲ. ಕಾರಣ ಇಷ್ಟೇ, ನಮ್ಮ ಸಂಘದ ಸದಸ್ಯರು ಚಲಾಯಿಸುವ ವಾಹನದಲ್ಲಿ ಲೈಸೆನ್ಸ್ ಹೋಲ್ಡರ್ಗಳಾಗಿದ್ದಾರೆ, ಪ್ಲಸ್ ಪರಿಣಿತರಾಗಿದ್ದಾರೆ, ಪ್ರೊಫೆಷನಲ್ ಡ್ರೈವರ್ ಅಂದರೆ ಪ್ರೊಫೆಷನಲ್ ಟೂರಿಸ್ಟ್ ಡ್ರೈವರ್ಗಳಾಗಿದ್ದಾರೆ. ಯಾವುದು ಅಪಘಾತ, ಶಾಲಾ ಮಕ್ಕಳ ವಾಹನದಲ್ಲಿ ಯಾವುದು ಅಪಘಾತ ಆಗಿದೆ ಅಂತ ಹೇಳಿದರೆ ಶಾಲೆಯಲ್ಲೇ ಅವರೇ ಸ್ವಂತ ಗಾಡಿ ಇಟ್ಕೊಂಡಿದ್ದಾರೆ, ಎಲ್ಲೋ ಕಲರ್ ವಾಹನ, ಶಾಲಾ ವಾಹನ ಯಾವುದಿದೆ ಅದರಲ್ಲಿ ಅಪಘಾತ ಆದದಿದೆ. ನಮ್ಮ ಟೂರಿಸ್ಟ್ ವಾಹನದಲ್ಲಿ ಆದದ್ದು ಇಷ್ಟರವರೆಗೆ ದೇವಾಲಯದಲ್ಲಿ ಇಲ್ಲ. ಯಾಕೆಂತ ಹೇಳಿದರೆ ನಮಗೆ ಮತ್ತೆ ಆ ಗಾಡಿಗೆ ಇರುವ ವ್ಯತ್ಯಾಸವನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆ ವಾಹನದ ಹೆಚ್ಚಿನ ವಾಹನದಲ್ಲಿ ಇರುವವರು ಆ ಸಂದರ್ಭಕ್ಕೆ ಅನುಗುಣವಾಗಿ ಡ್ರೈವರ್ಗಳು ಬರ್ತಾರೆ. ಸೆಂಟ್ರಿಂಗ್ ಹೊಡೆಯುವವರು ಅದರಲ್ಲಿ ಆ ಸ್ಕೂಲ್ ಬಿಡುವಾಗ ಬಂದು ಡ್ರೈವಿಂಗ್ ಮಾಡ್ತಾರೆ. ರಿಕ್ಷಾ ಬಿಡುವವರು ಕೂಡ ಆ ವಾಹನದಲ್ಲಿ ಡ್ರೈವಿಂಗ್ ಮಾಡ್ತಾರೆ. ಇದು ಅವರ ಪ್ರೊಫೆಷನ್ ಅಲ್ಲ. ಇವತ್ತೊಂದು ಡ್ರೈವರ್ ಇದ್ದರೆ ನಾಳೆ ಬೇರೆಯೇ ಡ್ರೈವರ್ ಇರ್ತಾರೆ. ಅವರಿಗೆ ಈ ಮಕ್ಕಳನ್ನು ಕೊಂಡೋಗುವ ನೀತಿ ಯಾವುದಿಲ್ಲ. ನಾವು ತಿಂಗಳ ಮೀಟಿಂಗ್ ಮಾಡ್ತೇವೆ, ನಮ್ಮ ಸಮಸ್ಯೆಯನ್ನು ನಾವು ಇಲ್ಲಿ ಬಗೆಹರಿಸುತ್ತೇವೆ. ಈ ಥರ ಎಲ್ಲ ಅವರಿಗೆ ಟ್ರೈನಿಂಗ್ ಇದೆ, ಎಲ್ಲವೂ ಇದೆ ಸರ್. ಖಂಡಿತವಾಗಿಯೂ ನಮ್ಮ ಸ್ಕೂಲ್ನ ಮಕ್ಕಳಿಗೆ ನಿಮ್ಮಿಂದ ತುಂಬ ಸಹಾಯ ಮಾಡಬೇಕು. ತೊಂದರೆ ಅಂತೂ ಖಂಡಿತ ಮಾಡಬೇಡಿ. ನಮ್ಮ ಸದಸ್ಯರು ಏನಾದರೂ ತಪ್ಪು ಮಾಡಿದರೆ ಖಂಡಿತವಾಗಿಯೂ ನಾವು ನಿಮ್ಮ ಹತ್ರ ಕ್ಷಮೆಯನ್ನು ಕೇಳ್ತೇವೆ. ಅದಲ್ಲದೆ ಅವರ ಏನಾದರೂ ತಪ್ಪು ಮಾಡಿದರೆ ಖಂಡಿತ ನಮ್ಮ ಗಮನಕ್ಕೆ ತನ್ನಿ ಸರ್. ಖಂಡಿತವಾಗಿ ಸರಿಮಾಡುವಂಥ ಕೆಲಸವನ್ನು, ಜವಾಬ್ದಾರಿಯನ್ನು ನಾವು ಈ ಸಂದರ್ಭದಲ್ಲಿ ತೆಗೊಳ್ತೇವೆ ಸರ್ ಅಂತ ಹೇಳ್ತಾ ಇದ್ದೇವೆ ಸರ್. ಅದೇ ರೀತಿ ರಾಯಪ್ಪ ಸರ್ಗೆ ನನ್ನೊಂದು ಮನವಿದೆ ಸರ್. ನಾವು ತಮ್ಮ ಬಳಿಗೆ ನಾನು ಬಂದಿದ್ದೆ, ಈ ಮಹಾಸಭೆಯ ಡೇಟ್ ಫಿಕ್ಸ್ ಆಗುವ ಮೊದಲೇ ಇನ್ನು ಡೇಟನ್ನು ಫಿಕ್ಸ್ ಆದ ನಂತರ ನಾನು ನಿಮ್ಮ ಆಫೀಸಿಗೆ ಬಂದಿದ್ದೆ.
ತಾವು ಈ ಸಭೆಗೆ ಬರಬೇಕು, ನಮ್ಮ ಅತಿಥಿಯಾಗಿ ಬರಬೇಕಂತ ಹೇಳುವಾಗ ನೀವು ಹೇಳಿದಿರಿ ಸರ್, ನಾನು ಈ ಸಮಯದಲ್ಲಿ ಹೊರಗಡೆ ಜಿಲ್ಲೆಗೆ ಹೋಗ್ತಾ ಇದ್ದೇನೆ, ಆ ಟೈಮಲ್ಲಿ ಇದು ಬರುವುದಿಲ್ಲ, ನಾನು ಇರುವುದಿಲ್ಲ, ಅದರಿಂದ ಬರಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದಿರಿ. ಆದ್ದರಿಂದ ನಾನು ಇನ್ವಿಟೇಷನಲ್ಲಿ ನಿಮ್ಮ ಹೆಸರನ್ನು ಬಿಟ್ಟೋಗಿದ್ದೇನೆ. ಆದರೂ ಕೂಡ ನಿಮ್ಮ ದೊಡ್ಡ ಗುಣದಿಂದ ಈಗ ಪ್ರಮೋದುಲ್ಲಲ್ ಬಂದಾಗಲೇ ನನ್ನ ಹತ್ರ ಕೇಳಿದ್ರು, ರಾಯಪ್ಪ ಸರನ್ನು ಯಾಕೆ ಕರೀಲಿಲ್ಲ ಅಂತ ನನಗೆ ಜೋರು ಮಾಡಿದರು. ಆವಾಗ ನಾನು ಹೇಳಿದೆ, ಇಲ್ಲ ಸರ್, ಅವರು ಊರಲ್ಲಿ ಇಲ್ಲ ಅಂತ ಹೇಳಿದ್ದಾರೆ, ಅದಕ್ಕಾಗಿ ನಾನು ಅವರನ್ನು ಕರೀಲಿಕ್ಕೆ ಆಗಲಿಲ್ಲ ಅಂತ. ಅದು ತಕ್ಷಣ ನಿಮ್ಮನ್ನು ಸಂಪರ್ಕ ಮಾಡಿದ್ದೇನೆ. ತಕ್ಷಣ ನಮ್ಮ ಒಂದು ದೂರವಾಣಿ ಮೂಲಕ ಕರೆದದ್ದಕ್ಕೆ ನೀವು ಬಂದಿದ್ದೀರಿ. ನಿಮ್ಮ ದೊಡ್ಡ ಗುಣ ಹೆಚ್ಚು ಹೆಚ್ಚು ಕಾಣ್ತಾ ಇದೆ. ಅದರಿಂದ ನಿಮಗೆ ನಮ್ಮ ವಿಶೇಷವಾಗಿ ಅಭಿನಂದನೆ ಸಲ್ಲಿಸುತ್ತಾ, ಈ ಬಾರಿ ನಿಮ್ಮ ಕೈಯಲ್ಲಿ ನಮಗೆ ಒಂದು ನಿಮ್ಮ ಅವಧಿಯಲ್ಲಿ ಇರುವಾಗಲೇ ನಮಗೆ ಒಂದು ಪಾರ್ಕಿಂಗಿನ ವ್ಯವಸ್ಥೆಯನ್ನು ಖಂಡಿತವಾಗಿ ನೀವು ಮಾಡಿಕೊಡ್ಬೇಕು ಸರ್. ಈಗಾಗಲೇ ಮಾಜಿ ಸಚಿವರು ಇದನ್ನು ನಮ್ಮ ಶಾಸಕರಾದಂಥ UT ಖಾದರ್ ಅವರು ಬರೋರಿದ್ದಾರೆ. ಅವರಲ್ಲಿ ಕೂಡ ನಾನು ಮನವಿಯನ್ನು ಮಾಡಿದ್ದೇನೆ. ಅವರು ಡಿ ಸಿ ಅವರ ಜಿಲ್ಲಾಧಿಕಾರಿ ಅವರಿಗೆ ಒಂದು ಲೆಟರನ್ನು ಬರೆದಿದ್ದಾರೆ. ಅದು ADCಯ ಸಿಗ್ನೇಚರ್ಗೆ ನಿನ್ನೆ ಕೂಡ ನಾನು ಹೋಗಿದ್ದೆ. ADCಯ ಸಿಗ್ನೇಚರ್ಗೆ ಬಾಕಿ ಉಳ್ಕೊಂಡಿದೆ. 3 ದಿವಸದಿಂದ ಅವರು ರಜೆಯಲ್ಲಿದ್ದಾರೆ. ಅವರು ನಮಗೆ ಒಂದು ಲೆಟರನ್ನು ಕೊಟ್ಟಿದ್ದಾರೆ. ನಿಮಗೆ ನಾವು ಕೊಟ್ಟಿದ್ದೇವೆ, ಆದರೆ DC ಬರಬೇಕಂತ ಏನು ಈ ಹಿಂದಿನ ಅಧಿಕಾರಿಗಳು ಹೇಳಿದ್ದರಿಂದ ನಾವು DC ಅವರಿಗೆ ಲೆಟರನ್ನು ಮಾಡಿದ್ದೇವೆ ಸರ್. ಒಂದು 2 ದಿವಸದಲ್ಲಿ ನಿಮಗೆ ಆ ಕಾಗದ ಪತ್ರ ಬರ್ತದೆ ಖಂಡಿತವಾಗಿ. ನಮಗೆ ನಾವು ಮೊನ್ನೆ ಹೇಳಿದಾಗೆ ನಮಗೆ ಒಂದು ಪಾರ್ಕಿಂಗ್ ವ್ಯವಸ್ಥೆ ಒಂದು ಮಾಡಿಕೊಡ್ಬೇಕು. ನೀವು ಅದನ್ನು ಕೂಡ ನೀವು ನಿಮ್ಮ ಸಂದರ್ಭಕ್ಕೆ ಯಾವ ರೀತಿ ಅವಕಾಶ ನಿಮಗೆ ಬೇಕಾದಾಗ ಅವಕಾಶ ಇದ್ದರೆ ನಾವು ಇನ್ನೊಂದು ಸ್ಥಳ ಬೇಕಾದರೆ ನಾವು ಹೋಗ್ತೇವೆ ತಾತ್ಕಾಲಿಕವಾಗಿ. ನೀವು ಹೇಳಿದ ಸ್ಥಳಕ್ಕೆ ಇನ್ನೂ ನಾವು ಹೋಗ್ಲಿಕ್ಕೆ ತಯಾರಿದ್ದೇವೆ. ಆದರೆ ಈಗ ಒಂದು ಇಂಥ ಸ್ಥಳಕ್ಕೆ ನಮಗೆ ಖಂಡಿತವಾಗಿ ಒಂದು ಪಾರ್ಕಿಂಗ್ ವ್ಯವಸ್ಥೆ ನಿಮ್ಮ ಅವಧಿಯಲ್ಲಿ ಮಾಡಿಕೊಡ್ಬೇಕಂತ ಈ ಅವಧಿಯಲ್ಲಿ ಕೇಳಿಕೊಳ್ಳುತ್ತಾ, ಮತ್ತೆ ನಮ್ಮ ಸದಸ್ಯರಲ್ಲೂ ಕೂಡ ಇನ್ನು ಹೆಚ್ಚಿನ ರೀತಿಯಲ್ಲಿ ಸಂಘದ ಮತ್ತು ಜಿಲ್ಲಾ ಸಮಿತಿಯ ಸಭೆ ಸಮಾರಂಭಗಳಲ್ಲಿ ಹೋರಾಟಗಳಲ್ಲಿ ಹೆಚ್ಚೆಚ್ಚು ಭಾಗವಹಿಸುತ್ತಾ ಎಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಇಲ್ಲಿ ಇದ್ದುಕೊಂಡು, ಆನಂದ್ರವರು ನಮಗೆ ಬಹಳ ವರ್ಷದಿಂದ ಈ ಒಂದು ಸಂಘಕ್ಕೆ ಭೇಟಿ ಕೊಡುತ್ತಾ, ನಾನು ಅಧ್ಯಕ್ಷ ಇಲ್ಲದಿರುವ ಕೂಡ ಈ ಹಿಂದೆ ಕೂಡ ತುಂಬ ಸರಿ ಭೇಟಿ ಕೊಟ್ಟು ನಮ್ಮ ಸಂಘಕ್ಕೆ ಪುನಶ್ಚೇತನಕ್ಕೆ ಕಾರಣಕರ್ತರಾಗಿದ್ದಾರೆ. ಅದೇ ರೀತಿ ಆನಂದ್ರವರ ಉಪಸ್ಥಿತಿಯನ್ನು ಕೂಡ ಗೌರವಿಸುತ್ತಾ ಮತ್ತೊಮ್ಮೆ ಆಗ ನಾನು ಹೇಳಿದಾಗೆ ಮಗದೊಮ್ಮೆ ನನ್ನ ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಇವತ್ತು ನನ್ನ ಕೊನೆಯಾಗಿದೆ. ಇನ್ನೂ ಕೂಡ ಅಧ್ಯಕ್ಷ ಇಲ್ಲ ಅಂತ ಹೇಳಿ ನಾನೇನು ಸಂಘದ ಚಟುವಟಿಕೆಯಲ್ಲಿ ನಾನು ಏನು ಹಿಂಜರಿಯುವುದಿಲ್ಲ. ಇನ್ನು ಮುಂದೆ ಕೂಡ ನಿಮ್ಮ ಜೊತೆ ಇರ್ತೇನೆ. ಪ್ರಶಾಂತ್ ಆಳ್ವರ ಜೊತೆ, ನಿಮ್ಮೆಲ್ಲರ ಜೊತೆ ನಾನು ನನ್ನ ಒಂದು ಸಹಭಾಗಿತ್ವವನ್ನು ವ್ಯಕ್ತಪಡಿಸ್ತೇನೆ. ಅದೇ ರೀತಿ ಸಂಚಾರಿ ಉಪನಿರೀಕ್ಷಕರಲ್ಲಿ ನನ್ನ ಒಂದು ಮನವಿ ಸರ್, ನಮಗೆ ಬಹಳಷ್ಟು ಖಾಸಗಿ ವಾಹನದವರಿಂದ ಮತ್ತು ರೂಟ್ ಬಸ್ಸಿನಿಂದ ಬಹಳಷ್ಟು ನಮಗೆ ಅನ್ಯಾಯ ಆಗ್ತಿದೆ. ನಶಿಸಿ ಹೋಗುತ್ತಿರುವಂಥ ಈ ಒಂದು ಬಾಡಿಗೆ ಅಥವಾ ಟೂರಿಸ್ಟ್ ಒಂದು ಬಾಡಿಗೆ ಸಮಯದಲ್ಲಿ ಮದುವೆ ಟ್ರಿಪ್ಪನ್ನು ಹೊಡೆಯುತ್ತಾ ಬಸ್ಸಿನವರು ತುಂಬ ಉಪಟಳ ಕೊಡ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಸ್ವಲ್ಪ ಕಡಿಮೆ ಆಗಿತ್ತು ನಮ್ಮ ಹೋರಾಟದಿಂದ. ನಾವು ಸ್ವಲ್ಪ ಹೋರಾಟ ಕಡಿಮೆ ಮಾಡಿದ್ರಿಂದ ಇನ್ನೂ ಸ್ವಲ್ಪ ಜಾಸ್ತಿ ಆಗಿದೆ. ನಾವು ಕಡಿಮೆ ಮಾಡಿದ ಉದ್ದೇಶ ಬೇರೇನಲ್ಲ. ಇಲ್ಲಿ ಅದೇ ಆಗ ಹೇಳಿದಾಗೆ ಕಮ್ಯುನಲ್ ರೈಟ್ಸ್ ಅಂತ ಒಂದು ಈ ಒಂದು ಏರಿಯಾದಲ್ಲಿ ನಮಗೆ ಆ ಒಂದು ಹೋರಾಟ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಆದರೆ ತಾವುಗಳು ಬಂದು ನಮಗೆ ತುಂಬ ಸಹಾಯ ಮಾಡಬೇಕು. ಈ ಬಸ್ಸಿನವರ ಬಗ್ಗೆ ಸ್ವಲ್ಪ ನಮಗೆ ಒಂದು ಅವರಿಂದ ನಮಗೆ ನ್ಯಾಯ ಒದಗಿಸಿಕೊಡ್ಬೇಕಂತ ಹೇಳುತ್ತಾ RTO ಅವರು ಕೂಡ ಬರ್ತೇನೆ ಅಂತ ಹೇಳಿದ್ದಾರೆ. ಕಾಣುವುದಿಲ್ಲ. ನಿಮಗೆಲ್ಲರಿಗೂ ಈ ಒಂದು ಸಭೆಯಲ್ಲಿ ಬಂದಂಥ ಎಲ್ಲ ಅತಿಥಿ ಮಾತೆಯರಿಗೂ ಬಂದಂಥ ಸದಸ್ಯರಿಗೂ ನನ್ನ ವಂದನೆಯನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. 19ನೇ ವಾರ್ಷಿಕ ಮಹಾಸಭೆಯ ಈ ಒಂದು ಉದ್ಘಾಟನೆ ಅಂದರೆ ದೀಪ ಬೆಳಗಿಸುವ ಒಂದು ಕಾರ್ಯಕ್ರಮವನ್ನು ನಮ್ಮ ಎಲ್ಲ ನೇತೃತ್ವದಲ್ಲಿ ದೀಪ ಬೆಳಗಿಸಿ ಈ ಒಂದು ಚಾಲನೆಯನ್ನು ಕೊಡಬೇಕಾಗಿ ಎಲ್ಲ ಅತಿಥಿ ಗಣ್ಯರಲ್ಲಿ ವಿನಂತಿ.
ಈಗಾಗಲೇ ಕೆಲಸ ಮಾಡಬೇಕಾಗಿದ್ರು ದಕ್ಷತೆ ಪ್ರಾಮಾಣಿಕತೆ ಇದು ಮುಖ್ಯ. ಕಾನೂನನ್ನು ನಾವೆಲ್ಲರೂ ಪಾಲನೆ ಮಾಡಬೇಕು. ಸಂಚಾರ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು. ನಾವು ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ಪ್ರಾಮಾಣಿಕತೆ ಮುಖ್ಯ. ಯಾವುದೇ ಕೆಲಸ ಇರ್ಬೋದು, ಖಾಸಗಿ ಇರ್ಬೋದು, ಸರ್ಕಾರಿ ಕೆಲಸ ಇರ್ಬೋದು, ಪ್ರಾಮಾಣಿಕತೆ ಇದ್ದರೆ ಜನರು ನಮ್ಮನ್ನು ಖಂಡಿತವಾಗಿಯೂ ಐಡೆಂಟಿಫೈ ಮಾಡ್ತಾರೆ, ಗುರುಸ್ತಾರೆ. ಇವತ್ತು ಯಾವುದೇ ಕೆಲಸದಲ್ಲಿ ಪ್ರಾಮಾಣಿಕತೆ ಇದ್ದರೆ ನಾವು ಮೇಲೆ ಬರಲಿಕ್ಕೆ ಸಾಧ್ಯ. ಇಲ್ಲಿದ್ರೆ ಖಂಡಿತವಾಗಿಯೂ ಮೇಲೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಆಗಲೇ ನಿಮ್ಮ ಮಾಜಿ ಅಧ್ಯಕ್ಷರು ಹೇಳಿದ್ರು, ನಾವು ಎಷ್ಟು ದುಡಿದ್ರೂ ಬಿರಿಯಾನಿ ತಿನ್ಲಿಕ್ಕಾಗಲಿಲ್ಲ. ಖಂಡಿತ ಇವತ್ತು ಬಿರಿಯಾನಿ ತಿಂದರೆ ಆರೋಗ್ಯಕ್ಕೆ ಒಳ್ಳೇದಲ್ಲ, ಗಂಜಿ ಕುಡಿದ್ರೆ ಮಾತ್ರ ಆರೋಗ್ಯಕ್ಕೆ ಒಳ್ಳೇದು. ಇವತ್ತು ಬಿರಿಯಾನಿ ಡೈಲಿ ತಿಂದರೆ ನಮ್ಮ ಆಯುಷ್ಕಾಲ ಕಡಿಮೆ ಆಗ್ತದೆ, ಯಾವುದೇ ಕಾಯಿಲೆಗೆ ಗುರಿ ಆಗಲಿಕ್ಕೆ ಅವಕಾಶಗಳುಂಟು. ಆದರೂ ಅವರ ನೋವುಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ನನ್ನ ಬಳಿ ಬಂದು ಅನೇಕ ಬಾರಿ ಚರ್ಚೆ ಮಾಡಿದ್ದಾರೆ. ಪಾರ್ಕಿಂಗ್ ಆಗಬೇಕೆಂಬುದಾಗಿ ನಾನು ಹೇಳಿದೆ, ಅದು ನೋಡುವ, ಅದು ನಿಮ್ಮ ಪತ್ರ ನಮಗೆ ಬರಲಿಲ್ಲ, ಅಲ್ಲಿಂದ ಬರಲಿ ನೋಡುವ ಹೇಳಿದ್ದೀನಿ. ವ್ಯವಸ್ಥೆ ಮಾಡಿಕೊಡುವ. ಆದರೆ ಕಾನೂನೆಲ್ಲ ಎಲ್ಲರೂ ಅದಕ್ಕೆ ಸರಿಯಾಗಿ ನಾವು ಪಾಲನೆ ಮಾಡಬೇಕಾಗ್ತದೆ. ನಾನಾಗಲಿ ನೀವಾಗಲಿ ಅಲ್ವಾ. ದಕ್ಷತೆ ಮುಖ್ಯ, ಕರ್ತವ್ಯ ಮುಖ್ಯ. ಯಾವುದೇ ನೀವು ವಾಹನದಲ್ಲಿ ನೀವು ಏನೇ ಬಾಡಿಗೆ ಕೊಂಡೊಯ್ಯಬೇಕಾದ್ರೆ ಅವ್ರನ್ನ ಸರಿಯಾದ ಸ್ಥಳದಲ್ಲಿ ಅವ್ರನ್ನ ತಲುಪಿಸಿ ಮತ್ತೆ ನೀವು ಬರಬೇಕಾಗ್ತದೆ. ಈ ರೀತಿ ಪ್ರತಿಯೊಂದರಲ್ಲಿ ದಕ್ಷತೆ ಪ್ರಾಮಾಣಿಕತೆ ಯಶಸ್ವಿಗೆ ನಾವು ಯಾವುದೇ ಕೆಲಸ ಮಾಡಿದ್ರು ಯಶಸ್ವಿಗೆ ಕಾರಣ. ನನ್ನ ಅನುಭವ ಕೂಡ ಹೌದು. ಕೆಲವರಿಗೆ ಹೇಳ್ತೀವಿ ತಲೆ ಸರಿ ಇಲ್ಲ ಮಾರೆ, ಬೆಳಗ್ಗೆ 7 ಗಂಟೆಗೆ ಬರ್ತಾರೆ ಎಂಬುದಾಗಿ. ತಲೆ ಸರಿ ಇದ್ರೆ ಮಾತ್ರ ಬೆಳಗ್ಗೆ 7 ಗಂಟೆಗೆ ಬರೋದು ಅಲ್ವಾ. ತಲೆ ಸರಿ ಇಲ್ಲದೆ ಯಾರು ಬೆಳಗ್ಗೆ ಬರುವುದಿಲ್ಲ. ಆರೋಗ್ಯವಂತವಾಗಿರ್ಬೇಕಾದ್ರೆ ನಾವು ಚಟುವಟಿಕೆಯಲ್ಲಿ ಇರಬೇಕಾಗ್ತದೆ. 8 ಗಂಟೆಗೆವರೆಗೂ ಮಲಗೋದು ಒಳ್ಳೇದಲ್ಲ. ನಮ್ಮ ಹಿರಿಯರು ಹೇಳ್ತಿದ್ರು, ಬೇಗ ಬೆಳಿಗ್ಗೆ ಏಳಬೇಕೆಂಬುದಾಗಿ. ಬೆಳಿಗ್ಗೆ ಎದ್ದರೆ ನಾವು ಚಟುವಟಿಕೆಯಲ್ಲಿ ಇರ್ತೀವಿ. ಬೆಳಿಗ್ಗೆನೇ ಒಳ್ಳೇದು. ನಾವು 8 ಗಂಟೆವರೆಗೂ ಮಲಗಿದ್ರೆ ನಮ್ಮ ಆರೋಗ್ಯ ಹಾಳಾಗ್ತದೆ. ಬೆಳಿಗ್ಗೆ ಎದ್ದು ಏನಾದರೂ ಮಾಡಬೇಕು, ವಾಕಿಂಗು ಅದೆಲ್ಲ ಇಲ್ಲವೇ ಇಲ್ಲ. ರಾತ್ರಿ ಲೇಟಾಗಿ ಮಲಗೋದು, ಬೆಳಗ್ಗೆ ಮಾಡೋದು, ಬೆಳಗ್ಗೆ ಹೇಳುವಾಗ ತಡವಾಗಿ ಹೇಳೋದು, ಅದು ಅನಾರೋಗ್ಯಕ್ಕೆ ಪೂರಕವಾಗಿರ್ತದೆ. ಇವತ್ತು ಆರೋಗ್ಯವಂತರಾಗಿರ್ಬೇಕಾದ್ರೆ ನಾವು ಬೆಳಗ್ಗೆ ಬೇಗ ಹೇಳ್ಬೇಕಾಗ್ತದೆ. ನೀವೆಷ್ಟು ಜನ ಬೆಳಗ್ಗೆ ಹೇಳ್ತಾರೆ ಗೊತ್ತಿಲ್ಲ ನನಗೆ. ನಾನಂತೂ 4 ಗಂಟೆಗೆ ಹೇಳ್ತೀನಿ. ಪ್ರಪಂಚವೇ ಮುಳುಗೋಗ್ಲಿ, ನಾನು ಮಾತ್ರ 4 ಗಂಟೆಗೆ ಹೇಳಿ. ಯಾರು ಬೇಕಾದರೂ ಹೇಳಿ ಬಿಡಲಿ, ನಾನು 4 ಗಂಟೆಗೆ ಮಾತ್ರ ಹೇಳು. ದೈನಂದಿನ ನನ್ನ ವಾಕಿಂಗ್ ಮಾಡಿದ ನಂತರ ನಾನು 5:30 ಮನೆ ಬಿಡ್ತೀನಿ. ನನ್ನ ಮನೆ ಉಡುಪಿಯಿಂದ ಮತ್ತೆ 5 ಕಿಲೋಮೀಟರ್ ಕಲ್ಯಾಣಪುರ, ಸತ್ಯಕಟ್ಟೆ ಕಲ್ಯಾಣಪುರ ಗೊತ್ತುಂಟ ನಿಮಗೆ. ಅಲ್ಲಿಂದ ಬೇಗ 5 ಗಂಟೆಗೆ ಬರ್ತೀನಿ. ನೆನೆಸ್ಬೋದು, ಇವರಿಗೆ ತಲೆ ಸರಿ ಇಲ್ಲ ಮಾರಿ, ತಲೆ ಎಲ್ಲ ಸರಿ ಇದೆ. ಅವ್ರು ಹೇಳಿದಾಗೆ, ನಮ್ಮ ಭಗವಾನ್ ಹೇಳಿದಾಗೆ, ನಾವು ಮೂಡುಬಿದ್ರೆ ಮತ್ತು ಕಾರ್ಕಳವನ್ನ ಒಂದು ಒಳ್ಳೆ ನಗರವನ್ನಾಗಿ ಮಾಡಲಿಕ್ಕೆ ಸಾಧ್ಯ ಆಯಿತು. ಇಚ್ಛಾಶಕ್ತಿ ಬೇಕು. ಯಾವುದೇ ಕೆಲಸ ಮಾಡಬೇಕಾದ್ರೂ ಇಚ್ಛಾಶಕ್ತಿ ಇದ್ರೆ ನಾವು ಏನಾದರೂ ಮಾಡ್ಬೋದು. ಇಚ್ಛಾಶಕ್ತಿ ಇದ್ರೆ ಏನೂ ಸಾಧನೆ ಮಾಡ್ಲಿಕ್ಕೆ ಆಗುದಿಲ್ಲ. ಇವತ್ತು ಸ್ವಚ್ಛತೆ ಅಂತ ನಾವು ಬಾಯಲ್ಲಿ ಹೇಳ್ತೀವಿ, ಕಸ ತಂದು ರಸ್ತೆಯಲ್ಲೇ ಬಿಸಾಡ್ತೀವಿ. ನೀವು ನೋಡಿ ಹೈವೇಲೆಲ್ಲ ರಾಶಿ ಬಿದ್ದಿದೆ ಅಲ್ವಾ. ಪ್ರತಿಯೊಬ್ಬರ ಜವಾಬ್ದಾರಿ ಕೂಡ. ಯಾರು ಕಸವನ್ನ ಉತ್ಪತ್ತಿ ಮಾಡ್ತಾನೆ ಅವರೇ ಜವಾಬ್ದಾರಿ. ಅದ್ರ ವಿಂಗಡಣೆ ಮಾಡಿ ಅದು ವ್ಯವಸ್ಥೆ ಕೊಂಡೊಯ್ಯುವವರೆಗೂ ನಾವೇ ಜವಾಬ್ದಾರಿ. ಮುನ್ಸಿಪಾಲಿಟಿ ಅವರು ಬಂದು ಕೊಂಡೊಯ್ಯುವವರೆಗೂ ಸುರಕ್ಷಿತವಾಗಿಟ್ಟು ಅದನ್ನ ಸಂರಕ್ಷಣೆ ಮಾಡೋದು ನಮ್ಮ ಜವಾಬ್ದಾರಿ, ನಾಗರಿಕರ ಜವಾಬ್ದಾರಿ. ತಂದದು ಎಲ್ಲೋ ರೋಡ್ ಬಳಿ ಬಿಸಾಡೋದು ಅನಾಗರಿಕರು ಮಾಡೋದು. ಇವತ್ತು ನಮ್ಮ ದೇಶ ಎಷ್ಟು ಅಭಿವೃದ್ಧಿ ಹೊಂದಾಗಿದೆ ಅಲ್ವಾ. ಆದ್ರೂ ಜನರಿಗೆ ಬೇಕಾದಷ್ಟು ತಿಳುವಳಿಕೆ ಇದೆ. ಮೊಬೈಲಲ್ಲಿ ಏನೆಲ್ಲ ನೋಡ್ತಾರೆ, ಆದ್ರೆ ನಾವು ಮಾಡೋದು ಮತ್ತೆ ಕೆಟ್ಟ ಕೆಲಸನೇ. ಯಾಕೆ? ನಮಗೆ ತಿಳುವಳಿಕೆ ಇಲ್ವಾ? ಬೇಕಾಗ್ತಿದೆ.
ಒಳ್ಳೆ ಊಟ ಮಾಡ್ತೀವಿ, ಒಳ್ಳೆ ಬಟ್ಟೆ ಹಾಕ್ತೀವಿ, ಆದರೆ ಸ್ವಚ್ಛತೆ ಬರುವಾಗ ನಮಗೆ ಅದು ಪರಿಜ್ಞಾನ ಇಲ್ಲ. ನಮ್ಮ ಮಕ್ಕಳಿಗೆ ಕಲಿಸ್ಬೇಕು. ವಿದೇಶದಲ್ಲಿ ನಾವು ನೋಡುವಾಗ ಒಂದು ಚಾಕೆಟ್ ಪೇಪರ್ ಹೊರಗಡೆ ಹಾಕಲ್ಲ, ಅವರು ಡಸ್ಟ್ಬಿನ್ನಿಗೆ ಹಾಕೋದು. ನಾವು ಗುಟ್ಕ ತಿನ್ನೋದು ರೋಡ್ ಬದಿಲಿ ಬಿಸಾಕೋದು. ಗುಟ್ಕ ಗೊತ್ತುಂಟಲ್ಲ, ಅವ್ರು ಯಾರು ತಿನ್ನೋದಿಲ್ಲ ಗುಟ್ಕೆಯಲ್ಲಿ. ಅಯ್ಯೋ ದೇವರೇ, ಯಾವಾಗಲೂ ನೋಡು ಆ ಪಾನ್ ಬೀಡ ಅಂಗಡಿ ಎದುರಿಗೆ ರಾಸಿ ಜನ ಇರ್ತಾರೆ. ತಿನ್ಬೇಡ ಅಂತ ಹೇಳುದಿಲ್ಲ, ಅದರ ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡಬೇಕು. ಏನೇ ಮಾಡಿದ್ರು ನಾವು ಪರಿಸರಕ್ಕೆ ಪೂರಕವಾಗಿ ಇರುವಂತ ಕೆಲಸವನ್ನು ಮಾಡಬೇಕು. ಇವತ್ತು ಆಸ್ಟ್ರೇಲಿಯಾದಲ್ಲಿ ಬೆಂಕಿ ಬಿದ್ದಿದೆ, ಯಾಕೆ ಹೇಳಿ? ಅಲ್ಲಿ ತದ್ವಿರುದ್ಧವಾಗಿ ಪರಿಸರವನ್ನ ಸೃಷ್ಟಿ ಮಾಡಿದ್ದಾರೆ ಜನರು. ಆದ್ದರಿಂದ ಇವತ್ತು ಅಲ್ಲಿ ಬೆಂಕಿ ಬಿದ್ದು ಎಲ್ಲ ಕಾಡು ನಾಶ ಆಗ್ತಾ ಇದೆ, ಮನುಷ್ಯರು ನಾಶ ಆಗ್ತಾರೆ, ಪ್ರಾಣಿ ಪಕ್ಷಿ ಪ್ರತಿಯೊಂದು ಜಲ ರಾಶಿಗಳು ಪ್ರಾಣಿ ಪಕ್ಷಿಗಳು ಎಲ್ಲ ನಾಶ ಆಗ್ತಾ ಇದೆ. ಇವತ್ತು ನಮ್ಮ ಅವಸ್ಥೆ ಹಾಗೆ, ನಮ್ಮ ಭಾರತದ ವ್ಯವಸ್ಥೆ, ಉಳ್ಳಾಳದ ವ್ಯವಸ್ಥೆ ಹಾಗೆ. ನಾವೇನಾದ್ರೂ ಪರಿಸರವನ್ನ ಕಾಪಾಡ್ತಿದ್ರೆ ನಮ್ಮ ಎಲ್ಲ ಸರ್ವನಾಶ ಆಗ್ತದೆ. ನಾವು ನಮ್ಮ ಮಕ್ಕಳು ನೋಡಿ, ಮಲೇರಿಯಾ, ಡೆಂಗು, ಮನೆ ಸುತ್ತಲೂ ಸ್ವಚ್ಛವಾಗಿರ್ಬೇಕು, ರಸ್ತೆ ಸ್ವಚ್ಛವಾಗಿರ್ಬೇಕು, ನಗರ ಸ್ವಚ್ಛವಾಗಿರ್ಬೇಕು. ಇದು ಜವಾಬ್ದಾರಿ ಯಾವುದು? ಹಾಲಿ ಪುರಸಭೆಯಿಂದ ನಗರಸಭೆಯದಲ್ಲ, ನಾಗರಿಕರ ಜವಾಬ್ದಾರಿ ಕೂಡ ಉಂಟು. ತ್ಯಾಜ್ಯಗಳನ್ನ ಯಾವ ರೀತಿ ವಿಲೇವಾರಿ ಮಾಡಬೇಕೆಂಬುದಾಗಿ ಇವತ್ತುವರೆಗೂ ನಾಗರಿಕರಿಗೆ ಗೊತ್ತಾಗ್ತಾ ಇಲ್ಲ. ಹಸಿ ಕಸವನ್ನು ಮನೆಯಲ್ಲೇ ಕಾಂಪೋಸ್ಟ್ ಮಾಡಬಹುದು, ಅದು ಮರುಬಳಕೆ ಮಾಡಬಹುದು. ಇಷ್ಟೆಲ್ಲ ಇದೆ, ಅದಕ್ಕೆ ಮರುಬಳಕೆ ಇದೆ, ಉಪಯೋಗ ಇದೆ. ಆದ್ರೆ ಜನರಿಗೆ ಅದು ತಿಳುವಳಿಕೆ ಹೋಗ್ತಾ ಇಲ್ಲ. ಇದು ಪ್ರತಿಯೊಬ್ಬ ಮಕ್ಕಳಲ್ಲಿ ಬರಬೇಕು. ನಮ್ಮ ಮಕ್ಕಳು ಶಾಲೆಗೆ ಹೋಗುವಾಗ ಕಲಿಸ್ಬೇಕದನ್ನ. ಮಕ್ಕಳಿಗೆ ಚಿಕ್ಕ ಪ್ರಾಯದಲ್ಲೇ ಕಲಿಸಿದ್ರೆ ಮಾತ್ರ ದೊಡ್ಡವರಾಗ ಅದರ ಮರುಬಳಕೆಯನ್ನ, ಅದರ ವ್ಯವಸ್ಥೆನ ಆ ಮಕ್ಕಳು ಕಲಿತಾರೆ. ನಾವು ಮಾಡಿದ್ರೆ ನೋಡಿ, ಶಾಲೆಗೆ ಹೋಗುವಾಗ ಮತ್ತೆ ಬೀಡಿ ಸಿಗರೇಟ್ ಹೇಳಿದ್ರೆ ಆ ಮಕ್ಕಳು ಅದನ್ನೇ ಕಲಿಯೋದು ಅಲ್ವಾ? ನಮ್ಮ ಭಾಷೆ ಆ ಮಕ್ಕಳಿಗೆ ಸರಿಯಾಗಿ ಕೆಟ್ಟದ್ದು ಮಾತಾಡಿದ್ರೆ ಆ ಮಕ್ಕಳು ಅದನ್ನೇ ಕಲಿಯೋದು. ಒಳ್ಳೆಯದನ್ನ ಮಕ್ಕಳಿಗೆ ಕಲಿಸ್ಬೇಕು. ಒಳ್ಳೆಯದನ್ನ ಕಲಿಸಿದ್ರೆ ಮಾತ್ರ ಆ ಮಕ್ಕಳು ಮುಂದಿನ ಭವಿಷ್ಯದಲ್ಲಿ ಈ ಪರಿಸರವನ್ನು ಕಾಪಾಡ್ಬೋದು. ಹಸಿರು ಬೆಳೆಸಿ, ಗಿಡ ಬೆಳೆಸಿ ಅಂತ ಹೇಳ್ತೀವಿ ಅಲ್ವಾ? ಯಾಕೆ ಸೆಕೆ ಜಾಸ್ತಿ ಆಗ ಬೇಸಿಗೆ ಕಾಲದಲ್ಲಿ ವಿಪರೀತ ಸೆಕೆ ಆಗ್ತದೆ? ಯಾಕಂದ್ರೆ ಸರಿಯಾದ ಗಿಡಗಳನ್ನು ಬೆಳೆಸ್ತಾರೆ. ಒಂದು ಮನೆಯಲ್ಲಿ ಮಿನಿಮಮ್ 5 ಗಿಡಗಳನ್ನ ಬೆಳೆಸಬೇಕು ನಾವು. ಈ ರೀತಿ ಪರಿಸರವನ್ನ ಕಾಪಾಡಿದರೆ ಮಾತ್ರ ಪರಿಸರ ಸಮತೋಲನವಾಗಿ ತೆಗೆದಿದ್ರೆ ನಾವೆಲ್ಲರೂ ಅನೇಕ ರೋಗಗಳಿಗೆ ಗುರಿಯಾಗಿ, ಕಾಯಿಲೆಗೆ ಗುರಿಯಾಗಿ ನಾವು ಮರಣ ಹೊಂದಬೇಕಾಗ್ತದೆ. ಆದ್ದರಿಂದ ನಾವೆಲ್ಲರೂ ಯಾವುದೇ ಉದ್ಯೋಗ ಮಾಡಿ, ಯಾವುದೇ ನೀವು ಕೆಲಸ ಮಾಡಿ, ಆದರೆ ಅದರೊಟ್ಟಿಗೆ ಪರಿಸರದ ಬಗ್ಗೆ ಕಾಣಿಸಬೇಕು. ಇವತ್ತು ಪರಿಸರ ಒಳ್ಳೆ ಗಾಳಿ ಬೇಕಾದ್ರೆ ಸ್ವಚ್ಛತೆ ಇರಬೇಕು, ಒಳ್ಳೆ ನೀರು ಬೇಕಾದ್ರೆ ಸ್ವಚ್ಛತೆ ಬೇಕು, ಒಳ್ಳೆ ನೆಲ ಬೇಕಾದ್ರೆ ಸ್ವಚ್ಛತೆ ಮುಖ್ಯ. ಇಲ್ಲದಿದ್ದರೆ ಎಲ್ಲ ಮಾಲಿನ್ಯವಾಗಿ ಮಾಸ್ಕ್ ಕಟ್ಕೊಂಡು ಓಡಾಡಬೇಕಾಗ್ತದೆ. ಮುಂದಿನ ದಿನದಲ್ಲಿ ಮಾಸ್ಕ್ ಕಟ್ಕೊಂಡು ನಾವು ಓಡಾಡಬೇಕಾಗ್ತದೆ. ಒಳ್ಳೆ ಗಾಳಿ ಇಲ್ಲ, ಒಳ್ಳೆ ನೀರಿಲ್ಲ, ಎಲ್ಲ ಮಾಲಿನ್ಯ ಆಗಿ ಮನುಷ್ಯನ ಸಂತಾನ ಏನಾಗ್ತದೆ, ಅವನಿಗೆ ನಾಶನಕ್ಕೆ ಹೋಗ್ತದೆ. ಹಾಗಾಗಿ ನಾವು ಎಚ್ಚೆತ್ತುಕೊಳ್ಬೇಕು. ಈಗಲೇ ನಮ್ಮ ಪರಿಸರದ ಬಗ್ಗೆ ನಾವೆಲ್ಲರೂ ಎಚ್ಚೆತ್ತುಕೊಂಡು ಒಂದು ದೊಡ್ಡ ಆಂದೋಲನನೇ ಆಗಬೇಕು. ಆಗಿದ್ರೆ ಮಾತ್ರ ನಮ್ಮ ಉಳ್ಳಾಳ ಸ್ವಚ್ಛವಾಗಿರ್ಲಿಕ್ಕೆ ಸಾಧ್ಯ. ಇಲ್ಲದಿದ್ರೆ ಖಂಡಿತವಾಗಿಯೂ ಮುಂದಿನ ದಿನದಲ್ಲಿ ಇನ್ನೂ ಜನಸಂಖ್ಯೆ ಪ್ರತಿನಿತ್ಯ ಬೆಳೀತಾ ಇದೆ. ಪ್ರತಿನಿತ್ಯ ಕಡಿಮೆ ಊಟ, ಏನು ಕಡಿಮೆ ಯಾರು ಮಾಡ್ತಾ ಇಲ್ಲ, ಹೆಚ್ಚೆಚ್ಚು ಊಟ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಪರಿಸರವನ್ನ ಕಾಪಾಡೋದು ನಮ್ಮೆಲ್ಲರ ಜವಾಬ್ದಾರಿ. ಸ್ವಚ್ಛ ಭಾರತ ಅಭಿಯಾನದಲ್ಲಿ ನೀವೆಲ್ಲರೂ ಪಾಲ್ಗೊಳ್ಳಿ. ಅದರಲ್ಲಿ ಪಾಲ್ಗೊಂಡು ನಮ್ಮ ನಗರವನ್ನ, ಇಡೀ ಭಾರತಾದ್ಯಂತ ಉಳ್ಳಾಳವನ್ನ ನಾವೆಲ್ಲರೂ ಗುರುತಿಸಲಿಕ್ಕೆ ನಾವು ಪ್ರಯತ್ನ ಮಾಡುವ ಎಂಬುದಾಗಿ ಹೇಳ್ತಾ ನಮ್ಮೆಲ್ಲ ಸಂಘದ ಪದಾರ್ಥಗಳಿಗೆ ಶುಭ ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಕರ್ನಾಟಕ. ಮೊದಲು ನಿರ್ಮಲವಾಗಿ ಇರಬೇಕು. ಮತ್ತೆ ನಾವು ನಗರಸಭೆ ಅಥವಾ ಯಾವುದೇ ಇದರಲ್ಲಿ ಮಾತಾಡಬಹುದು. ಮೊದಲು ನಮ್ಮ ಕೆಲಸವನ್ನು ನಾವು ಮಾಡಿದರೆ ಮಾತ್ರ ಎಲ್ಲವನ್ನು ಸಾಧಿಸಲಿಕ್ಕೆ ಸಾಧ್ಯ ಅಂತ ಹೇಳಿದಂಥ ನಮ್ಮ ಆಯುಕ್ತರಿಗೆ ಧನ್ಯವಾದಗಳು.
ರಾಯಪ್ಪರವರಿಗೆ ಧನ್ಯವಾದಗಳು. ಈಗಾಗಲೇ ನಮ್ಮ ಹಿರಿಯರು ಆಗಿರುವಂಥ ನಮ್ಮ ಸಹಪಾಠಿ, ನಮಗಿಂತ ಬಹಳಷ್ಟು ಕೆಲವು ಡ್ರೈವರ್ಗಳು ಹುಟ್ಟಿರ್ಲಿಕ್ಕೆ ಇಲ್ಲ, ಆ ಸಂದರ್ಭದಲ್ಲಿ ಡ್ರೈವರ್ ಆದಂಥ ಹಿರಿಯರು ಆಗಿರುವಂಥ ಸುಂದರಣ್ಣ ಅರೆಗೆ ಒಂಜಿ ನಮ್ಮ ಮಾತೆಯ ಮುಖಾಂತರ ಒಂಜಿ ಸನ್ಮಾನ ಮಾಡ್ಕೊಡೋದು ನಿರ್ಣಯ ಮಾಡ್ತಾ ಸುಂದರಣ್ಣ ವೇದಿಕೆ ಬಿಟ್ಟು ಬರೋದು ಪಟ್ಟದೆ ಸಾಂಗ್ ಪಾರ್ಟಿ ಅದಕ್ಕೆ ಗೌರವ ಸರ್ ಮಿತ್ತು ಬೆಲೆ ಕೈತಲ್ ಬೆಲೆ ಸ್ಟ್ಯಾಂಡಿಗೆ ಹೋಗಿ ಅಲ್ಲಿ ಅವರ ವ್ಯವಸ್ಥೆಯ ಬಗ್ಗೆ ವಿಚಾರಿಸಿಕೊಂಡು ವ್ಯವಸ್ಥೆಯನ್ನು ಸರಿಯಾದ ರೀತಿಗೆ ಒಂದು ತಂದಂಥ ವ್ಯಕ್ತಿ ಅಂದರೆ ಅದು ನಮ್ಮ ಶ್ರೀ ಆನಂದಿ. ಈಗ ಅವರಿಂದ ನಮ್ಮನ್ನು ಉದ್ದೇಶಿಸಿ ಟ್ಯಾಕ್ಸಿಮೆನ್ ಮತ್ತು ಮ್ಯಾಕ್ಸ್ ಕ್ಯಾಬ್ ಅಸೋಸಿಯೇಷನ್ ಇದರ ತೊಕ್ಕೋಟ್ ವಲಯದ ಟೂರಿಸ್ಟ್ ಕಾರು ಮತ್ತು ವ್ಯಾನ್ ಚಾಲಕ ಮಾಲಕರ ಸಂಘದ 19ನೇ ವರ್ಷದ ವಾರ್ಷಿಕ ಮಹಾಸಭೆಯ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಾವೆಲ್ಲ ನವತರುಣ ಅಂತ ಕರೆಯೋದು ಅವರನ್ನು. ನಮ್ಮ ನವತರುಣರಾಗಿರುವಂತಹ ಮಿಲಿಟರಿ ಮ್ಯಾನ್ ಪ್ರಮೋದ್ ಕುಮಾರ್ ಉಳ್ಳಾಳದವರ, ಅದೇ ರೀತಿ ನಮ್ಮ ಸಂಘದ ಜಿಲ್ಲಾಧ್ಯಕ್ಷರು ಆಗಿರುವಂತಹ ದಿನೇಶ್ ಕುಂಪಲ್ರವರ, ಈಗಾಗಲೇ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರುವಂತಹ ಈ ಭಾಗದ ಪುರಸಭಾ ಆಯುಕ್ತರಾಗಿರುವಂತಹ ರಾಯಪ್ ಸರ್ ಅವರೇ, ನಮ್ಮ ದಿನನಿತ್ಯ ನಮ್ಮ ಜೊತೆ ಚಿರಪರಿಚಿತ, ಅವರಿಗೆ ನಮ್ಮ ಪರಿಚಿತ ಕಡಿಮೆ ಇರ್ತದೆ, ಆದರೆ ನಮಗೆ ಅವ್ರದ್ದು ಚಿರಪರಿಚಿತ ಆಗಿರುವಂತಹ ಟ್ರಾಫಿಕ್ ವಿಭಾಗದ ಉಪಾಯುಕ್ತರಾಗಿರುವಂತಹ ಪೋಪ್ ಸರ್ ಅವರೇ, ನಾನು ಪ್ರಥಮವಾಗಿ ಒಂದು ಚಿಕ್ಕ ವಿಚಾರವನ್ನು ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮ್ಮ ಜಿಲ್ಲಾ ಸಂಘ ಪೋಪ್ ಸರ್ ಅವರೇ, ಜಿಲ್ಲಾ ಸಂಘ ಪ್ರಥಮವಾಗಿ ಒಂದು ಸಲ ಕ್ರಿಕೆಟ್ ಮ್ಯಾಚನ್ನು ಅಳವಡಿಕೆ ಮಾಡಿತ್ತು. ಆ ಸಂದರ್ಭದಲ್ಲಿ ಈ ತೊಕ್ಕೊಟ್ಟು ಭಾಗಕ್ಕೆ ಪ್ರಥಮ ಪ್ರಶಸ್ತಿ ಬಂತು. ಅದನ್ನು ವಿತರಣೆ ಮಾಡಿದವರು ಕೂಡ ನಮ್ಮ ಪೋಪ್ ಸರ್, ಆಗ ಬರ್ಕೆ ಸ್ಟೇಷನ್ ಚಂದ್ರಶೇಖರ್. ಸೊ ಈ ದಿನ ಕೂಡ ನಾನು ಅದು ನೆನಪನ್ನು ಮಾಡಿಕೊಂಡೆ. 19 ವರ್ಷದ ಈ ಸಂಘ ನಾವು ಯಾವ ರೀತಿ ಇದರಲ್ಲಿ ತೊಡಗಿಸಿಕೊಂಡಿದ್ದೇವೆ ಅನ್ನುವಂಥದ್ದು ನಾವು ಸ್ವಲ್ಪ ವಿವೇಚನೆ ಮಾಡ್ಕೊಳ್ಬೇಕಾಗ್ತದೆ. ಈಗಾಗಲೇ ನಮ್ಮ ಸಮಸ್ಯೆಗಳನ್ನು MC ಅವರು ಮುಂದಿಟ್ಟಿದ್ದಾರೆ, ಜಿಲ್ಲಾಧ್ಯಕ್ಷರು ಹೇಳಿದ್ದಾರೆ, ಎಲ್ಲ ಹೇಳಿದ್ದಾರೆ. ಬಟ್ ನಾವು ನಮ್ಮ ಸಂಘಕ್ಕೆ ಯಾವ ರೀತಿ ಸದಸ್ಯರಾಗಿದ್ದೇವೆ ಅಂತ ಹೇಳೋದನ್ನು ಒಂದು ಉದಾಹರಣೆಯ ಮೂಲಕ ಹೇಳ್ಬೋದು. ಸಮಾಜದಲ್ಲಿ 4 ವಿಧವಾದ ವ್ಯಕ್ತಿಗಳಿರ್ತಾರೆ. ಒಬ್ಬರು ಸತ್ತು ಬದುಕಿದವರು. ಅದಕ್ಕೆ ಉದಾಹರಣೆ ಕೊಡೋದಾದರೆ ಸ್ವಾಮಿ ವಿವೇಕಾನಂದರು ಇರ್ಬೋದು, ಅಬ್ದುಲ್ ಕಲಾಂ ಇರ್ಬೋದು, ಇಂಥ ಮಹಾತ್ಮ ಗಾಂಧಿಯವರು ಇರ್ಬೋದು, ಇಂಥ ಮಹಾನ್ ನಾಯಕರು. ಇನ್ನೊಂದು ಸತ್ತವರು, ಏರವರಿಗೆ ಬರುತ್ತೆ, ರೈಲ್ವೆ ಸ್ಟೇಷನಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಹೆಸರು ನೋಡಿದಾಗ ರಾಮಪ್ಪ, ಇಂಥವನು ಸತ್ತವನು. ಇನ್ನೊಂದು
ಸತ್ತು ಬದುಕಿದವರು. ಇವರು ಹುತಾತ್ಮರಲ್ಲ, ಮಹಾತ್ಮರು. ಸತ್ತು ಬದುಕಿದವರು, ಸತ್ತು ಬದುಕಿದವರು ಅಂತ ಹೇಳಿದ್ರೆ, ಬದುಕ್ತಾ ಇರಬೇಕಾದ್ರೆ ಅವರನ್ನು ಒಂದಷ್ಟು ವಿಶ್ವವೇ ಗುರುತಿಸುವಂತಹ ವ್ಯಕ್ತಿಗಳಾಗಿರ್ತಾರೆ ಅವರು. ಇನ್ನೊಂದು ಸತ್ತು ಬದುಕಿಯೂ ಸತ್ತವರು ಅಂತ ಹೇಳ್ಬೋದು. ಬದುಕಿಯೂ ಸತ್ತವರು ಅಂತ ಹೇಳಿದ್ರೆ ಎಲ್ಲರೂ ಆಯ ನನಾಡಲ ದಾಯಿ ಹೊರಿತೆ ನನಲಾಯ ಪೂಜನ ಅಂತ ಹೇಳುವಂಥ ವ್ಯಕ್ತಿಗಳು. ಆದರೆ ನಾವು ಸತ್ತು ಬದುಕಿದವರಾಗುವಂಥ ಒಂದು ಸಾಲಿಗೆ ಸೇರಲಿಕ್ಕೆ ಪ್ರಯತ್ನ ಮಾಡಬೇಕು. ನಮ್ಮ ನಿತ್ಯ ಜೀವನಕ್ಕೆ ತುಂಬ ಕಷ್ಟ ಇದೆ, ಈಗಾಗಲೇ ನಾವು ಒಪ್ಪಿಕೊಂಡೆವು. ನಮ್ಮ ನಿತ್ಯ ಜೀವನಕ್ಕೆ ತುಂಬ ಕಷ್ಟ ಇದೆ. ಆ ಕಷ್ಟಗಳನ್ನೆಲ್ಲ ಮೆಟ್ಟಿ ನಿಂತು ಇವತ್ತು ಸಮಾಜದ ಕಷ್ಟಗಳ ಜೊತೆ ನಾವು ಸ್ಪಂದಿಸುವಂತಹ ವಿಧಾನ ಅಥವಾ ಸ್ಪಂದಿಸಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗ್ತಿದೆ. ಇದಕ್ಕೆ ನಾವು ಪಣ ತೊಟ್ಟಾಗ ನಾವು ಕೂಡ ಸತ್ತು ಬದುಕಿದವರಾಗ್ತೇವೆ. ನಾವು ನಾಳೆ ಸತ್ರು ಕೂಡ ಅವರೊಬ್ಬರು ಇಂಥ ವ್ಯಕ್ತಿಯಾಗಿದ್ರು, ಇಂಥ ಕಾರ್ಯಕ್ರಮಗಳಲ್ಲಿ ಅಳವಡಿಸಿಕೊಂಡಿದ್ರು, ಇಂಥ ಕಾರ್ಯಕ್ರಮವನ್ನು ಯಶಸ್ವಿಯಾಗಿದ್ರು ಅಂತ ಹೇಳುವಂಥ ಮಾತನ್ನು ನಾಳೆ ಜನ ಆಡ್ಕೊಳ್ತಾ ಇದ್ದಾರೆ. ಇವತ್ತು ಬಂದಾಗಲೇ ಉಲ್ಲೇಖ ಮಾಡ್ತಾ ಇದ್ರು, ಸರ್ಗೆ ಆಯುಕ್ತರಿಗೆ ಹೇಳ್ತಾ ಇದ್ರು, ಮೂಡಬಿದ್ರೆ ಆಗಿರ್ಬೋದು, ಕಾರ್ಕಳದಲ್ಲಾಗಿರ್ಬೋದು, ಅವರು ಒಂದು ಮಾತನ್ನು ಅವರು ಅಲ್ಲಿ ಯಶಸ್ವಿಗೊಳಿಸಿದ ಮಾತಿನ ಒಂದು ಗುಟ್ಟನ್ನು ತಮ್ಮ ಮುಂದೆ ಬಿಚ್ಚಿಟ್ರು. ಆ ಇಚ್ಛಾಶಕ್ತಿ ಇದ್ರೆ ನಾನು ಯಾವುದನ್ನು ಕೂಡ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳುವಂಥ ಮಾತನ್ನು ಅವರು ಹೇಳಿದರು. ಇವತ್ತು ಅವರ ಮಾತು ಬರೀ ಹೇಳುವ ಮಾತ್ರ ಅಲ್ಲ, ಭಾಷಣಕ್ಕೆ ಸೀಮಿತವಾಗಿರಲಿಲ್ಲ. ನೋಡಿ, ಅವರು ಇವತ್ತು ಇಲ್ಲಿ ಬಂದಿರೋದು ನಮ್ಮ ಅತಿಥಿಯಾಗಿ. ಆದರೆ ಅವರೇನು ತಲೆಯಲ್ಲಿ ಯೋಚನೆ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ, ಅವರ ಇಬ್ಬರು ಸ್ಟಾಫ್ಗಳನ್ನು ಕೂಡ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಅವರ ಇಬ್ಬರು ಸ್ಟಾಫ್ಗಳನ್ನು, ಅವರ ನಿಲುವು ನೋಡಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಅವರ ಒಂದು ಶ್ರದ್ಧೆ ನೋಡಿ, ಅವರು ಒಂದು ಕಡೆ ಅವರ ಸಮಯವನ್ನು ವ್ಯರ್ಥವಾಗದಂತೆ ನಮ್ಮ ಕಾರ್ಯಕ್ರಮದಲ್ಲಿ ಕೂಡ, ನನ್ನ ಕಾರ್ಯದಲ್ಲಿ ಕೂಡ ತೊಡಗಿಸಿಕೊಳ್ಬೇಕನ್ನುವಂಥ ಇಚ್ಛಾಶಕ್ತಿಯನ್ನು ತೋರಿಸಿಕೊಂಡು ಇವತ್ತು ನಮ್ಮ ಸಭೆಗೆ ಬಂದಿದ್ದಾರೆ. ಇಬ್ಬರು ಸ್ಟಾಫ್ಗಳನ್ನು ಕರ್ಕೊಂಡು ಬಂದಿದ್ದಾರೆ. ಅವರಿಂದ ನಿಮ್ಮ ಫೋನ್ ನಂಬರ್ ಮತ್ತು ನಿಮ್ಮ ಹೆಸರುಗಳನ್ನು ನೋಂದಣಿ ಮಾಡಿಕೊಳ್ತಾ ಇದ್ದಾರೆ. ಅವರ ಉದ್ದೇಶ ಮುಂದಿನ ದಿನಗಳಲ್ಲಿ ನಮ್ಮ ಏರಿಯಾಗಳಲ್ಲಿ ಸ್ವಾವಲಂಬಿ ಜೀವನ ಅಥವಾ ಸಾಮಾಜಿಕವಾಗಿ ಏನೆಲ್ಲ ನಾವು ಕಾರ್ಯಕ್ರಮಗಳನ್ನು ತೊಡಗಿಸಿಕೊಳ್ಬೇಕು, ಸ್ವಚ್ಛ ಮಾಡುವಂಥದ್ದು ಯಾವ ರೀತಿ ನಾವು ಮನೆಗಳಲ್ಲಿ ತೊಡಗಿಸಿಕೊಳ್ಬೇಕನ್ನುವಂಥದ್ದನ್ನು ಅವರು ಕಾರ್ಯರೂಪಕ್ಕೆ ತರಲಿಕ್ಕೆ ಬೇಕಾಗಿ ಇವತ್ತು ಇಬ್ಬರನ್ನು ಕರ್ಕೊಂಡು ಬಂದಿದ್ದಾರೆ. ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಂಥ ಇಚ್ಛಾಶಕ್ತಿ ಇದ್ದರೆ ನಮ್ಮ ನಾಡು ಅಥವಾ ನಮ್ಮ ಊರು, ನಮ್ಮ ಗ್ರಾಮ, ನಮ್ಮ ತಾಲೂಕು, ಜಿಲ್ಲೆಗಳು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಇಂಥ ಅಧಿಕಾರಿಗಳಿದ್ದಾಗ ನಾವೆಲ್ಲವನ್ನು ಕಾರ್ಯಗತಗೊಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನೊಂದು ತೊಕ್ಕೋಟು ಪಾರ್ಕಿನ ಒಂದು ವಿಶೇಷತೆ, ಎಲ್ಲಿ ಹೋದ್ರೂ ಕೂಡ ಪ್ರಥಮ. ನನ್ನ ಪ್ರಕಾರ ನಾನು ಸುಮಾರು 10 ವರ್ಷಗಳಿಂದ ಸಂಘವನ್ನು ಗಮನಿಸ್ತಾ ಇದ್ದೇನೆ. ಕಳೆದ ಕ್ರಿಕೆಟ್ನ ಬಗ್ಗೆ ನಾನು ಹಾಗೆ ಉಲ್ಲೇಖ ಮಾಡಿದಾಗೆ ಪ್ರಥಮ ಬಾರಿಗೆ ಪ್ರಥಮವನ್ನೇ ನೀವು ಪಡ್ಕೊಂಡವರು. ಇನ್ನೊಂದು, ನಮ್ಮ ಸಂಘದಲ್ಲಿ 48 ವರ್ಷಗಳು ಯಾವುದೇ ಚುನಾವಣೆ ನಡೆಯದೆ, ಜಿಲ್ಲಾ ಸಂಘದಲ್ಲಿ ಚುನಾವಣೆ ನಡೆಯದೆ ನಾವು ಒಮ್ಮತದಿಂದ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಳ್ತಾ ಇದ್ದೆವು ಅಧ್ಯಕ್ಷರಾಗಿ. ಆದರೆ ಪ್ರಥಮ ಬಾರಿಗೆ ನಾವು ಚುನಾವಣೆಯನ್ನು ಎದುರಿಸುವಂಥ ಒಂದು ವ್ಯವಸ್ಥೆ ಸೃಷ್ಟಿಯಾಯಿತು. ಆ ಸಂದರ್ಭದಲ್ಲಿ ಪ್ರಥಮವಾಗಿಯೇ ಒಂದು ಅಧ್ಯಕ್ಷ ಪಟ್ಟವನ್ನು ಉಳಿಸಿಕೊಳ್ಳುವಂಥದ್ದು ಕೂಡ ನಿಮ್ಮ ಭಾಗ್ಯವಾಯಿತು, ತೊಕ್ಕೋಟಿನ ಭಾಗ್ಯವಾಯಿತು. ಒಬ್ಬ ಜಿಲ್ಲಾ ಸಂಘದ ಅಧ್ಯಕ್ಷ ಅಂತ ಹೇಳಿದ್ರೆ ಅವರು ಬಂದಿರುವಂಥದ್ದು ಎಲ್ಲಿಂದ ಅಂತ ಹೇಳುವಂಥದ್ದು ಎಲ್ಲರೂ ಗಮನಿಸಿಕೊಳ್ತಾರೆ. ನಮ್ಮ ಜಿಲ್ಲೆಯಲ್ಲಿ ಪುತ್ತೂರು ಇರ್ಬೋದು, ಉಪ್ಪಿನಂಗಡಿ ಇರ್ಬೋದು, ಸುಬ್ರಹ್ಮಣ್ಯ ಇರ್ಬೋದು, ಈಗ ಎಲ್ಲ ಭಾಗದ ಜನರು ತೊಕ್ಕೋಟಿನ ಪಾರ್ಕಿನವರಲ್ಲಿ ಏನಾದರೂ ಸಿಕ್ಕಿದ್ರೆ ನಿಮ್ಮವರೇನು ಜಿಲ್ಲಾಧ್ಯಕ್ಷರು ಅಂತ ಹೇಳುವಂಥ ಮಾತಿಗೆ ಅಷ್ಟು ಒಂದು ಗೌರವವನ್ನು ಕೊಡಲಿಕ್ಕೆ ನೀವು ಕಾರಣಕರ್ತರಾಗ್ತಾ ಇದ್ದೀರಿ. ನಿಮ್ಮಲ್ಲಿಂದ ಸೆಲೆಕ್ಟ್ ಮಾಡ್ತಾ ಇದ್ದೀರಿ. ಇನ್ನೊಂದು, ನಮ್ಮ ಈ ಸಂಘ ಇಷ್ಟೆಲ್ಲ ನಾವು ಮುಂಚೂಣಿಯಲ್ಲಿದ್ದರೂ ಕೂಡ ಕೆಲವೊಂದು ಬಾರಿ ನಾವು ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ನಮ್ಮ ಕೆಲಸಗಳನ್ನು ನಾವು ಮಾಡಿಕೊಳ್ಳಿಕ್ಕೆ ಪೂರಕ ಆಗ್ತಾ ಇಲ್ಲ. ನಾವು ಒಬ್ಬರನ್ನು ಅಧ್ಯಕ್ಷರಂತೇಳಿ ನಾವು ಆಯ್ಕೆ ಮಾಡಿಕೊಂಡ ತಕ್ಷಣ ನಾವೆಲ್ಲ ಅವನ ಹೆಗಲಿಗೆ ಆಗುವುದಲ್ಲ. ಒಂದು ಲೇಡೀಸ್ ಕ್ಲಬ್, ಒಂದು ಲಯನ್ಸ್ ಕ್ಲಬ್ ಒಂದಿತ್ತು. ಒಂದು ಕ್ಲಬ್ಬಿನ ಅಧ್ಯಕ್ಷರು ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ರು. ಆ ಕಾರ್ಯಕ್ರಮಕ್ಕೆ ಒಂದು ಸಭಾ ಕಾರ್ಯಕ್ರಮ ವೇದಿಕೆ ಅಳವಡಿಸಿದ್ರು. ಚಪ್ಪರದ ವ್ಯವಸ್ಥೆ ಆಗಬೇಕಿತ್ತು. ಆಗಿನ ಕಾಲದಲ್ಲಿ ಶಾಮಿಯಾನಗಳ ವ್ಯವಸ್ಥೆ ಇರಲಿಲ್ಲ. ನಾವೇ ಕಂಗು ಅಥವಾ ತೆಂಗುವನ್ನು ಕಡಿದು ಬಂದು ಚಪ್ಪರವನ್ನು ಹಾಕುವಂಥ ವ್ಯವಸ್ಥೆ. ಈ ನಿಟ್ಟಿನಲ್ಲಿ ಎಲ್ಲರೂ ಹೋಗಿ ಸದಸ್ಯರುಗಳನ್ನೆಲ್ಲ ಒಟ್ಟು ಸೇರಿಸಿ ಆಯಿತು, ನಾವೊಂದು ಚಪ್ಪರದ ವ್ಯವಸ್ಥೆ ಮಾಡಬೇಕಾಗಿದೆ.
ಎಲ್ಲರೂ ಆ ಕಂಗನ್ನು ಹೊತ್ಕೊಂಡು ಬರಲಿಕ್ಕೆ ತೆಂಗನ್ನು ಹೊತ್ಕೊಂಡು ಬರಲಿಕ್ಕೆ ಎಲ್ಲರೂ ಸಾಲಲ್ಲಿ ಕೈ ಜೋಡಿಸ್ಬೇಕು ಅಂತೇಳಿ ಆಯ್ತು. ಆಗ ಎಲ್ಲರೂ ಒಪ್ಪಿದ್ರು. ಮುಂದಕ್ಕೆ ಅಧ್ಯಕ್ಷರು ಹೆಗಲು ಕೊಟ್ಟರು, ಹಿಂದಕ್ಕೆ ಕಾರ್ಯದರ್ಶಿಯವರು ಹೆಗಲು ಕೊಟ್ಟರು, ಮಿಡ್ಲಲ್ಲಿ ಕಮಿಟಿಯ ಪದಾಧಿಕಾರಿಗಳು ಉಳಿದ ಸದಸ್ಯರೆಲ್ಲ ಹೆಗಲು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಕೆಸರಲ್ಲಿ ಗದ್ದೆಯಲ್ಲಿ ನಡ್ಕೊಂಡು ಬರಬೇಕಾಗುವಂಥ ಸಮಸ್ಯೆ ಬಂತು. ಆಗ ಈ ಕಂದು ಹೋಗ್ತಾ ಇಲ್ಲ ಮುಂದೆ. ಏನಂತೇಳಿ ನೋಡಿದ್ರೆ ಕಾರಣ ನೋಡಿದ್ರೆ ಈ ಮುಂದೆ ನಿಂತವನು ಮತ್ತು ಹಿಂದೆ ನಿಂತವನು ಮಾತ್ರ ಕಾಲಲ್ಲಿ ಕೆಸರಾಗಿದೆ. ಈ ಮಧ್ಯ ಭಾಗದಲ್ಲಿದ್ದಂಥ ಸದಸ್ಯರುಗಳು ಅಥವಾ ಉಳಿದವರು ಯಾರಿದ್ದಾರೆ ಅವರೆಲ್ಲ ಅದರಲ್ಲಿ ನೇತಾಡಿಕೊಂಡಿದ್ದು ಮಾತ್ರ, ಯಾರು ಹೊತ್ಕೊಂಡಿರಲೇ ಇಲ್ಲ. ಈ ರೀತಿ ಆದರೆ ಮಾತ್ರ ಸಂಘ ಮುನ್ನಡೆಯಲಿಕ್ಕೆ ಕಷ್ಟ. ನಾವು ಯಾರಿಗೂ ಜವಾಬ್ದಾರಿಯನ್ನು ಕೊಟ್ಟಿದ್ರು ಕೂಡ ನಾವು ಕೂಡ ಅದಕ್ಕೆ ಹೆಗಲು ಕೊಟ್ಟು ನಡೆದಾಗ ಮಾತ್ರ ನಮ್ಮ ಸಂಘ ಮುನ್ನಡೆಯಲಿಕ್ಕೆ ಅದು ಒಳ್ಳೆಯ ಒಂದು ಕಾರ್ಯಕ್ರಮ ಆಗ್ತದೆ. ಇದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಸೊ ಇಂಥ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ಸಮಯ ಮೀರಿದೆ. ಅತಿಥಿಗಳು ಅವರ ಸಮಯಕ್ಕೆ ಸರಿಯಾಗಿ ಬಂದಿದ್ದಾರೆ. ನಾನು ಜಿಲ್ಲೆಯ ಪರವಾಗಿ ಒಂದೆರಡು ವಿಚಾರಗಳನ್ನು ತಮ್ಮ ಮುಂದೆ ಇಡಲಿಕ್ಕೆ ಬಯಸ್ತಾ ಇದ್ದೇನೆ. ಈಗಾಗಲೇ ನಮ್ಮ ಹೊಸ ಅಧ್ಯಕ್ಷರು ಬಂದ ನಂತರ ಒಂದಷ್ಟು ನಾವು ಪದಾಧಿಕಾರಿಗಳ ಸಭೆಗಳನ್ನು ನಡೆಸಿ ನಮ್ಮ ಕಾರ್ಯ, ನಮ್ಮ ಸದಸ್ಯರುಗಳ ಬಗ್ಗೆ ಚಿಂತನೆಗಳನ್ನು ಇಟ್ಟುಕೊಂಡು ಯಾವ ರೀತಿ ಅವರಿಗೆ ಸಂಘದಿಂದ ಪ್ರಯೋಜನವನ್ನು ಮಾಡಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಎಲ್ಲ ಇಲಾಖೆಗಳ ಅಧಿಕಾರಿಗಳ ಬಳಿ ನಮ್ಮ ಸರ್ಕಾರದಿಂದ ನಮ್ಮ ಸದಸ್ಯರಿಗೆ ಆಗುವಂಥ ಲಾಭಗಳು ಏನಿದೆ ಅವುಗಳನ್ನೆಲ್ಲ ತೆಗೆದುಕೊಳ್ಳುವಂಥ ಪ್ರಥಮ ಪ್ರಯತ್ನವಾಗಿ ಎಲ್ಲ ಕಡೆ ನಾವು ಹೋಗ್ತಾ ಇದ್ದೇವೆ. ಈಗಲೂ ನಿರಂತರವಾಗಿ ಅಂಥ ಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಮೊನ್ನೆ ಒಂದು ನಮ್ಮ ಜಿಲ್ಲಾ ಸಂಘದಲ್ಲಿ ಅಧ್ಯಕ್ಷರ ಒಂದು ಸಾಧನೆ ಅಥವಾ ಅಧ್ಯಕ್ಷರ ಒಂದು ವಿನಂತಿಯ ಮೇರೆಗೆ ಇಡೀ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳ ಪಟ್ಟು ನಮ್ಮ ಆಫೀಸಿಗೆ ಬಂದು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿಕೊಂಡರು. 18 ವರ್ಷದಿಂದ 40 ವರ್ಷದ ಒಳಗಿನ ಇರುವಂತಹ ಚಾಲಕರು ಅಥವಾ ಅವರಿಗೆ ಆ ಏಜ್ ಬಾರಾಗಿದ್ದಲ್ಲಿ ಅವರ ಹೆಂಡತಿ ಅಥವಾ ಅವರ ಮಕ್ಕಳು ಏನಾದರೂ ಅಂಗಡಿ, ಹೋಟೆಲು ಅಥವಾ ಯಾವುದೇ ಸ್ವಂತಹ ಬಿಸ್ನೆಸ್ಸಲ್ಲಿ ತೊಡಗಿಸಿಕೊಂಡವರಿದ್ದವರು ಯಾರೇ ಆಗಿರ್ಬೋದು ಅಂಥವರಿಗೆ ಕೇಂದ್ರ ಸರ್ಕಾರದಿಂದ ಕೊಡಲ್ಪಡುವಂತಹ 3,000 ಮಿನಿಮಮ್ ಪಿಂಚಣಿ, ಅವರ 60 ವರ್ಷದ ನಂತರ 3,000 ರೂಪಾಯಿ ಮಿನಿಮಮ್ ಪಿಂಚಣಿ ಯೋಜನೆಯನ್ನು ಅವರಿಗೆ ಸಿಗುವಂಥ ಪಿಂಚಣಿ ಯೋಜನೆಯನ್ನು ಕಾರ್ಯಗತಗೊಳಿಸುವಲ್ಲಿ ನಾವು ಸುಮಾರು 100 ಜನರಿಗೆ ನಮ್ಮ ಆಫೀಸಿನಲ್ಲಿ ಮೊನ್ನೆ ದಿನ ನಡೆದ ಕಾರ್ಯಕ್ರಮದಲ್ಲಿ ನಾವು ನಡೆಸಿಕೊಟ್ಟಿದ್ದೇವೆ. ಆ ನಿಟ್ಟಿನಲ್ಲಿ ನಿಮ್ಮ ತುಕ್ಕೋಟಿನ ಭಾಗದಲ್ಲಿ ಇದರಲ್ಲಿ ನಾವು ನಮ್ಮದನ್ನೇ ಮಾತ್ರ ಯೋಚನೆ ಮಾಡುವುದಲ್ಲ, ನಮ್ಮ ಸಂಘದ ಬದಿಯಲ್ಲಿ, ನಮ್ಮ ಸ್ಟ್ಯಾಂಡಿನ ಬದಿಯಲ್ಲಿರುವಂಥ ಆಟೋ ಚಾಲಕರಿರ್ಬೋದು, ಅಂಗಡಿಯ ಮಾಲೀಕರು ಅಥವಾ ಕೆಲಸ ಮಾಡುವಂಥ ಇರ್ಬೋದು, ಕೂಲಿ ಕಾರ್ಮಿಕರಿರ್ಬೋದು, ಬೇರೆ ಬೇರೆ ಅಸಂಘಟಿತ ವಲಯದಲ್ಲಿರುವಂಥ ಕಟ್ಟಡ ಕಾರ್ಮಿಕರಿರ್ಬೋದು, ದರ್ಜಿಗಳು ಅಥವಾ ಹಮಾಲಿಗಳಿರ್ಬೋದು, ಟೈಲರ್ಗಳಿರ್ಬೋದು, ಎಲ್ರಿಗೂ ಇವರನ್ನು ಜೊತೆ ಸೇರಿಸಿಕೊಂಡು ಮುಂದೆ ಒಂದು ದಿನ ನೀವುಗಳು ನಿಮ್ಮ ಪಾರ್ಕಿನಲ್ಲಿ ಒಂದು ಚಿಕ್ಕ ಒಂದು ಕಾರ್ಯಕ್ರಮಗಳನ್ನಾಗಿ ಮಾಡಿ ಅವರಿಗೆ ಒಂದು ನಮ್ಮ ಬ್ಯಾನರಿನ ಅಡಿಯಲ್ಲಿ ಒಂದು ಸರ್ಕಾರದ ಸವಲತ್ತು ನೀಡುವಂತಹ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿದಾಗ ನಾವು ಕೂಡ ಸಮಾಜಮುಖಿ ಕಾರ್ಯವನ್ನು ಮಾಡುವ ಒಂದು ಸಂಘದವರು ಅಂತ ಹೇಳುವಂಥದ್ದು ಸಮಾಜದಿಂದ ಗುರುತಿಸಲ್ಪಡಲಿಕ್ಕೆ ಒಂದು ಕಾರಣ ಆಗ್ತದೆ. ಈ ನಿಟ್ಟಿನಲ್ಲಿ ಇದನ್ನು ಕೂಡ ಮುಂದಕ್ಕೆ ನೀವು ಆಯೋಜನೆ ಮಾಡಬೇಕು. ಯಾರೆಲ್ಲ 40 ವರ್ಷದ ಒಳಗಿದ್ದೀರಿ ನೀವು ಕೂಡ ಇದರಲ್ಲಿ ತೊಡಗಿಸಿಕೊಳ್ಬೇಕು. ಚಿಲ್ಲರೆ ಹಣ 18 ವರ್ಷದವರಿಗೆ ಹಾಕಲಿಕ್ಕೆ ಇರುವಂಥದ್ದು 55 ರೂಪಾಯಿ ಅವನ ತಿಂಗಳಿಗೆ ಸರ್ಕಾರ ಅವನ ಬ್ಯಾಂಕಿನಿಂದ ನೇರವಾಗಿ ಪಡ್ಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ತಾರೆ. ಸೊ ಇಂಥದ್ರಲ್ಲಿ ಎಲ್ಲರೂ ತೊಡಗಿಸಿಕೊಳ್ಬೇಕು. ಮತ್ತು ಮುಂದಿನ ದಿನಗಳಲ್ಲಿ ಈಗಾಗಲೇ ನಮ್ಮ ಬೆಂಗಳೂರಿನ ಸಂಘದ ಜೊತೆ ನಾವು ನಿರಂತರ ಸಂಪರ್ಕದಲ್ಲಿದ್ದೇವೆ. ಮ್ಯಾಕ್ಸಿ ಕ್ಯಾಬಿನ ದೊಡ್ಡ ಸಮಸ್ಯೆ 19+ ಎನ್ನುವಂಥ ಒಂದು ಪರ್ಮಿಟನ್ನು ನಮಗೆ ಕೊಡಬೇಕು ಅಂತ ಹೇಳುವಂಥ ನಮ್ಮ ಒಂದು ಮಹತ್ತರ ಕೇಳಿಕೆಗೆ ಈಗಾಗಲೇ ಕ್ಷಣಗಣನೆ ಪ್ರಾರಂಭ ಆಗಿದೆ ಅಂತ ಹೇಳಲಿಕ್ಕೆ ನಾನು ಖುಷಿ ಪಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ನಮ್ಮ ರಘುಪತಿ ಭಟ್ರು ಉಡುಪಿ ಜಿಲ್ಲೆಯ ನಮ್ಮ ಟ್ಯಾಕ್ಸಿ ಅಸೋಸಿಯೇಷನ್ ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ಒಂದು ಮಹತ್ತರವಾದ ಸಭೆಯು ಇತ್ತೀಚೆಗೆ ಬೆಂಗಳೂರಲ್ಲಿ ನಡೆದಿದೆ. ಇದು ಮುಂದಕ್ಕೆ ನಮಗೆ 21+ ಅಥವಾ 19+ ಎನ್ನುವಂಥ ಒಂದು ಪರ್ಮಿಟ್ ನಮಗೆ ಬಂದೇ ಬರ್ತದೆ. ಆ ಪರ್ಮಿಟ್ ಬಂದಲ್ಲಿ ಅದರ ಜೊತೆಗೆ ನ್ಯಾಷನಲ್ ಪರ್ಮಿಟ್ ಕೂಡ ನಮ್ಮ ವಾಹನಗಳಿಗೆ ಬರ್ತದೆ. ಆ ಸಂದರ್ಭದಲ್ಲಿ ನಮ್ಮ ಗಡಿ ಭಾಗದಲ್ಲಿರುವಂಥ ನಮಗೆ ಹತ್ತಿರದ ಕೇರಳ ಹೋಗಿ ಬರಲಿಕ್ಕೆ ತುಂಬ ಈಸಿ ಆಗುವಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಆಗ್ತದೆ. ಈ ನಿಟ್ಟಿನಲ್ಲಿ ನಾವೆಲ್ಲ ಹೋರಾಟಗಳು ಬರಲೇಬೇಕಾಗ್ತದೆ, ಮಾಡಲೇಬೇಕಾಗ್ತದೆ. ಈ ಹೋರಾಟಕ್ಕೆ ತಾವೆಲ್ಲರೂ ಜೊತೆ ಸೇರಬೇಕಾಗ್ತದೆ. ನಾವೆಲ್ಲರೂ ನಿಮ್ಮ ಪ್ರತಿಯೊಂದು ಬೇಕು ಬೇಡಗಳಿಗೆ ನಿಂತುಕೊಂಡು ಜಿಲ್ಲೆಯಿಂದ ತೊಕ್ಕೋಟಿನ ಈ ಭಾಗಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು
ಪಾಲ್ಗೊಳಿಸಲಿಕ್ಕೆ ನಾನು ಸದಾ ಸಿದ್ಧರಿದ್ದೇನೆ ಅಂತ ಹೇಳಿಕೊಳ್ಳುತ್ತಾ, ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಮಾತನಾಡಲಿಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ನಾನು ಒಬ್ಬ ಯೋಗ ಶಿಕ್ಷಕನಾಗಿ ಶಾರದಾ ವಿದ್ಯಾಲಯದಲ್ಲಿ ಯೋಗವನ್ನು ಕೂಡ 4 ವರ್ಷಗಳಿಂದ ಕಲಿಸ್ತಾ ಇದ್ದೇನೆ. ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಅಂತ ಹೇಳುವಂಥ ಅದರಲ್ಲಿ ನಾನು ಒಂದು ಕದ್ರಿಭಾಗ ನಗರದ ಸಂಚಾಲಕರಾಗಿ ನಾನು ನನ್ನ ಸೇವೆಯನ್ನು ಮಾಡ್ತಾ ಇದ್ದೇನೆ. ಇವತ್ತಿನ ದಿನ ನಾನು ಕಟೀಲ್ನಲ್ಲಿ ಇರಬೇಕಾಗಿತ್ತು. ಅದಕ್ಕಿಂತ ಮುಂಚಿತವಾಗಿ ನನಗೇ ನೆನಪಿರಲಿಲ್ಲ. ನನ್ನ ಊರಿನ ದೇವಸ್ಥಾನಕ್ಕೆ ಕೂಡ ನಾನು ಈ ದಿನ ಹೋಗಬೇಕಾಗಿತ್ತು. ಅಧ್ಯಕ್ಷರ ಪ್ರೀತಿಯ ಆಜ್ಞೆ ಏನು ಮಾಡಲಿಕ್ಕೆ ಆಗಲಿಲ್ಲ. ನನ್ನನ್ನು ಇಲ್ಲಿಗೆ ಕರೆಸಿಕೊಂಡು ಬಂದಿದೆ. ನನ್ನ ಊರಲ್ಲಿ ಇವತ್ತು ನನ್ನ ಹುಟ್ಟುಹಬ್ಬವನ್ನು ನಾನೊಂದು ದೇವಸ್ಥಾನದಲ್ಲಿ ಆಚರಣೆ ಮಾಡಬೇಕಾಗಿತ್ತು. ಅದಕ್ಕಿಂತಲೂ ಒಳ್ಳೆಯ ಖುಷಿ ಅಂತ ಹೇಳಿದರೆ, ನಮ್ಮ ಸಂಘದವರ ಜೊತೆ ನಮ್ಮೊಬ್ಬ ಹಿರಿಯ ಒಬ್ಬರ ಸದಸ್ಯರಿಗೆ ಸನ್ಮಾನ ಮಾಡೋ ಮುಖಾಂತರ ಆಚರಣೆ ಮಾಡಿಕೊಂಡಿದ್ದು ಅಂತ ಹೇಳಿದರೆ ನನಗೆ ತುಂಬ ಅಭಿಮಾನ ಆಗ್ತಾ ಇದೆ, ಹೆಮ್ಮೆ ಆಗ್ತಾ ಇದೆ. ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದಂಥ ನಿಮಗೆಲ್ಲರಿಗೂ ನಾನು ನನ್ನ ಸಂಘದ ಪರವಾಗಿ ವೈಯಕ್ತಿಕ ನೆಲೆಯಲ್ಲಿ ಕೂಡ ನಾನು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಎಲ್ಲದಕ್ಕೂ ಸಹಾಯ ಸಹಕಾರವನ್ನು ಇತ್ತಂತ ನಮ್ಮ ಬಗ್ಗೆ ಒಂದೆರಡು ಮಾತನ್ನು ಅವರು ಹೇಳಿದರು. ನಾವು ಎಲ್ಲದರಲ್ಲೂ ಉಳ್ಳಾಲದವರು ನಂಬರ್ 1 ಇದ್ದೇವೆ ಅಂತ. ಆ ಮಾತನ್ನು ನಾವು ಇನ್ನು ಮುಂದಕ್ಕೆ ಹೆಚ್ಚಾಗಿ ಉಳಿಸಿಕೊಳ್ಳುವಂಥ ವ್ಯವಸ್ಥೆಗೆ ನಾವು ಬರಬೇಕಂತ ಈ ಮೂಲಕ ನಿಮಗೆ ಹೇಳುತ್ತಾ ನಮ್ಮ ಆನಂದ್ ಕೆ ಅವರಿಗೆ ಧನ್ಯವಾದಗಳು. ಹಾಗೆಯೇ ನಮ್ಮ ಈ ಒಂದು ಕಾರ್ಯದರ್ಶಿಯಾಗಿರುವಂಥ ಆನಂದ್ರವರ ಹುಟ್ಟುಹಬ್ಬಕ್ಕೆ ನಮ್ಮ ಟೂರಿಸ್ಟ್ ನಮಗೆ ಗೊತ್ತಿರಲಿಲ್ಲ, ನಿಜವಾಗಿಯೂ ಗೊತ್ತಿರಲಿಲ್ಲ. ಆದರೂ ಕೂಡ ಟೂರಿಸ್ಟ್ ಕಾರ್ ಮತ್ತು ವ್ಯಾನ್ ಚಾಲಕರ ಮಾಲಕರ ಸಂಘದ ಚಾಲಕರು ಹಾಗೂ ಮಾಲಕರು ಹಾಗೂ ಎಲ್ಲರೂ ಅವರಿಗೆ ಈ ಒಂದು ಸಂದರ್ಭದಲ್ಲಿ ಹುಟ್ಟುಹಬ್ಬದ ಶುಭಾಶಯವನ್ನು ಹೇಳುವ ಮೂಲಕ ಅವರ ಮಾತಿಗೆ ಧನ್ಯವಾದಗಳು. ಈಗಾಗಲೇ ನಮ್ಮ ಹಿರಿಯಣ್ಣ, ಅವರು ನಮ್ಮ ಹಿರಿಯಣ್ಣನೇ ಯಾವಾಗಲೂ ದೇವಶರಣ, ನಮ್ಮ ಒಂದು ಬೆನ್ನೆಲುಬು ಅವರು. ಯಾವುದೋ ಒಂದು ಸಮಸ್ಯೆ ಬಂದಾಗ ಅಥವಾ ಯಾವುದೋ ಒಂದು ತೊಂದರೆ ಆದಾಗ ನಮಗೆ ಪ್ರತಿಯೊಂದು ಕೆಲವು ಡ್ರೈವರ್ಗಳಿಗೆ ಒಂದು ಸಹಾಯಧನವನ್ನು ಕೂಡ ಕೊಟ್ಟಂಥವರು. ಅವರ ಮಾತನ್ನು ಈಗ ನಾವು ಕೇಳಲಿಕ್ಕೆ ದೇವಶರಣಯ್ಯರವರು ಅವರೊಂದೆರಡು ಮಾತನ್ನಾಡಬೇಕಂತ ಮತ್ತು ವ್ಯಾನ್ ಚಾಲಕ ಮಾಲಕ ಸಂಘ ತುಮಕೂರು ಅದರ 19ನೇ ವಾರ್ಷಿಕ ಮಹಾಸಭೆ ಇದರಲ್ಲಿ ವೇದಿಕೆಯಲ್ಲಿರುವ ಎಲ್ಲ ಸಂಸ್ಥೆ ಹಾಗೂ ಸಭೆಯಲ್ಲಿರುವ ಸಹಪಾಠಿಗಳೇ, ಚಾಲಕ ಮಾಲಕ ಎಲ್ಲರೊಂದಿಗೆ ನನಗೆ ಭಾಷಣ ಮಾಡಲಿಕ್ಕೆ ಬರುವುದಿಲ್ಲ. ಭಗವಾನರು ಒತ್ತಾಯ ಮಾಡಿ 2 ಮಾತನ್ನು ಹೇಳಿ ಕೇಳಿದ್ದಾರೆ. ನಾವು ಒಂದು 35 ವರ್ಷ ವಾಹನದಲ್ಲಿ ದುಡಿದು ಪ್ರಥಮವಾಗಿ ನಾವು ಟೂರಿಸ್ಟ್ ವಾಹನವನ್ನು ತಂದದ್ದು ನಾವು ಎಂದು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಹಾಗೆ ಒಂದು 25-30 ವರ್ಷ ನಾವು ಈ ವಾಹನ ಚಾಲಕ ಮಾಲಕ ಸಂಘದೊಟ್ಟಿಗೆ ಅವಿರತವಾಗಿ ನಾವು ದುಡಿದು ಕಳೆದ 4 ವರ್ಷದಲ್ಲಿ ಕ್ಲಿಕ್ ಇದರಲ್ಲಿ ಹಾಲ್ನಲ್ಲಿ ಆಯಿತು. ಆಗ ತುಂಬ ಒಂದು 200-300 ಜನರು ಈ ಸಭೆಯಲ್ಲಿದ್ದರು. ಈಗದ ಅವಸ್ಥೆ ನೋಡುವಾಗ ಭಾರಿ ಬೇಸರವಾಗ್ತದೆ. ಈಗ ಚಾಲಕ ಮಾಲಕರು ಬಹಳ ಕಡಿಮೆಯಾಗಿದ್ದಾರೆ ಅಂತ ಗೊತ್ತಿಲ್ಲ. ಇವತ್ತಿನ ಸಭೆಯಲ್ಲಿ ಆದಷ್ಟು ಇನ್ನೂ ಸಹ ನೀವು ಒಗ್ಗಟ್ಟಾಗಿ ಇದು ಮಾಡಬೇಕು. ಯಾಕಂದರೆ ನಾನು ಮೊನ್ನೆ ಒಂದು ಮದ್ದೂರಿಗೆ ನಮ್ಮ ಒಂದು ವಾಹನ ಒಂದು ಅಪಘಾತ ಆಯಿತು. ಆಗ ಅಲ್ಲಿ ಮಂಡ್ಯದಲ್ಲಿ ಅಲ್ಲಿಯ ವಾಹನ ಚಾಲಕ ಮಾಲಕ ಸಂಘದವರನ್ನು ಸಂಪರ್ಕಿಸಿದಾಗ ಅವರು ಕೂಡಲೇ ಬಂದು ನಮಗೆ ಬಹಳ ಸಹಾಯ ಮಾಡಿದರು. ಅಲ್ಲಿಂದ ನಾವು ಗಾಡಿ ತೆಗೆದು ಅಲ್ಲಿಂದ ಹೊರಡುವವರೆಗೆ 2 ದಿವಸದಲ್ಲಿ ಬಂದು ನಮಗೆ ಅವರು ತುಂಬ ಸಹಾಯ ಮಾಡಿದ್ದಾರೆ. ಇದರಿಂದ ಚಾಲಕ ಮಾಲಕ ಸಂಘ ಎಂದರೆ ಎಷ್ಟು ಒಂದು ಪ್ರಯೋಜನ ಉಂಟು ಅದರಲ್ಲಿ ನನಗೆ ಮೊನ್ನೆ ಕರೆಕ್ಟ್ ಗೊತ್ತಾಯಿತು. ಅವರು ಲಾಸ್ಟಿಗೆ ಹೋಗುವವರೆಗೆ ನಮ್ಮೊಟ್ಟಿಗಿದ್ದು ಎಲ್ಲ ವ್ಯವಸ್ಥೆಯನ್ನು ನಮಗೆ ಮಾಡಿಕೊಟ್ಟಿದ್ದರು. ಹಾಗೆ ವಾಹನ ಚಾಲಕ ಮಾಲಕ ಸಂಘ ಇದ್ದರೆ ಎಷ್ಟು ಪ್ರಯೋಜನ ಉಂಟು ಎಲ್ಲ ನಿಮಗೆ ಸಹ ಗೊತ್ತಾಗಬೇಕಾಗಲಿ, ಎಲ್ಲರೂ ಸೇರಬೇಕು. ಹಾಗೆ ಚಾಲಕರು ಆದಷ್ಟು ನಿಯತಿಯಲ್ಲಿ ದುಡಿದು ಎಲ್ಲರೂ ಒಟ್ಟಿಗೆ ಇರಬೇಕೆಂದು ನಾನು ಕೇಳಿಕೊಳ್ತೇನೆ. ಹಾಗೆ ಇವತ್ತು ಸುಂದರಣ್ಣನಿಗೆ ನಮ್ಮ ಪ್ರಾಯದವರಿಗೆ ಇವತ್ತು ಗೌರವ ಅರ್ಪಣೆ ಮಾಡಿದರು, ಅದು ಸಹ ಬಹಳ ಖುಷಿಯಾಯಿತು. ಹಾಗೆ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ನೀವು ಮಾಡಬೇಕು. ನಾವು ಮುಂಚೆಲ್ಲ ಕೆಲವು ಕಾರ್ಯಕ್ರಮಗಳು ಮಾಡುತ್ತಿದ್ದೆವು. ನಮ್ಮ ಅವಧಿಯಲ್ಲಿ ನಾವು ಒಂದು ಕಾರ್ಮಿಕ ಒಂದು ಇದು ಮಾಡಿ ಅದರಲ್ಲಿ ಒಂದು 1.5 ಲಕ್ಷ ನಾವು ಇದು ಮಾಡಿ ಈಗ ಸಹ ಅದು ನಮ್ಮ ವ್ಯಕ್ತಿಯಲ್ಲಿ ಉಂಟು. ಹಾಗೆ ಇನ್ನೂ ಸಹ ಅದನ್ನು ನೀವು ಮುಂದುವರಿಸಿಕೊಂಡು ಹೋಗಿ. ಸ್ವಲ್ಪ ನಮ್ಮ ಇದರಲ್ಲಿ ಇದೆ ಫಂಡಿನಲ್ಲಿ ಸ್ವಲ್ಪ ಹಣ ಇದ್ದರೆ ಮಾತ್ರ ನಮ್ಮ ಇದಕ್ಕೆ ಒಂದು ಪ್ರಯೋಜನ ಇರೋದು. ಅದಕ್ಕೆ ಒಂದು 2 ಲಕ್ಷ, ಈಗ ಒಂದು 3-5 ಲಕ್ಷ ಇದ್ದರೆ ಮಾತ್ರ ಅದಕ್ಕೆ ಇದು ಜಾಸ್ತಿ ಎಷ್ಟು ಹಣ ಉಂಟು
ನಮ್ಮ ನಮ್ಮ ಇದಕ್ಕೆ ಪ್ರಯೋಜನ ಉಂಟು. ಹಾಗೆ ಇನ್ನೂ ಸಹ ಕೆಲವೊಂದು ಇದನ್ನು ಮಾಡುವ ಜನಸಂಘ ಸೇರಿ ಮಾಡಬೇಕೆಂದು ನಾನು ಕೇಳಿಕೊಳ್ತೇನೆ. ಹಾಗೆ ಇಂಥ ಕಾರ್ಯಕ್ರಮದಲ್ಲಿ ಇನ್ನು ಕೆಲವರನ್ನು ಒಳ್ಳೆಯ ಡ್ರೈವರನ್ನು ಗುರುತಿಸಿ ಅವರಿಗೆ ಒಂದು ಬಹುಮಾನವನ್ನು ಕೊಡುವಂಥ ಇದು ಅದನ್ನು ಸಹ ಮಾಡಬೇಕು ಅಂತ ಹೇಳ್ತೇನೆ. ಇಷ್ಟು ಹೇಳಿ ನನ್ನ ಭಾಷಣ. ಅವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಾಗಿ ಇರುವಂತೆ. ಮರಕರ ಸಂಘದ 19ನೇ ವಾರ್ಷಿಕ ಸಭೆಗೆ ಶ್ರೀಮನ್ ನಮ್ಮ ದುರ್ಗದ ಕಾಮತ್ ಇನ್ಸ್ಪೆಕ್ಟರ್ ಅಂತ ಕರೆದಿದ್ರು. ಆಗ ಅವರ ಕಾರಣಾಂತರದಿಂದ ಅವರ ತಾಯಿ ಹುಷಾರಿಲ್ಲ, ಹಾಗಾಗಿ ನಾವು ಬಂದೆ. ಇಲ್ಲ ಅಧ್ಯಕ್ಷರಾಗಿರ್ತಂದವರು ಮತ್ತು ನಮ್ಮ ಸ್ನೇಹಿತರೆ, ನಾವೇನು ಹೆಚ್ಚಿಗೆ ಮಾತಾಡಕ್ಕೆ ಹೋಗಲ್ಲ. ದಿನೇಶ್ ಕುಂಬಲ್ ಅವರು ಹೇಳಿದ್ರು ಟ್ಯಾಕ್ಸಿ ದುಡ್ದು ಜೀವನ ಸಾಗಿಸೋದೆಲ್ಲ ಕಷ್ಟ ಉಂಟು ಅಂತ. ಅದೇ ದೃಷ್ಟಿಯಿಂದ ಇಟ್ಕೊಂಡು ನೀವು ಸ್ವಲ್ಪ ವಾಹನಗಳು ಚೆನ್ನಾಗಿ ನಿಮ್ಮ ಗಮನದಲ್ಲಿ ಮಾಡಬೇಕಾದ್ರೆ ನೀವು ಬೆಳಿಗ್ಗೆ ಬಂದರೆ ರಾತ್ರಿ 10 ಗಂಟೆಗೆ ಹೋಗ್ತೀರಿ, ಬಾಡಿಗೆ ಆಗಲ್ಲ. ಈ ಕ್ಯಾಬ್ಗಳು ಬಂದವೆ, ಊಬರ್ ಬಂದವೆ, ಈಗ ರೆಂಟ್ ಪ್ರೈವೇಟ್ನಲ್ಲಿ ಕೆಲವು ರೆಂಟ್ ಅಂತ ಕೆಲವು ಕಂಪ್ಲೇಂಟಲ್ಲಿ ಬರ್ತವೆ. ಆದಷ್ಟು ನಾವು ನಿಮಗೆ ಸಹಾಯ ಮಾಡ್ತೇವೆ. ಮತ್ತು ನಿಮಗೂ ಟೂರಿಸ್ಟಲ್ಲಿ ಸ್ವಲ್ಪ ಎಲ್ಲ ಎಕ್ಸರ್ಸೈಸ್ ಮೆಸೇಜು ಹೋಗ್ತಾ ಇದ್ರಿ. ಆದರೂ ನಾವು ಅಂಥದ್ದು ಕಂಪ್ಲೇಂಟ್ ಇದ್ರೆ ಮಾತ್ರ ಒಂದು 100-200 ರೂಪಾಯಿ ಫೈನ್ ಮಾಡ್ತೀವಿ. ಮತ್ತು ಈಗ ಮೊದಲು ನನಗೆ 300-200 ಮಾಡಲಿಕ್ಕಾಗಲ್ಲ. ಈಗ ಪ್ರತಿಯೊಂದು ಫೈನು ಜಾಸ್ತಿ. ಒಂದು ಹೆಲ್ಮೆಟ್ಗಾಗಲಿ 500 ರೂಪಾಯಿ. ಈಗ ಕಡಿಮೆ ಅಂದರೆ ಒಂದು ಎಕ್ಸೈಸ್ ಪ್ಯಾಸೆಂಜರ್ಗೆ 200 ರುಪೀಸ್ ಬಿದ್ದು. ನಿಮ್ಮ ಮನಸ್ಸಿನಲ್ಲಿ ಇರಬೇಕು, ಮಗಳು ಹೆಲ್ಮೆಟ್ ಆಗಲಿ ಸೀಟ್ ಬೆಲ್ಟ್ ಆಗಲಿ ಫಸ್ಟು ಅದೊಂದು ಇದು ಮಾಡ್ಕೊಳ್ಳಿ. ಯಾಕೆಂದರೆ ನಿಮಗೆ ಬಾಡಿಗೆ ಆಗಿರೋಲ್ಲ, ನಿಮ್ಮನ್ನು ನೋಡಿದಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿರುತ್ತೆ. ಅದು ಕೆಲವರಿಗೆ ಸಹನ ಇರೋದಿಲ್ಲ, ತಾಳ್ಮೆ ಇರೋದಿಲ್ಲ. ಈಗ ನಾವೆಲ್ಲ ಮಾಸ್ಟರ್ ಡಿಗ್ರಿ ಮಾಡಿಕೊಂಡು ಜೀವನ ಅನ್ನೋದು ಗೊತ್ತು. ಆಗ ನಾವು ಸ್ವಲ್ಪ ನೋಡ್ತೀವಿ, ಅದು ಎಲ್ಲರೂ ಒಂದೇ ನಮ್ಮಕ್ಕೆ ಇರೋದಿಲ್ಲ. ಆದಷ್ಟು ನೋಡಿ, ನಿಮ್ಮ ಮನೇಲಿ ಹೆಂಡತಿ ಮಕ್ಕಳಿರ್ತಾರೆ, ಅದಕ್ಕೋಸ್ಕರ ನೀವು ದುಡ್ದಿದ್ದು ಉಳಿಸ್ಕೊಂಡು. ಅವ್ರು ಹೇಳಿದರು ಈಗಿನ ಊಬರ್ ಅವರೆಲ್ಲ ಬಂದು ಇನ್ಶೂರೆನ್ಸ್ ಕಟ್ ಮಾಡೋಕ್ಕೆ ನಾವು ಬಡ್ಡಿ ತಗೋದಿಲ್ಲ. ಅದು ಸರಿ. ಯಾಕೆಂದರೆ ಇವತ್ತೆಲ್ಲ ದೊಡ್ಡ ದೊಡ್ಡ ಮಾಲ್ಗಳು ಅವರೇ ಇನ್ಕಮ್ ಟ್ಯಾಕ್ಸ್ಗೋಸ್ಕರ ವಾಹನಗಳೆಲ್ಲ ಸಪ್ರೇಟ್ ಇಟ್ಕೊಂಡಿರ್ತವೆ. ಆ ಆಟೋಗಳಲ್ಲಿ ಇದಾಗಿ ನಿಮಗೆ 1-2 ಬಾಡಿಗೆ ಸಿಗುತ್ತೆ. ಈಗ ಕೆಲವು ಈ ಕಾಂಟ್ರಾಕ್ಟ್ ಬೇಜಾರು ಅಷ್ಟೇ. ಈ ಟಿವಿ ತೆಗೆಯೋದಿಲ್ಲ ಆರ್ ಟಿ ಆಫೀಸಲ್ಲಿ, ಯಾವುದೋ ರೋಡಲ್ಲಿ ಯಾವುದೋ ಹೋಗ್ತವೆ. ಇವು ನಮ್ಮ ದಿನೇಶ್ ಕುಂಬಲ್ 1-2 ಸರಿ ಅದರಲ್ಲಿ ನಾವೆಲ್ಲ ಅವ್ರಿಗೆ ಕೇಸೆಲ್ಲ ಹಾಕೆಲ್ಲ ಇದು ಮಾಡಿದ್ವಿ. ಹಾಗಾಗಿ ಸಮಸ್ಯೆಗಳು ತುಂಬ ಇದ್ದಾವೆ. ಅವೆಲ್ಲ ಬೆಳೆದು ಕಷ್ಟ ಆಗುತ್ತೆ. ಈ 19ನೇ ವಾರ್ಷಿಕೋತ್ಸವವಾಗಿ ನನ್ನ 2 ಅವಕಾಶ ಕೊಟ್ಟೋದಕ್ಕೆ ನನ್ನ ಭಾಷಣ. ಆದರೂ ಕೂಡ ನಮ್ಮಿಂದ ಆದಷ್ಟು ನಿಮ್ಮ ಈ ಒಂದು ಯೂನಿಯನ್ಗೆ ನಾವು ಸಹಾಯ ಸಹಕಾರವನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿದಂಥ ಸರ್ ನಮ್ಮ ಚಂದ್ರಾಸ್ತ್ರವರಿಗೆ ಧನ್ಯವಾದಗಳು. ಈಗಾಗಲೇ ನಮ್ಮ ಪ್ರಮೋದಣ್ಣೆ ಇಂದು ಬಂಡಿ ಕೂಡಲೇ ಈಗಾಗಲೇ ನಮ್ಮ ಸಬ್ ಇನ್ಸ್ಪೆಕ್ಟರ್ ಅವರು ನಿರ್ಗಮಿಸ್ತಾ ಇದ್ದಾರೆ. ಅವರು ಬೇರೆ ಕಾರ್ಯನಿಮಿತ್ತವಾಗಿ ಅವರು ನಿರ್ಗಮಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ದಿನೇಶ್ ಅವರು ಒಂದು ಮೂಮೆಂಟ್ ಅನ್ನು ಕೊಟ್ಟು ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದಗಳು ಸರ್ ಚಂದ್ರ ಸರ್ ಅವರಿಗೆ. ಬಹಳಷ್ಟು ಸಂಘ ಸಂಸ್ಥೆಯಲ್ಲಿ ದುಡಿತಾ ಇರುವಂಥ ಒಂದು ವ್ಯಕ್ತಿ ಅವರು ಅವರ ಜಿಲ್ಲೆಯ ಗೊಲ್ಲರ ಸಂಘದ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಹಾಗೆಯೇ ವರ್ತಕರ ಸಂಘದ ಅಧ್ಯಕ್ಷರು ಕೂಡ ಆಗಿದ್ದಾರೆ. ನಮ್ಮ ಯೂನಿಯನ್ನ ಮಂಗಳೂರಿನಿಂದ ಜಿಲ್ಲೆಯ ಗೌರವಾಧ್ಯಕ್ಷರು ಕೂಡ ಆಗಿದ್ದಾರೆ, ಕಾರ್ಯಾಧ್ಯಕ್ಷರು ಕೂಡ ಆಗಿದ್ದಾರೆ. ಹಾಗೆಯೇ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ, ದೇವಸ್ಥಾನಗಳಲ್ಲಿ, ಎಲ್ಲ ದೇವಸ್ಥಾನಗಳಲ್ಲಿ ಕೂಡ ಅವರು ಸದಸ್ಯರಾಗಿದ್ದುಕೊಂಡು ಕಾರ್ಯಕರ್ತರಾಗಿದ್ದುಕೊಂಡು ದುಡಿಯುವಂಥ 24 ಗಂಟೆ ಈ ಒಂದು ವಯಸ್ಸಿನಲ್ಲಿ ಕೂಡ ದುಡಿಯುವಂಥ ವ್ಯಕ್ತಿ. ನಮ್ಮ ಈ ಒಂದು ಸಂಘಕ್ಕೆ ಕೂಡ ಎಲ್ಲಿ ಯಾವುದೇ ಒಂದು ವಾಹನ ಇದ್ದರೂ ಅಥವಾ ಬೇರೆ ಬೇರೆ ಅಡಚಣೆ ಇದ್ದರೂ ಕೂಡ ಅಲ್ಲಿಗೆ ಹೋಗಿ ಆ ಒಂದು ವ್ಯವಸ್ಥೆಯನ್ನು ಸರಿಪಡಿಸುವಂಥ ವ್ಯಕ್ತಿ ಅಂದರೆ ಅದು ನಮ್ಮ ಪ್ರಮೋದಣ್ಣ. ಅವರ ಸೌಂಡು ಕೂಡ ಹಾಗೆ. ನಾನು ಅವರು ಬರುವಾಗಲೇ ನೀವು ಮಾತಾಡುವಾಗ ನಾವು ಮೈಕ್ ಆಫ್ ಮಾಡ್ತೇವೆ ಅಂತ, ಯಾಕೆಂದರೆ ಅವರ ಸೌಂಡು ಅಷ್ಟು ಜೋರು. ಹಾಗೆ ಇದ್ದರೆ ಮಾತ್ರ ಆ ಸೌಂಡಲ್ಲಿ ನಮ್ಮ ಯೂನಿಯನ್ ಸ್ವಲ್ಪ ಜೋರಾಗಿ ನಡೀತಾ ಇದೆ ಅಂತ ನಾನು ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಈಗಾಗಲೇ ಅವರಿಂದ ನಮ್ಮ ಅಧ್ಯಕ್ಷರ ಒಂದು ರಾಮದೇವರಾಜ ಸೋಮನಾಥ ದೇವರಲ್ಲಿ ಪ್ರಾರ್ಥಿಸುತ್ತಾ, ಹತ್ತಿರದ ಬಬ್ಬು ಸ್ವಾಮಿಯಲ್ಲಿ ಪ್ರಾರ್ಥಿಸುತ್ತಾ, ಸರ್ವಧರ್ಮದಲ್ಲಿ ದೇವರು ಒಂದೇ, ಪರಮಾತ್ಮನು
ಆ ನೆನಪಿಸಿಕೊಳ್ಳುವ ಸರ್ವಧರ್ಮದವರಿಗೂ ನಾನು ನಮಸ್ಕರಿಸುತ್ತಾ ಇವತ್ತಿನ ತೊಕ್ಕೋಟು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಟ್ಯಾಕ್ಸ್ ಮೆನ್ಸ್ ಅಸೋಸಿಯೇಷನ್ನ ಒಂದು ಅಂಗಸಂಸ್ಥೆ ವಲಯ ಆಗಿ ಇಲ್ಲಿ ಬೆಳಗ್ತಾ ಉಂಟು ತೊಕ್ಕೋಟಿನಲ್ಲಿ ಅದರ 19ನೇ ವಾರ್ಷಿಕೋತ್ಸವಕ್ಕೆ ಇವತ್ತು ನನ್ನನ್ನು ಕೇಳದೆ ಗೊತ್ತೇ ಇಲ್ಲ ನನಗೆ ನಮ್ಮ ಕಾಸಂದ್ರು ಬಂದು ಹೇಳಿದರು ನೀವು ಬರಬೇಕು, ನನಗೆ ಗೊತ್ತಿಲ್ಲ, ಹೇಳಿದೆ ನಿಮ್ಮನ್ನು ಅಧ್ಯಕ್ಷ ಮಾಡಿದ್ದಾರೆ ಅಂತ. ಈ ಲೆಟರ್ ಕೂಡ ಹಾಕಿದ್ದು ನನಗೆ ಗೊತ್ತಿಲ್ಲ, ನನ್ನನ್ನು ಅಧ್ಯಕ್ಷ ಮಾಡಿ ಕರೆದಿದ್ದಾರೆ. ಅದು ಬಹಳ ಸಂತೋಷದಿಂದ ನಾನು ಬಂದಿದ್ದೇನೆ. ಏನಂದರೆ ಇದು ನನ್ನ ಕುಟುಂಬದ ಮನೆ, ಕರೆಯಲಿ ಕರೆದಿರಲಿ ನಾನು ಬರಲೇಬೇಕು. ಆದ್ದರಿಂದ ಇವತ್ತಿನ ಈ ಸುಂದರ ಕುದ್ಮಾಲ್ ರಂಗರಾವ್ ವೇದಿಕೆಯಲ್ಲಿ ಇವತ್ತು ಈಗ ಅಭಿಜಿನ್ ಮುಹೂರ್ತ ಕಳೆದ ಈ ಸುಂದರವಾದ ವೇದಿಕೆಯಲ್ಲಿ ಇದ್ದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಟ್ಯಾಕ್ಸಿ ಮೆನ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರಾದ ದಿನೇಶ್ ಕುಂಬಳ್ರೆ ಮತ್ತು ಇವತ್ತಿನ ಪೌರಸಭೆಯ ಕಮಿಷನರಾಗಿ ರಾಯಪ್ಪರು ಇವತ್ತು ಬಂದಿದ್ದಾರೆ. ಬಹಳ ಸಂತೋಷದ ವಿಷಯ ಅದು ಬರಬೇಕು ಅಂತ ಹೇಳಿದ್ರೆ, ನಾನು ತೊಕ್ಕೋಟಿಂದ ಬರುವಾಗ ಭಗವಾನರು ಸಿಕ್ಕಿದ್ರು ನನಗೆ, ಅಲ್ಲೇ ನಿಂತಿದ್ರು ಅವರು. ನಾನು ಅವ್ರ ಹತ್ರ ಮಾತಾಡಿದೆ, ಭಗವಾನರಿಗೆ ಹೇಳಿದೆ ನೀವು ಬರುವುದಿಲ್ವಾ, ಬರ್ತೇನೆ ಅಂತ. ಆಗ ನಾನು ಇಲ್ಲಿ ಬಂದ ದಿನೇಶ್ ಕುಂಬಳದ ಕೇಳಿದ್ದೆ, ನಮ್ಮ ಪೌರಸಭೆ ಅಧಿಕಾರಿಯನ್ನು ಯಾಕೆ ಕರೆಯಲಿಲ್ಲ ಅಂತ. ಯಾಕೆ ಅಂತ ಹೇಳಿದರೆ, ಪೌರಸಭೆಗೆ ನನಗೆ ಇವತ್ತು 51ನೇ ವರ್ಷಕ್ಕೆ ನಾನು ಕಾಲಿಡ್ತಿದ್ದೇನೆ. ನನ್ನ ಡ್ರೈವಿಂಗ್ನಲ್ಲಿ 71 ವರ್ಷ ಕಳೆದು 72ಗೆ ಕಾಲಿಡ್ತಾ ಇದ್ದೇನೆ. ನಾನು 51 ವರ್ಷ ಕಳೀತಾ ಉಂಟು ನನಗೆ ಡ್ರೈವಿಂಗ್ನಲ್ಲಿ. ನಾನು ಇತಿಹಾಸದಲ್ಲೇ ಪ್ರಥಮವಾಗಿ ನೋಡಿದ ಒಂದು ಕಮಿಷನ್ ರಾಯಪ್ಪರು. ಯಾಕಂದ್ರೆ ಅವರನ್ನು ನಾವು ನೆನಪಿಸಿಕೊಳ್ಬೇಕಂತ ಹೇಳಿದರೆ ಯಾಕೆ ಕರೀಲಿಲ್ಲ ಅಂತ. ಇಲ್ಲಂದ್ರೆ ಎಷ್ಟೋ ಜನ ಬಂದಿರ್ಬೋದು, ನಾವು ಕರೀಲಿಕ್ಕೆ ಹೋಗಲಿಲ್ಲ. ಯಾಕಂದ್ರೆ ಅವರ ಕೆಲಸ ಅವರು ಮಾಡ್ತಾ ಇದ್ದಾರೆ. ಆದ್ದರಿಂದ ಆ ರಾಯಪ್ಪನವರನ್ನು ಯಾಕೆ ಕರೀಲಿಲ್ಲ ಅಂತ ದಿನೇಶ್ ಕುಂಬಳದ ಹೇಳಿದ್ರೆ, ಇಲ್ಲ ಅವರು ಮೆಡ್ರಾಸಿಗೆಲ್ಲ ಹೋಗಿ, ಇಲ್ಲ ಈಗ ನೋಡಿದೆ, ಇಲ್ಲ ಹೇಳಿದೆ. ನಾನು ಸುಳ್ಳು ಹೇಳುವುದಿಲ್ಲ. ಈಗ ನಾನು ಭಗವಾನ್ ಕೂಡಲೇ ಫೋನ್ ಮಾಡಿ ಅವರ ಆಹ್ವಾನದ ಮೇರೆಗೆ ಒಂದು ಕಮಿಷನ್ ಇಲ್ಲಿ ಬಂದದಂತ ಹೇಳಿದರೆ ನಮಗೆ ಬಹಳ ಸಂತೋಷ. ಒಂದು ಗವರ್ನರ್ ಹೇಗೆ ಉಂಟು ರಾಜ್ಯದಲ್ಲಿ, DC ಹೇಗೆ ಇದ್ದಾರೆ, ಹಾಗೆ ನಮ್ಮ ಉಳ್ಳಾಳ ಗ್ರಾಮಕ್ಕೆ ಅವರೊಂದು DC ಪವರ್ ಇದ್ದಾರೆ. ಆದ್ದರಿಂದ ಅವರಿಗೂ ನನ್ನ ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದಲ್ಲದೆ ನಮ್ಮ ಪ್ರಧಾನ ಒಂದು ಕಾರ್ಯದರ್ಶಿ ಅಂತ ಹೇಳಿದರೆ ಅದೊಂದು ಹಣೆಗೆ ಬಿಟ್ಟಿದ್ದಾರೆ, ಅದು ಮಾಸ್ಬಾರ್ದು, ಅಳಿಬಾರ್ದು ಅಂತ ಒಂದು ಪ್ರಧಾನ ಕಾರ್ಯದರ್ಶಿ ನಮ್ಮಲ್ಲಿ ದಕ್ಷಿಣ ಜಿಲ್ಲಾ ಟ್ಯಾಕ್ಸಿ ಮೆನ್ಸ್ ಸಿಕ್ಕಿದ್ದಾರೆ. ನಮಗೆ ಗೊತ್ತಿಲ್ಲದೆ, ನಮಗೆ ಆ ಭಾರ ಕೊಡದೆ ಆ ಭಾರವನ್ನು ಹೊತ್ತುಕೊಂಡು ಇಡೀ ದಿವಸ ಕೆಲಸ ಮಾಡ್ತಾ ಇದ್ದಾರೆ. ಇಡೀ ದಿವಸ ನಮ್ಮ ಹತ್ರ ಅವರು ಮಾಡಿದ ನಂತರ ಬಂದು ಹೇಳುದು, ನಾನು ಹೀಗೆ ಮಾಡಿದ್ದೆ ಪ್ರಮೋದನ್ನ, ಹೀಗೆ ಬಾರಿ ಒಳ್ಳೇದಾಯ್ತು ಅಂತ ಹೇಳುದು. ನಾವು ಯಾಕಂದ್ರೆ ನಮ್ಗೆ ಪುಸ್ತಕ ನಾವು ಇಲ್ಲೇ ಇರ್ತೇವೆ, ನಮ್ಗೆ ಏನಾದ್ರು ಆ ಭಾರ ಕೊಡಬಾರದು ಅಂತ ಹೇಳ್ಕೊಂಡು ಅವರಿಗೂ ನಾನು ನಮ್ಮ ದಕ್ಷಿಣ ಕನ್ನಡ ಟ್ಯಾಕ್ಸಿ ಮೆನ್ಸ್ ಮತ್ತು ತೊಕ್ಕೋಟಿನ ನಮ್ಮ ಸಂಘಟನೆ ಪರವಾಗಿ ನಾನು ಅವರನ್ನು ತುಂಬ ಕೃತಜ್ಞತೆ. ಅದಲ್ಲದೆ ನಮ್ಮ ಸರಳೆಯರು, ಅವರು ಬಹಳ ಏನಂದ್ರೆ ಇಲ್ಲಿ ಕೂತವರದ್ದು ವೈಡೂರಿಯ ಆಸ್ತಿ ಬದುಕು ಏನು ತೂಕ ಮಾಡಿದ್ರು ಅವರ ಎದುರು ಏನಿಲ್ಲ. ಅವರು ಅಷ್ಟು ಒಂದು ಜಾಗ ಇದ್ದವರು, ಒಕ್ಕಲಿಗೆಲ್ಲ ಹೋಗಿರಬಹುದು. ಆಗ ದಾನಿಷ್ಠ ಅವತ್ತಿನ ಇವತ್ತಿನವರೆಗೆ ಒಂದು ಡ್ರೈವರ್ ಕೆಲಸ ಮಾಡಿ ಒಂದು 7-10 ವ್ಯಾನ್ ಮಾಡಿ ಈ ಸಂಘಟನೆಯನ್ನು ಮುಂದೆ ತರಲಿಕ್ಕೆ ಪಣತಟ್ಟು ನಿಂತ ವ್ಯಕ್ತಿ ಅಂತ ಹೇಳಿದರೆ ಅವರಿಗೂ ಕೂಡ ದೇವರು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಕೊಟ್ಟು ನಾನು ಅವರಿಗೆ ತುಂಬ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಅದಲ್ಲದೆ ಆಗ ಇವತ್ತು ನಮಗೆ ಯುಟಿಗಾದರೂ ಬರಬೇಕಿತ್ತು, ಆದರೂ ನೆನಪಿಸುವ ಕರ್ತವ್ಯ ನಮ್ಮದು. ಏನಂದ್ರೆ ಅವರಲ್ಲಿ ತುಂಬ ಕೆಲಸ ಆಗಬೇಕು ನಮಗೆ ಇನ್ನೂ ಕೂಡ. ಅವರಿಗೂ ಕೂಡ ನಾನು ತುಂಬ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಅದಲ್ಲದೆ ಗಂಗಾಧರ್ RTO ಅವರು ಬರಲಿಲ್ಲ, ಏನೋ ಕಾರಣ ಇರ್ಬೋದು. ನಾವು ಹೇಳೋಕೆ ಒಪ್ಪಿಕೊಳ್ತಾರೆ, ಮತ್ತೆ ಎಲ್ಲ ಮಿನಿಸ್ಟರ್ ಎಲ್ಲ ಇವತ್ತು ಬರೋ ಪ್ರೋಗ್ರಾಮ್ ಇದೆ, ಅದರಿಂದ ಏನೋ ಬಾರದ ಕಾರಣ ಅವರಿಗೂ ನಾನು ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಅದಲ್ಲದೆ ಈಗ ಚಂದ್ರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಚಂದ್ರ ಅಂತ ಬಂದಿದ್ದಾರೆ ಅಲ್ವಾ. ನಾನು ಇವರ ಒಂದು ಕ್ವಶನ್ ಕೇಳ್ತೇನೆ, ಆ ಪೊಲೀಸ್ ಅಧಿಕಾರಿಯನ್ನು ನೀವು ಹೇಗೆ ಗುರುತು ಮಾಡಿದ್ದೀರಿ? ಅವರು ಇಲ್ಲಿ ಪೊಲೀಸ್ ಅಧಿಕಾರಿ ಬಂದರಲ್ಲ, ಅವರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಂತ ಹೇಗೆ ಗುರುತು ಮಾಡಿದ್ದೀರಿ ನೀವು? ಜೋರಾಗಿ
ಯೂನಿಫಾರ್ಮ್ ಡ್ರೆಸ್ 24 ಗಂಟೆ ಡ್ಯೂಟಿ ಇದ್ರು ಕೂಡ ಅವರು 24 ಗಂಟೆ ಹಾಕ್ತಾರೆ, ನಮ್ಮವರು ಹಾಕೋದಿಲ್ಲ ನೋಡಿ. ನಮ್ಮವರು ಹಾಕೋದಿಲ್ಲ. ಶಿಸ್ತು ತೋರಿಸುವ ಬಿಳಿ ಬಟ್ಟೆಯಲ್ಲಿ ಯಾಕಂದ್ರೆ ನಮಗೆ ತೋರಿಸ್ಬೇಡಿ, ನೀವು ಬಂದವರಿಗೆ ತೋರಿಸ್ಬೇಕು. ಇದು ನೀವು ಕೇರಳದಲ್ಲಿ ಹೋಗಿ ನೋಡಿ, ಒಂದು ಯೂನಿಯನ್ ಇಂದು ಒಂದು ಸಂಘಟನೆಯಿಂದ ಮೀಟಿಂಗ್ ಇದ್ರೆ ಒಬ್ಬನೇ ಒಬ್ಬ 10,000 ರೂಪಾಯಿ ಬಾಡಿಗೆ ಹೋಗುದಿಲ್ಲ, ಅವರು ಅಷ್ಟು ಕಟ್ಟು ಹೋಗುದೇ ಇಲ್ಲ. ಅದರ ನಂತರ ನಾನು ನೋಡಿದ್ದು ಉಡುಪಿ. ನೀವು ಉಡುಪಿಗೆ ಯಾರಾದರೂ ಒಬ್ಬರಿಗೆ ಬನ್ನಿ, ಅವರ ಒಂದು ಸಂಘಟನೆ ನೋಡಿ, ಅವ್ರ ಜನ ನೋಡಿ. ಯಾಕಂದ್ರೆ ನಾವಂತ ಹೇಳಿದ್ರೆ ಎಲ್ಲದೂ ನೀವು ಮುಂದೆ ಇದ್ದೀರಿ. ಆಗ ಆನಂದರು ಹೇಳಿದರು, ಯಾವುದರಲ್ಲಿ ಈ ಪ್ರೈಸ್ ನೋಡಿದ್ರೂ ಮುಂದೆ, ಎಲ್ಲದರಲ್ಲೂ ಮುಂದೆ. ನಾನು ಹೇಳ್ತೇನೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 19 ವರ್ಷ ಕೂಡ ಸಭೆ ಆಗುವುದು ಪ್ರಥಮ ಅಂತ ನಾನು ನೋಡಿದ್ದೇನೆ. ಬೇರೆ ಕಡೆಯಲ್ಲಿ ನಮ್ಗೆ ಒಮ್ಮೆ ಆಗ್ತದೆ, ಒಮ್ಮೆ ಬಿಡ್ತದೆ, ಹೋಗ್ತದೆ, ಅದನ್ನು ನೀವು ಪ್ರಥಮ ಇದ್ದೀರಿ. ಆದರೂ ಶಿಸ್ತು ಮಾತ್ರ. ಯಾಕಂದ್ರೆ ನಮ್ಮ ಸಭೆಯಲ್ಲಿ ಅವರು ಹೇಳಿದರು, ಶಿಸ್ತು ಮುಖ್ಯ. ಶಿಸ್ತು ಇದ್ರೆ ನಾವು ಅವರು ಶಿಸ್ತು ಹೇಳ್ತಿರೋಗ್ಲೇ ಕೆಲವರು ಹೊರಗೆ ಹೋಗುದು, ಕೆಲವರು ಹೊರಗೆ ಬರುವುದು, ಕೆಲವರು ಹೋಗುದು ಬರುವುದು, ಬಾಡಿಗೆ ಹೋಗುದು. ಒಂದು ದಿನ ನಮ್ಮ ಕುಟುಂಬದ ಮನೆ ಫೋನ್ ಆಫ್ ಮಾಡಿ ಸುಮ್ಮನೆ ಕುತ್ಕೊಳ್ಳೋದು, ಯಾವ ಬಾಡಿಗೆ ಬರುವುದಿಲ್ಲ. ಮನೆಯಲ್ಲಿ ಎಮರ್ಜೆನ್ಸಿ ಮಾತ್ರ. ಯಾಕಂದ್ರೆ ನಮಗೆ ಪ್ರಾಮುಖ್ಯ ಅಂತ ಹೇಳಿದ್ರೆ ನಾವು ಈ ಸಂಘಟನೆ ಮಾಡಿದ ಮಾತ್ರ ಅವರೆಲ್ಲ ಇವತ್ತು ಬಂದರು. ಆಗಲೂ ನಮ್ಮ ಉಪಾಧ್ಯಕ್ಷರು, ಬಿಜೆಪಿ ಅಧ್ಯಕ್ಷರನ್ನು ಬಂದರು, ಹೇಳಿದರು, ನಾನೊಂದು ಆಟೋ ರಿಕ್ಷಾ ಡ್ರೈವರು, ದಿನೇಶ್ ಕುಮಾರ್ ಒಟ್ಟಿಗೆ ಇದ್ದವರು, ಈ ಹುದ್ದೆಗೆ ಬಂದಿದ್ದೇನೆ, ನನ್ನ ಒಗ್ಗಟ್ಟು ನನ್ನ ಶಿಸ್ತಿನ ಪ್ರಕಾರ ನಾನು ಇಲ್ಲಿ ಬಂದು ಮುಟ್ಟಿದ್ದೇನೆ ಅಂತ. ಆದರೆ ನಮಗೆ ಶಿಸ್ತು ಮುಖ್ಯ, ಇದು ಮುಖ್ಯ ಅಲ್ಲ. ಆದ್ದರಿಂದ ಇವತ್ತಿನ 19 ವರ್ಷನೇ ಇದಕ್ಕೆ ನಾವು ಪಾದಾರ್ಪಣೆ ಮಾಡಿದ್ದೇವೆ. ಬಹಳ ಚಂದದಲ್ಲಿ ನೀವು ನಡೆಸಿದಿರಿ. ಆದರೂ ಜನ ಅಂದರೆ ಇಲ್ಲಿ ಜನ ಜಾಸ್ತಿ ಇತ್ತು, ಅದು ಕೆಲವರೆಲ್ಲ ಹೋದರು. ಏನಂದ್ರೆ ಸಣ್ಣ ವಿಷಯ ಏನಂದ್ರೆ, ನಾನು 51 ವರ್ಷ ಆಯಿತು ಟ್ಯಾಕ್ಸಿ ಡ್ರೈವರ್ ಆಗಿ. ಇವತ್ತು ಕೂಡ ನಾನು ಓಡಿಸ್ತಾ ಇದ್ದೇನೆ ಟ್ಯಾಕ್ಸಿಯಲ್ಲಿ. ಇವತ್ತು ಕೂಡ ನನ್ನ ಯೂನಿಯನ್ಗೆ ಈಗ 50ನೇ ವರ್ಷಕ್ಕೆ ನಾವು ಪಾದಾರ್ಪಣೆ ಮಾಡ್ತಾ ಇದ್ದೇವೆ ನೋಡಿ. ಒಂದು ಯೂನಿಯನ್ಗೆ 50 ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೇವೆ. ನನಗೆ 51 ವರ್ಷ ಆಯಿತು. ನಾನು ಡ್ರೈವರ್ ಆಗುವಾಗ ಮಂಗಳೂರಿಂದ ಇಲ್ಲಿ ಉಳ್ಳಾಳದಿಂದ ಮಂಗಳೂರಿಗೆ 3 ರೂಪಾಯಿ ಬಾಡಿಗೆ ಇದ್ದದ್ದು, 3 ರೂಪಾಯಿ. ಈಗ 500 ರೂಪಾಯಿ ಉಂಟು. ಆದರೂ ಅದೇ ದೊಡ್ಡದು, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದಂತಹ 3 ರೂಪಾಯಿ ದೊಡ್ಡಿತ್ತು ನನಗೆ. ಅದರಲ್ಲಿ ಉಳಿತಾಯ ಇತ್ತು. ಈ 500 ರೂಪಾಯಿ ಉಳಿಲಿಲ್ಲ ನೋಡಿ. ಆಗಿನ ಕಾಲ ಹಾಗಿತ್ತು. ಅಂತ ಸಂದರ್ಭದಲ್ಲಿ ನಾವು ಜೀವನ ಮಾಡ್ತಿದ್ದೆವು. ಈಗ ಕೂಡ ನೋಡಿ, ಎಲ್ಲರೂ ಹೇಳ್ತಾರೆ ಎಕ್ಸ್ಪ್ರೆಸ್ ಬಸ್ಸಲ್ಲಿ ಕೂತ್ಕೊಂಡ್ರೆ ಯಾರಿಗೂ ದೇವರ ನೆನಪು ಬರುವುದಿಲ್ಲ. ಎಕ್ಸ್ಪ್ರೆಸ್ ಬಸ್ಸಲ್ಲಿ ಇರ್ತದೆ, ದೇವರೇ ಪರಮಾತ್ಮ, ನಾವು ನಂಬಿದ ದೇವರನ್ನು ಪಡೆದೇನು, ಒಮ್ಮೆ ಹೋಗಿ ಮುಟ್ಟಿದ್ರೆ ಸಾಕು. ಉಡುಪಿಯಿಂದ ಮಂಗಳೂರಿಗೆ ಹೋಗಿ ದೇವರನ್ನು ಕರೀತಾ ಇದ್ದಾರೆ ಅಂತ. ಅದೇ ಪರಿಸ್ಥಿತಿ ಈಗ ನಮಗೆ ಬಂದಿದೆ. ಬೆಳಿಗ್ಗೆ 8 ಗಂಟೆಗೆ ನಾವು ಪಾರ್ಕಿಗೆ ಬಂದರೆ ನಾವು ಪ್ರಥಮವಾಗಿ ಏನು ಹೊಡೆದು, ಮಧ್ಯಾಹ್ನ 11 ಗಂಟೆಗೆ ಕಾದು ಕೂತ್ಕೊಂಡು ಬೋಣಿ ಆಗಲಿಲ್ಲ ನಾವು ಹೇಳುದು, ಓ ದೇವರೇ, ಗಣಪತಿ ದೇವರೇ, ಓ ಸೋಮರಥ ದೇವರೇ, ಒಂಜಿ ಪಾಡಿ ತಿಂಗಳಾದ ಮಾಡಿದೆ ಹೊಡೆದಿ ಸಾಮಾನು ಕೊಂಡ್ಕೊಂಡ್ರೆ ಬಂಡದ್ದು ಐತಲ ಕಾಸಿದ್ದಿ, ನನಗೆ ಇನ್ಸೂರೆನ್ಸ್ ಕಟ್ಟರೆ ಕಾಸಿದ್ದಿ. ಈ ಪರಿಸ್ಥಿತಿ ನಮ್ಮಲ್ಲಿ ಇದೆ. ಯಾವುದೇ ಧರ್ಮ ಆಗಲಿ, ಮುಸ್ಲಿಂ ಧರ್ಮದಲ್ಲಿ ಕೂಡ ನಾವು ಹೇಳುದು, ಅಲ್ಲ ಎಂದಾಯಂತ ಬಾಡಿಗೆ ಇಟ್ಟಿಂಗ ಒಬ್ಬವ ಹಿಂಗನೆ ಸಾಮಾನು ಕಾಸಿಲ್ಲ ಇವಳೆ. ಕ್ರಿಶ್ಚಿಯನ್ ಹೇಳುದು ಹಾಗೆ. ಯಾಕೆ ಅವರ ಧರ್ಮ ಪ್ರಕಾರ ಅವರು ದೇವರನ್ನು ಕರೀತಾ ಇದ್ದಾರೆ. ಏನಂದ್ರೆ ಆ ಪರಿಸ್ಥಿತಿ ಬಂದು ಒದಗಿದೆ. ಆ ಪರಿಸ್ಥಿತಿ ಈ ರೀತಿಯಲ್ಲಿ ಬಂದು ಒದಗಿದೆ. ಮೊನ್ನೆ ಹೊಸ ವರ್ಷದಿಂದ ಇವತ್ತಿನವರೆಗೆ, ಇವತ್ತು 27 ತಾರೀಕಿನವರೆಗೆ 28 ತಾರೀಕಿನವರೆಗೆ 4,600 ರೂಪಾಯಿ ನಾನು ಬಾಡಿಗೆ ಮಾಡಿದ್ದೇನೆ. ಬೆಳಿಗ್ಗೆ ಹೋಗಿ ಕೂತ್ಕೊಳ್ಳುವಾಗ ಪೌರಾಧಿಕಾರಿಯವರು ಬೆಳಿಗ್ಗೆ ಬರ್ತಾರೆ, 7 ಗಂಟೆಗೆ ಹೋಗ್ತಾರೆ. ಸಾಯಂಕಾಲ ಹೋಗುವವರು ಇದ್ದರೆ ನಮಸ್ಕಾರ ಕೊಡ್ತೇನೆ, ಅಲ್ಲೇ ಇರ್ತೇನೆ. ಯಾರನ್ನು ನೋಡಿ ಹೇಳ್ತಾರೆ ಇವರು ಜೀವನ ಮಾಡೋದು ಹೇಗೆ ಅಂತ. ಆ ಪರಿಸ್ಥಿತಿ ಬಂದೋಗಿದೆ ನಮ್ಮ ಉಳ್ಳಾಳದಲ್ಲಿ. ಇದಕ್ಕೆ ಕಾರಣ ಏನಂತ ಹೇಳಿದ್ರೆ, ಇಲ್ಲಿ 80% ಪ್ರೈವೇಟ್ ಕಾರ್ ಇದೆ. 80% ಪ್ರೈವೇಟ್ ಕಾರ್ ಎಲ್ಲ ಅಲ್ಲಿ ಗಲ್ಲಿಯಲ್ಲಿ ಪ್ರೈವೇಟ್ ಕಾರ್ ಇದೆ. ನಮ್ಮಲ್ಲಿ ಬಂದು ಕೇಳುವುದು ಮಾತ್ರ ಮಾಡಿ ಹೋಗುವುದು ಬೇರೆ. ಇವತ್ತೀಗ ಅಲ್ಲಿ ಹತ್ತೂರು ಚರ್ಚೆಯಲ್ಲಿ ಒಳ್ಳೆ ಉತ್ಸವ ಆಗ್ತದೆ. ಮೊದಲೆಲ್ಲ ಹೇಗೆ ಬಾಡಿಗೆ ಇತ್ತು ನಮಗೆ, ಒಂದು ವಾರದಲ್ಲಿ 4-5 ಟ್ರಿಪ್ ಹೊಡೆಯುವಲ್ಲಿ ಒಂದು ಟ್ರಿಪ್ ಇಲ್ಲ. ನಮ್ಮಲ್ಲಿ ಕೇಳುವುದು ಮಾತ್ರ. ಇದೆಲ್ಲ ನಮ್ಮ ವಿಷಯ. ಆದ್ದರಿಂದ ನಾವು ಟ್ಯಾಕ್ಸಿ ಡ್ರೈವರ್ ಅಂತ ಹೇಳಿದ್ರೆ ಅದು ಸುಲಭದ ವಿಷಯ ಅಲ್ಲ. ತಲೆಯ ಕೂದಲಿಂದ ಕಾಲದ ಉಗುರುವರೆಗೆ ಟ್ಯಾಕ್ಸ್ ಕಟ್ತೇವೆ ನಾವು. GST ಬಂದ ನಾವು ಬೊಬ್ಬೆ ಹೊಡಿದ್ದೇವೆ. GST ನಾವು ಕಟ್ತಾ ಇದ್ದೇವೆ. ಕಂಪನಿಯಲ್ಲಿ ರಿಪೇರಿ ಬಂದ್ರೆ GST, ಪೆಟ್ರೋಲ್ ಹೋಗಿ GST, ಇದು ಡೀಸೆಲ್ ಹೋಗಿದ್ರೆ GST, ಬಿಲ್ಲಿಗೆ ಹೋಗಿ GST. ದೊಡ್ಡ ವಿಷಯ ಅಲ್ಲ ನಾವು ಕಟ್ಟೋದು. ಎಲ್ಲ ಕಟ್ಟಿ ನಮ್ಮ ಸ್ಥಿತಿ ಬಹಳ ಚಿಕ್ಕ ಜನಕ್ಕೆ ಇದೆ.
ಅಂತ ಹೇಳಿದರೆ ಈಗ ಬಂದಿದ್ದ ಒಂದು 40 ವರ್ಷದಲ್ಲಿ ನಿಮ್ಮ ಯುವಕರಿಗೆ ಒಂದು ಪೆನ್ಷನ್ ಅಂತ ನಮ್ಮ ಪ್ರಧಾನ ಕಾರ್ಯದರ್ಶಿ ಹೇಳಿದರು. ನಿಜವಾಗಿ ನೀವು ಮಾಡಿ, ಏನಂದರೆ ನಮ್ಮ ಹೆಂಡತಿಯವರು ಹೇಳಿದ್ದೇನು ಗೊತ್ತಂದ್ರೆ ನಾವು ಬಾಡಿಗೆ ಮನೆಯಲ್ಲಿ ಅಂತ ಎಂಥದ್ದು ಮಾಡಿದ್ದೀರಿ ನೀವು, ಇದೊಂದು ಮನೆ ಅಲ್ವಾ, ಬೇರೆ ಏನಾದ್ರು ಉಂಟಾ, ನಮ್ಗೆ ಏನಾದ್ರು ಮಾಡಿದ್ದೀರಿ ನೀವು ಹೇಳುದು ಅಂದ್ರೆ ಆಸೆ, ಅತಿ ಆಸೆ ಗತಿಗೆ ಹೇಳುದು ಅವ್ರು ಹೇಳೋ ಸ್ಥಿತಿ ಬರ್ಬೋದು. ಅಂತ ಸಂದರ್ಭದಲ್ಲಿ ಇಂಥ ಒಂದು ಪೆನ್ಷನ್ ಏನಾದ್ರು ಮಾಡಿದ್ರೆ ಜೀವಮಾನ ಅಂತ್ಯ ಏನಾದ್ರು ಸಿಗೋದು ಅವರಿಗೆ ಸ್ವಲ್ಪ. ಇಂಥ ಪರಿಸ್ಥಿತಿ ನಮ್ಮ ಟ್ಯಾಕ್ಸಿ ಡ್ರೈವರ್ ಯಾವಾಗಲೂ ನೋಡಿ ನೀವು, ಭಾರತ ದೇಶದ ಇತಿಹಾಸದಲ್ಲೇ ಒಂದು ಪಬ್ಲಿಕ್ ಎಲ್ಲೋ ಗಾಡಿಯಲ್ಲಿ ದುಡಿಯುವ ಅವ ಬೇಡುದು ಬಹಳ ಕಡಿಮೆ. 1,000ರಲ್ಲಿ ಒಬ್ಬ ಹುಡುಗ ಏನಾದರೂ ಇದ್ರೆ ಅವ ಮಾತ್ರ ಬೇಡುದಲ್ಲದೆ ಬಾಕಿ ಎಲ್ಲ ಕೊಡುವುದು, ಕೈಗೆ ಹಾಕಿಕೊಂಡಿರ್ಬೋದು ನಾವು. ಅಂಥ ಪರಿಸ್ಥಿತಿ ನಮ್ಮದಿದೆ. ಅದರಿಂದ ಒಗ್ಗಟ್ಟುತನ, ಶಿಸ್ತು ಬಹಳ ಒಳ್ಳೆಯದು. ಈಗ ನಮ್ಮ ಪೌರ ಅವರು ಬಂದಿದ್ದಾರೆ, ಏನಂದ್ರೆ ನಾವು ದುಡಿಯುವುದು, ಟ್ಯಾಕ್ಸಿ ದುಡಿಯುವುದು ನಮ್ಮ ಜೀವನ ಮಾಡುವುದು ಅಂತ ಅಲ್ಲ. ಆನಂತರ ಹೇಳಿದರು, ಆಸುಪಾಸಿನ ಜನರನ್ನು ಎಲ್ಲರನ್ನು ಕರೆದು ನೀವು ಈ ಅಸಂಘಟಿತ ಕಾರ್ಯಕ್ರಮಕ್ಕೆ ನೀವು ಕರೀರಿ, ಅವರನ್ನು ಸೇರಿಸಿ ಅಂತ. ನಮ್ಮಿಂದ ಏನಾದರೂ ಉಪಾಯ ಬೇಕು. ನೆರೆಕರೆಯಲ್ಲಿ ನಾವಿರುವುದು, ನೆರೆಕರೆಯಲ್ಲಿ ನಾವು ಸಿರಿಯಬೇಕು. ಅದನ್ನು ನಾವು ಪಾರ್ಕಲ್ಲಿ ಇದ್ದು ಕೂಡ ಬೇರೆಯವರ ಸೇವೆ ಕೂಡ ನೀವು ಮಾಡಿದ್ದೀರಿ, ಬಹಳ ಸಾಗಿಸ್ತೇನೆ. ಏನಂದ್ರೆ ಆಗ ಅದನ್ನು ಅತಿಥಿಗಳು ಬಂದಾಗ ನೀವು ಹೋಗ್ಬೇಕಿತ್ತು, ಅದಕ್ಕಿಂತ ಮೊದಲು ನೀವು ಓದಿದ್ದೀರಿ. ಏನಂದ್ರೆ ಒಬ್ಬ ಮನುಷ್ಯ ಒಂದು ಡ್ರೈವರ್ ಆಗಿ ದುಡಿದವನಿಗೆ ಅವನಿಗೆ ತುಂಬಾ ಕಷ್ಟ ಕಾಲಾಗಿ ಅವನು ಸತ್ತಾಗ ಅವನ ಮನೆಯವರಿಗೆ 50,000 ರೂಪಾಯಿ ನೀವು ಅದನ್ನು ದಾನ ಮಾಡಿದೆ ಅಂತ ಹೇಳಿದ್ರೆ ಅದು ಬಹಳ ಖುಷಿಯ ವಿಷಯ. ಏನಂದ್ರೆ ನಮ್ಮ ಇದು ಜಿಲ್ಲೆಯವರಿಗೆ ಕೊಡ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ಜಿಲ್ಲೆಯಲ್ಲಿ ತುಂಬಾ ಇದ್ದಾರೆ, 4-5 ಕಡೆ ಏನಾದ್ರು ಆದ್ರೆ ಕೊಡ್ಲಿಕ್ಕೆ ಆಗುದಿಲ್ಲ. ನೀವು ಅದನ್ನು ಬಹಳ ಶ್ಲಾಘನೆ ಮಾಡಿ ಹೇಳಿದ್ರೆ ನೀವು ಒಂದು ಒಳ್ಳೆ ಕೆಲಸ ಮಾಡಿದ್ದೀರಿ. ಅದರಿಂದ ಈ ಇವತ್ತಿನ ಈ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ನಡೀತು. ಯಾಕಂತ ಹೇಳಿದ್ರೆ ನಾವು ಇವರು ಬಂದಿದ್ದಾರೆ, ಅವರು ಹೇಳಿದ್ರು ಸ್ವಚ್ಛತೆ ಅಂತ ಹೇಳಿದ್ರೆ, ಸ್ವಚ್ಛತೆ ನಮ್ಮ ಮನಸ್ಸು ಸ್ವಚ್ಛ ಆಗಬೇಕು ಫಸ್ಟ್. ನಮ್ಮ ಮನಸ್ಸು ಸ್ವಚ್ಛ ಆದರೆ ನೀವು ಸಿಗರೇಟ ಅಥವಾ ತಿಂಡಿ ತಿಂದು ಅಲ್ಲಿ ಬಿಸಾಡಿದ್ರೆ ನಾನು ಅದನ್ನು ಕೇಳದೆ ಮಾಡದೆ ಹೇಗೆ ಡಸ್ಟ್ಬಿನ್ಗೆ ಹಾಕ್ತೇನೆ. ಅದು ಅವರ ಮನಸ್ಸು ಸ್ವಚ್ಛದಾಗಬೇಕು. ಯಾರೊಬ್ಬನ ಮನಸ್ಸು ಸ್ವಚ್ಛದಾಗಿದೆ ಸ್ವಚ್ಛದಾಗಲಿಕ್ಕೆ ಕಾರಣ ಇಲ್ಲ. ಅವರು ಬೆಳಿಗ್ಗೆ ನೋಡಿ 7 ಗಂಟೆಗೆ ಬಂದಿದ್ದಾರೆ, ಅವರು ತೊಕ್ಕೊಟ್ಟಲ್ಲಿ ಇದ್ರು, ಅವರೆಲ್ಲ ಕಾರ್ಯಕ್ರಮ ಮಾಡೋದು ಅವರು ಮಾಡಿದ್ರು ಅಂತ ಹೇಳಿ ನಾವು ಸುಮ್ಮನೆ ಇರುವುದಲ್ಲ, ನಾವು ನಮ್ಮ ಫುಲ್ ಪ್ರೋತ್ಸಾಹ ಅವರಿಗೆ ಕೊಡಬೇಕು. ಅವರು ಬಂದಾಗ ನೀವು ಗುರುತಿಸ್ಬೇಕು, ನಿಮ್ಮ ಪಾರ್ಟಿಯಲ್ಲಿ ಬಂದಾಗ ಅವರನ್ನು ಮಾತಾಡಿಸ್ಬೇಕು, ನಮಸ್ಕಾರ ಕೊಡ್ಬೇಕು. ಯಾಕಂದ್ರೆ ಅವ್ರ ಅಂತರಂಗ ಹೇಳ್ತದೆ, ನಾನು ಒಳ್ಳೇದು ಮಾಡಿದ್ರಿಂದ ಈ ನಮಸ್ಕಾರ ನನಗೆ ಸಿಗ್ತದೆ, ನನ್ನನ್ನು ಕರೆದು ಮಾತಾಡ್ತಾರೆ ಅಂತ ಹೇಳ್ತಾರೆ. ಏನಂದ್ರೆ ಅವರು ಹೋದ, ಯಾಕಂದ್ರೆ ನಾನು ಮೊನ್ನೆ ಒಂದು ಮದುವೆಗೆ ಹೋದೆ ಶಿವಮೊಗ್ಗಕ್ಕೆ ಹೋದಾಗ ಯಾರ ಹೇಳಿದ್ರು, ಇಲ್ಲಿ ಪೊನ್ನುರಾಜ DC ಇದ್ರು. ಆಗ ಆಸುಪಾಸಿನಲ್ಲಿ ರಸ್ತೆ ಬದಿಯಲ್ಲಿ ಯಾರೇ ಕೂಡ ಈ ಫಾಸ್ಟ್ ಫುಡ್ ಮಾಡಲಿಕ್ಕಿಲ್ಲ. ಫಾಸ್ಟ್ ಫುಡ್ ಮಾಡದೆ ಇಲ್ಲಿಂದ ನಾವು ಮಾರ್ಗ ಇದೆಯಲ್ಲ ವ್ಯಾಯಾಮ ಶಾಲೆ ಅಲ್ಲಿವರೆಗೆ ಒಂದು ರಸ್ತೆ ಮಾಡಿ, ಅದೊಂದು ರಸ್ತೆ ಒಳಗೆ ಹೋಗ್ಲಿ, ವಾಹನ ಹೋಗ್ಲಿಕ್ಕಿಲ್ಲ, ಮೊದಲು ಹೋಗ್ಲಿಕ್ಕೆ ಇಲ್ಲ. ಆ 2 ಬದಿಯಲ್ಲಿ ಫಾಸ್ಟ್ ಫುಡ್ ಇದ್ದು, ಖಾಲಿ ವೆಜಿಟೇಬಲ್, ಫಸ್ಟ್ ಆದ ವೆಜಿಟೇಬಲ್ ಅಂಗಡಿ. ನಾವು ಮಧ್ಯಾಹ್ನ ಹುಡುಕಿಕೊಂಡು ಹೋಗಿ 7 ಕಿಲೋಮೀಟರ್ ಹೋಗಿ ನೋಡುವಾಗ ಪೊನ್ನುರಾಜದ್ದು ಫೋಟೋ ಹಾಕಿದ್ದಾರೆ. ಒಬ್ಬ ಹೇಳಿದ, ಅವ ನಮ್ಮ ದೇವರು ಅಂತ, ಅವರು ನಮ್ಮ ದೇವರು, ನಮಗೆ ಈ ಜೀವನಕ್ಕೆ ದಾನ ಮಾಡಿಕೊಟ್ಟಿದ್ದು ಅವರು ಅಂತ ನೋಡಿ. ಅದು ಮುಖ್ಯ. ಒಬ್ಬ ಮನುಷ್ಯ ಆ ಕೆಲಸ ಮಾಡಿದ್ದಕ್ಕೆ ಹೇಳಿದ್ರು, ಸತ್ತಾಗ ಸತ್ತು ಉಳಿದುಕೊಂಡ ಜೀವ ಆದಾಗ ಅಂತ ಹೇಳಿದ್ರೆ ನೋಡಿ, ಅದು ಮುಖ್ಯ. ನನಗೆ ಬಹಳ ಖುಷಿ ಆಯ್ತು. ಪೊನ್ನುರಾಜದ್ದು ಹಾರ ಹಾಕಿದ್ದಾರೆ ಅವರು. ಇವರು ನಮಗೆ ದೇವರಿಂದ ಶಿಸ್ತನ್ನು ಕಲಿಸಿ ಎಲ್ಲ ಪಾಸ್ ಒಂದೇ ಕಡೆ ಅಷ್ಟು ಕ್ಲೀನ್ ಗೌರ್ಮೆಂಟ್ ಕಟ್ಟಿಸಿಕೊಂಡದ್ದು ಅಷ್ಟು ಚಂದ. ಈ ತರ್ಪಾಲ್ ಹಾಕಿಕೊಂಡು ಇದು ಹಾಕಿಕೊಂಡು ಅದನ್ನೆಲ್ಲ ಮಾಡ್ಲಿಕ್ಕಿಲ್ಲ ನೋಡಿ. ಅದು ನಾವು ನೆನಪಿಸಿಕೊಳ್ಳುವ ಶಕ್ತಿ. ಹಾಗೆ ನಮ್ಮ ಇದರಲ್ಲಿ ಕೂಡ ಈ ಇವತ್ತಿನ ಕಾರ್ಯಕ್ರಮ ಸಮಿತಿ ನಿಮ್ದು ಆಯಿತು. ಆ ಕಾರ್ಯಕ್ರಮ ಸಮಿತಿ ಆಗುವಾಗ ಭಗವಂತನಲ್ಲಿ ಸೌಂಡ್ ಎಲ್ಲ ಮಾಡ್ಲಿಕ್ಕೆ ಹೇಳ್ತಾರೆ, ಗೋಡೆ ಹೊಡೆದು ಹೋಗ್ಬೋದು. ಹಾಗೆ ಕಾರ್ಯಕ್ರಮ ಸಮಿತಿ ಮಾಡಿದ್ರಿ. ಇವತ್ತು ನಮಗೆ ನಾನು ನಿಮ್ಮನ್ನು ಬಹಳ ಗುರುತಿಸಿದಂತ ಹೇಳಿದರೆ, ಒಬ್ಬ ಅಧ್ಯಕ್ಷನನ್ನು ಆರಿಸುವಾಗ ಅವನು ನಿಮ್ಮೊಟ್ಟಿಗೆ ತುಂಬ ಕೆಲಸ ಮಾಡಿದವನಾಗಿ, ಅವರು ಇವತ್ತು ಟೂರಿಸ್ಟ್ ಇದರಿಂದ ಹೊರಗಿದ್ದು ಬೇರೆ ಕಡೆಯಲ್ಲಿ ಕೆಲಸಕ್ಕಿಂತ ಒಂದು ಮನುಷ್ಯನನ್ನು ನೀವು ನಮಗೆ ಅಧ್ಯಕ್ಷ ಆಗಬೇಕು ಅಂತ ಹೇಳಿದಿರಲ್ಲ, ಅದು ನಿಮ್ಮ ಪ್ರಥಮ ಶಿಸ್ತು. ನಿಮ್ಮೊಟ್ಟಿಗೆ ಇರದೆ ಬೇರೆ ಕಡೆಯಲ್ಲಿದ್ದಾರೆ ಪಾಪ ಅವರು. ಆ ಕೆಲಸದಲ್ಲಿ ಕೂಡ ಅವರು ಒತ್ತಾಯ ಪೂರ್ವಕ ಹೇಳಿದರು, ನನ್ನನ್ನು ಆರಿಸಬೇಡಿ ಅಂತ ಹೇಳುವಾಗ ನೀವೆಲ್ಲರೂ, ಅದಕ್ಕೆ ನಾನು ಹೇಳಿದ್ದು, ಯಾರನ್ನು ಮನುಷ್ಯನು ಗುರುತಿಸಿದ್ರೆ ನೀವು ಏನು ಮಾತಾಡಬಾರ್ದು, ಅವರಿಗೆ ಸಹಕಾರ ಕೊಡ್ಬೇಕು. ಈಗ ಗುರುತಿಸಿದ್ರಿ, ನಿಮ್ಮ ತುಂಬ ಹೃದಯದ ಪ್ರೋತ್ಸಾಹ ಕೊಡ್ಬೇಕು ಅವರು. ಏನಂದ್ರೆ ಅಧ್ಯಕ್ಷ ಸ್ಥಾನ ಶಾಶ್ವತ ಅಲ್ಲ, ಗೌರವ ಅವರನ್ನು ಹುಡುಕಿಕೊಂಡು ಬಂದದ್ದು. ಗೌರವವನ್ನು ನಾವು ಹುಡುಕಿಕೊಂಡು ಹೋದ್ರೆ ಅದು ಶಾಶ್ವತ ಅಲ್ಲ. ಯಾವ ಮನುಷ್ಯ ಕೂಡ ಗೌರವವನ್ನು
ಹುಡ್ಕೊಂಡು ಹೋಗ್ಬಾರ್ದು, ಅದು ನಿಮ್ಮನ್ನು ಆರಿಸಿ ಬರಬೇಕು. ಆರಿಸಿ ಬಂದ್ರೆ ಅವರು ಮಾಡಿದ ಕೆಲಸ, ಮೊದಲು ಮಾಡಿದ ಕೆಲಸ ನೀವು ಗುರುತಿಸಿ ಅವರನ್ನು ಅಧ್ಯಕ್ಷ ಆರಿಸಿದ್ರಲ್ಲ, ಅದಕ್ಕೆ ನಿಮ್ಮ ನನ್ನ ತುಂಬ ಹೃದಯದ ಕೃತಜ್ಞತೆಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಅವರಿಗೆ ಸರಿಯಾಗಿ ಒಬ್ಬರನ್ನು, ಅವರಿಗೆ ಇನ್ನು ಕೆಲಸ ಇದ್ರೆ ಕೂಡ ಲಾಸ್ಟ್ಗೆ ಗೌರವ ಅಧ್ಯಕ್ಷರನ್ನು ದಿನೇಶ್ ಕುಂಬಳನ್ನು ಆರಿಸಿದ್ರಿ, ಆಚೆ ಬದಿಯಲ್ಲಿ ಭಗವಂತ ದಾಸನ ಆರಿಸಿದ್ರಿ. ಇನ್ನು ನಿಮಗೆ ಕೆಲಸ ಇಲ್ಲ, ನೀವು ಧಾರಾಳವಾಗಿ ನಿಮ್ಮ ಕೆಲಸ ಹೋಗ್ಬೋದು. ಯಾವ ಕಾಲದ ಅಧ್ಯಕ್ಷ ಸ್ಥಾನ ಕರೆದ್ರೆ ಬರ್ಬೋದು, ಯಾಕಂದ್ರೆ ಅವರು ಇಟ್ಟಿದ್ದಾರೆ, ತೊಂದರೆ. ಒಳ್ಳೆ ಕೆಲಸ ಆರಿಸಿದ್ರಿ, ಒಳ್ಳೆ ವ್ಯಕ್ತಿಗಳನ್ನು ಆರಿಸಿದ್ರಿ. ನೀವು ಕಮಿಟಿ ಕೂಡ ಒಳ್ಳೆ ಆರಿಸಿ. ಯಾಕಂದ್ರೆ ನಮ್ಮಲ್ಲಿ ದ್ವೇಷ ಅಥವಾ ಏನಾದರೂ ಭಾವನೆ ಅಥವಾ ಏರುತ್ತದ್ದು ಏನು ಇದ್ರೂ ಕೂಡ ಯಾವುದನ್ನು ನಾವು ಸಂಘಟನೆಯಲ್ಲಿ ನಿಲ್ಲಿಸ್ಕೊಳ್ಬಾರ್ದು. ನಾವು ಬೈಗಳು ಕೇಳಬೇಕಾಗ್ತದೆ. ಯಾವ ಸ್ಥಾನಮಾನ, ಈಗ ಒಬ್ಬರು ಅಧಿಕಾರಿ ಏನು ಹೇಳಿದ್ರು, ಅವರು 7 ಗಂಟೆ ಬರ್ಬಿಡಿ, ಹಾಗೆ ಸರಿ ಇದೆಯಾ ಅಂತ ಹೇಳಿದ್ರೆ ನೀವು, ಇದು 90% ವ್ಯಕ್ತಿ ಹೇಳುವ ಅಭ್ಯಾಸ ಬರೋದು. ಹಾಗೆ ನೀವು ಒಳ್ಳೆ ಕೆಲಸ ಮಾಡಿದರೆ ನಿಮ್ಮನ್ನು ಹೊಗಳೋ ಜನ ಇಲ್ಲ, ತೆಗೊಳ್ಳೋ ಜನ ಇಲ್ಲ. ನನಗೂ ತುಂಬ ತೆಗೊಳ್ತಾರೆ, ನಾನೇನು ಮಾತಾಡೋದಿಲ್ಲ. ಸೋಮೇಶ್ವರ ಪಾದೆ ಬಂಡೆ ಇದೆ ಅಲ್ಲಿ, ಸೋಮೇಶ್ವರ ದೇವಸ್ಥಾನ ನೋಡಿರ್ಬೋದು ಸರ್ ನೀವು. ಅದಕ್ಕೆ 365 ದಿನ ನೀರು ಬೀಳ್ತದೆ, 365 ದಿನ ಬಿಸಿಲು ಬೀಳ್ತದೆ, ಅಷ್ಟೇ ದಿನ ಮಳೆ ಬರ್ತದೆ, ಅಷ್ಟೇ ದಿನ ಗಾಳಿ ಬೀಳ್ತದೆ. ಬಂಡೆ ಸಣ್ಣದಾಗುವುದಿಲ್ಲ, ದಿನ ದಿನ ಅದು ದೊಡ್ಡದೇ ಆಗುತ್ತದೆ. ಬಂಡೆ ಸಣ್ಣ ಆಗುವುದಿಲ್ಲ, ಯಾರು ತೆಗೆದಿದ್ರು ಆಗುವುದಿಲ್ಲ. ಅವರು ಮಾಡುವ ಕರ್ತವ್ಯವನ್ನು ನಾವು ಮರಿಬಾರದು. ಅದರಿಂದ ನಿಮ್ಮ ಈ ಸಂಘಟನೆ ಬೆಳಗಲಿ. ಇನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಇದನ್ನು ನಾವು 50ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೇವೆ. ಆ 50 ವರ್ಷದ ಪಾದಾರ್ಪಣೆಗೆ ನಾನು ಕೈ ಮುಗಿದು ಬೇಡ್ತಾ ಇದ್ದೇನೆ. ನಿಮಗೆ ನೀವೆಲ್ಲರೂ ಅದಕ್ಕೆ ಸಹಕಾರ ಕೊಡಬೇಕು. ಬಹಳ ವಿಜೃಂಭಣೆಯಿಂದ ನಾವು ಮೀಟಿಂಗ್ ಕರೀತೇವೆ, ಬಹಳ ವಿಜೃಂಭಣೆ ರೀತಿಯಲ್ಲಿ ಮಾಡುವ ಒಂದು ಶಕ್ತಿ ಬೇಕು. ಯಾಕಂದ್ರೆ ಸಾರಿಗೆ ಸಪ್ತಾಹ ಅಂತ ಆಗ್ತದೆ ನಮ್ಮಲ್ಲಿ. ನಾನು ತುಂಬ ಸಾರಿ ಹೋಗಿದ್ದೆ. ಸಾರಿಗೆ ಸಪ್ತಾಹದಲ್ಲಿ ಮೇಲೆ ಕರೆಯೋದು ಬಸ್ಸಿನ ಡ್ರೈವರ್ಗಳನ್ನು ಮತ್ತೆ ರಿಕ್ಷಾ ಡ್ರೈವರ್. ನಾನು ಅಲ್ಲಿ ಅಧ್ಯಕ್ಷ ಹತ್ರ ಕೇಳಿದೆ, ನೀವು ಈ ಟೂರಿಸ್ಟ್ ಟ್ಯಾಕ್ಸಿ ಏನು ಮಾತಾಡೋದಿಲ್ಲ ಅಂತ. ಆಗ ಒಬ್ಬರು ಯಾರಾದ್ರು ಒಬ್ಬ ಕವಿ ಆಗಿದ್ದವರು ಮಲ್ಲಿಕಾರ್ಜುನ ಅಂತ, ಅವರು ಹೇಳಿದ್ರು, ಸ್ವಾಮಿ ನಮಗೆ ಉಪದ್ರ ಬಸ್ಸಿನವರು ಮತ್ತೆ ರಿಕ್ಷಾದವರು, ಟೂರಿಸ್ಟ್ ಟ್ಯಾಕ್ಸಿ ಉಂಟಾ ಇಲ್ಲ ಅಂತ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ನೋಡಿ ಹೇಗೆ ಅಂತ ಹೇಳಿದ್ರೆ, ಆಗ ದಿನೇಶ್ ಕುಂಬಳ್ ಹೇಳಿದ್ರು, ನಮ್ಮ ಟೂರಿಸ್ಟು ವಾಹನ ಶಾಲೆ ಮಕ್ಕಳು ಹುಡುಗರಲ್ಲಿ ಯಾವಾಗ ಕೂಡ ಆಗದೆ ನಾವು ಬಹಳ ಜಾಗೃತಿಯಲ್ಲಿದ್ದೇವೆ. ನೋಡಿ ಅದು ಹೆಸರು ನಮಗೆ ಅಲ್ಲಿ ಸಾರಿಗೆ ಇದರಲ್ಲಿ ನಮ್ಮ ಹೆಸರು ಬಿದ್ದಿದೆ. ನಿಮ್ಮಿಂದ ಯಾವುದೇ ಉಪದ್ರ ಇಲ್ಲ ಅಂತ. ನಾವು ಯಾವುದೇ ಸ್ಟ್ರೈಕ್ ಮಾಡೋದಾದ್ರೆ ಕಾನೂನು ಪ್ರಕಾರ ಕೇಳಿ ಸ್ಟ್ರೈಕ್ ಮಾಡೋದು, ಸಡನೆ ಮಾಡೋದಿಲ್ಲ. ಆದ್ದರಿಂದ ನಾವು ನಮ್ಮದನ್ನೇ ನೋಡುವುದಲ್ಲ, ಪರಿಸರವನ್ನು ನೋಡಬೇಕು. ನಾವು ನನ್ನ ಇಷ್ಟು ಪ್ರಾಯದ ಒಂದು ಹುಮ್ಮಸ್ ಅಂತ ಹೇಳಿದರೆ, ನಾನು ದಾರಿಯಲ್ಲಿ ಯಾರೇ ಬೀಳಲಿ, ಯಾರೇ ಹಿಡೀಲಿ, ಬರುವ ದಾರಿಯಲ್ಲಿ ಬೀಳಲಿ, ನಾನು ಬಿಡುದಲವನ್ನು ಎತ್ಕೊಂಡು ಹೋಗ್ತೇನೆ. ಯಾವುದರಲ್ಲೂ ಮರಣಪಟ್ಟರು ಅಲ್ಲಿ ಇಲ್ಲಿ ಏನು ಕಷ್ಟ ಬೇಕೋ ಅಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಆ ಹುಮ್ಮಸ್ಸಿಂದ ನಾನು ಈಗ ಯೌವನ ನನಗೆ ಬಂದದ್ದು ಅದರಲ್ಲಿ. ಅದಕ್ಕೆ ನಾನು ನಿಮ್ಗೆ ಎಲ್ಲರಿಗೂ ಯುವಕರಿಗೆ ಹೇಳೋದು, ನಾವು ಜೀವನ ನಡೀತೇವೆ. ಬಾಡಿಗೆ ಆಗುದಿರು ದಿನ ಹೋಗೋದ್ರೆ ಬಾಡಿಗೆ ಆದರೂ ನಮ್ಮ ಹಣೆಯಲ್ಲಿ ಎಷ್ಟು ಬರೀತದೆ ಅಷ್ಟೇ ಸಿಗುವುದಲ್ಲದೆ ಬೇರೆ ಸಿಗುವುದಿಲ್ಲ. ಬೆಳಿಗ್ಗೆ ಸಾಯಂಕಾಲ ಕಾದು ಕೂತ್ಕೊಳ್ಳೋದಿಲ್ಲ, ಏನು ಮಾಡಿದ್ದೂ ಇಲ್ಲ. ಒಂದು ಟ್ಯಾಕ್ಸಿ ಡ್ರೈವರು ಟ್ಯಾಕ್ಸಿಯನ್ನು ಇಟ್ಟು ಅವ 10 ಲಕ್ಷಕ್ಕೆ ಟ್ಯಾಕ್ಸಿಯನ್ನು ಇಟ್ಟು ಅವನು 15 ವರ್ಷಕ್ಕೆ ಹೋಗಿ ಅದನ್ನು 3 ಲಕ್ಷಕ್ಕೆ ಮಾರುವುದಲ್ಲದೆ ಅದು 25 ಲಕ್ಷ ಆಗುವುದಿಲ್ಲ. ಅವನ ಬುದ್ಧಿವಂತಿಕೆ ಏನಾದ್ರು ಇದ್ರೆ ಅವನ ಹಣೆಯಲ್ಲಿ ಬರ್ತಿದ್ರೆ ಅವನು ಇಂಪ್ರೂವ್ಮೆಂಟ್ ಆಗುವುದಲ್ಲದೆ ಇಲ್ಲ ಎಷ್ಟೋ ವರ್ಷ ಆಗ್ತದೆ. ನಾನು 51 ವರ್ಷ ಆಯಿತು, ಈಗಲೂ ನಾನು ಮಣ್ಣಿನ ಮನೆಯಲ್ಲಿದ್ದೇನೆ. ನನಗೇನು ಮಾಡ್ಲಿಕ್ಕೆ ಆಗಲಿಲ್ಲ. ಆದರೆ ಈಗ ಮಗ ನನ್ನದು ಒಂದು ಟ್ಯಾಕ್ಸಿ ಸಾಕು ಅಂತ ಹೇಳಿ ಮಗ ತೆಗೆದುಕೊಟ್ಟ, ಅದರಲ್ಲಿ ದುಡಿತಾ ಇದ್ದೇನೆ. ಏನು ಮಾಡೋದು, ದುಡಿಯುವಾಗ ಬೇಸರ ಆಗ್ತದೆ. ಮೊದಲಿಂದು ನೆನೆಸುವಾಗ ಈಗ ನೆನೆಸುವಾಗ ಏನು ಪ್ರಯೋಜನ ಇಲ್ಲ. ಅಂದರೆ ಆ ಟ್ಯಾಕ್ಸಿ ಯಾಕೆ ಅಂತ ಗೊತ್ತುಂಟ, ನನ್ನ ಕುಟುಂಬದ ಮನೆ ಇದೆ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಟ್ಯಾಕ್ಸಿ ಮ್ಯಾನ್ಸ್ ಅಸೋಸಿಯೇಷನ್ ಮನೆ ಇದೆ. ನಾನು ಅದನ್ನು ಬಿಟ್ಟರೆ ಅದನ್ನು ಬಿಟ್ಟಾಗೆ ಆದರೂ ನನ್ನ ಜೀವ ಹೋಗುವವರೆಗೆ ನಾನು ಇದರಲ್ಲಿ ದುಡಿತೇನೆ. ಆದ್ದರಿಂದ ಯಾರೇ ಆಗಲಿ, ಅವ ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಭೇದ ಭಾವ ಇಲ್ಲದೆ ನೀವು ಮಾಡಬೇಕು. ನಮ್ಮಲ್ಲಿ ಭೇದ ಭಾವ ಇಲ್ಲದರಿಂದ ಇವತ್ತು ದಾಪುಗಾಲು 50ನೇ ವರ್ಷಕ್ಕೆ ಹೋಗ್ತಾ ಇದ್ದೇವೆ. ನಮ್ಮಲ್ಲಿ ಯಾವ ಭೇದ ಭಾವ ಇಲ್ಲ, ಯಾವ ಪಕ್ಷದ ಸಪೋರ್ಟ್ ಇಲ್ಲ, ಯಾವ ಜಾತಿಗೂ ಸಪೋರ್ಟ್ ಇಲ್ಲ. ನಾವು ಒಂದೇ ಮನಸ್ಸಿಂದ ನಾವು ದಕ್ಷಿಣ ಜಿಲ್ಲಾ ಟ್ಯಾಕ್ಸಿ ಮ್ಯಾನ್ಸ್ ಹೋಗ್ತಾ ಇದ್ದೇವೆ. ಆದ್ದರಿಂದ ನಿಮ್ಮೆಲ್ಲರೂ ನಾನು ತುಂಬ ಹೃದಯದಿಂದ ಹೇಳಿಕೊಂಡು ಇವತ್ತಿನ ಇದರ 19ನೇ ವಾರ್ಷಿಕೋತ್ಸವ ಇನ್ನೂ ಕೂಡ ಒಳ್ಳೆ ವಿಜೃಂಭಣೆಯಿಂದ ನಡೆಯಲಿ. ಎಲ್ಲರೂ ಒಗ್ಗಟ್ಟಾಗಿ ಈಗ ಪದಾಧಿಕಾರಿಗಳು ಬಂದರಿಗೆ ಹೊಸ ಆರಿಸಿದ್ರೆ ಅವರಿಗೆ ನೀವು ಸಪೋರ್ಟ್ ಮಾಡಬೇಕು. ಯಾವುದೇ ಅಧ್ಯಕ್ಷ ಇದ್ದರೆ ಅವನ ಸ್ವಂತ ಆಗೋದಿಲ್ಲ, ನಾನು ಕೂಡ ಆಗೋದಿಲ್ಲ. ನನಗೆ 10 ಜನ ಕಮಿಟಿಯವರು ಹೇಳಬೇಕು
ಅದನ್ನು ಪಾಲಿಸಬೇಕು ನಾವು. ನನ್ನ ಸರ್ವಾಧಿಕಾರ ಇಲ್ಲ, ಅದು ಕಾರ್ಯಾಧ್ಯಕ್ಷರಾಗಲಿ ಪ್ರಧಾನ ಯಾರೇ ಆಗಲಿ ನಮ್ಮ ಸಪೋರ್ಟ್ ಇರಬೇಕು. ಆದ್ದರಿಂದ ನಮಗೆ ಹೆದರಿಕೆ ಇಲ್ಲ, ಯಾರೇ ಆಗಲಿ ನಾವು ಆರಿಸಿದ ಒಂದು ವ್ಯಕ್ತಿಗೆ ನಾವು ಫುಲ್ ಸಪೋರ್ಟ್ ಕೊಡ್ಬೇಕು. ಅವರಿಗೆ ಏನಾಗ್ತದೆ ಬಿಡಬಾರ್ದು, ಅವ್ರಿಗೆ ಫುಲ್ ಸಪೋರ್ಟ್ ಕೊಡ್ಬೇಕು. ಅದರಿಂದ ನಮ್ಮ ದೊಡ್ಡ ಜಿಲ್ಲಾ ಟ್ಯಾಕ್ಸಿ ಮ್ಯಾನ್ಸ್ ಅಸೋಸಿಯೇಷನ್ಗೆ ನೀವು ಅಂಗಸಂಸ್ಥೆಯಾಗಿ ಇದ್ದೀರಿ, ನಮಗೆ ನೀವು ತುಂಬ ಹೃದಯದಿಂದ ನನಗೆ ಸಪೋರ್ಟ್ ಕೊಡಬೇಕಂತ ಹೇಳಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಗಮಿಸಿದ್ದಕ್ಕೆ ನಾನು ನಿಮಗೆಲ್ಲರಿಗೂ ಸರ್ವ ಜನರಿಗೂ ನಾನು ಬಹಳ ಕೃತಜ್ಞತೆ ಅರ್ಪಿಸಿ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ನಿಮಗೆ ಕೊಡಲಿ ದೇವರು ಅಂತ ಹೇಳಿ ನನ್ನ ಈ ಭಾಷಣ ಮಾಡಿದಂಥ ನಮ್ಮ ಪ್ರಮೋದ್ ಉಲ್ಲಾಲ್ರವರು ಹಲವಾರು ವಿಚಾರಗಳನ್ನು ಹೇಳಿದರು. ನಮ್ಮ ವ್ಯವಸ್ಥೆಯ ಬಗ್ಗೆ, ನಮ್ಮ ಶಿಸ್ತಿನ ಬಗ್ಗೆ, ಹಾಗೂ ನಾವು ನಡ್ಕೊಳ್ಳುವಂಥ ನಾವು ಹೋಗುವ ಬರುವ ದಾರಿಯನ್ನು ನಾವು ಯಾವ ರೀತಿ ನಡೀಬೇಕಂತ ಹೇಳಿದರು. ಅವರಿಗೆ ನಮ್ಮ ತೊಕ್ಕೊಟ್ಟು ಟೂರಿಸ್ಟ್ ಚಾಲಕರ ಮಾಲಕರ ಸಂಘದ ಪರವಾಗಿ ಅವರಿಗೆ ಧನ್ಯವಾದಗಳು. ಈಗಾಗಲೇ ನೂತನ ಅಧ್ಯಕ್ಷರು ಪ್ರಶಾಂತ್ ರವರು ವೇದಿಕೆಯ ಮೇಲೆ ಬಂದು ನಮ್ಮ ಆಯುಕ್ತರಾದಂಥ ಪ್ರಮೋದ್ ಇವರಿಂದ ಹೂಗುಚ್ಛವನ್ನು ಸ್ವೀಕರಿಸಿ ಅವರು ಅಧಿಕಾರವನ್ನು ಪಡ್ಕೊಳ್ಬೇಕಂತ ತಮ್ಮಲ್ಲಿ अर्धा अंतिम अर्धा अंतिम अर्धा ಮುಸ್ತಫಾ, ಸಂತೋಷ್, ಸಬಸ್ಟಿಯನ್, ನವೀನ್ ಸುಶೀಲ್, ಕೃಷ್ಣಣ್ಣ, ರಾಜೇಶ್, ಮಧ್ಯ ಬಲೆ ಸಂತೋಷ್, ಕಾರ್ಯಕಾರಿ ಸಮಿತಿ ಪೂರಣ ಜಾನ್, ನವೀನ್ ನಿರ್ಮಲ, ನವೀನ್ ಸುಶೀಲ್, ಸಬಸ್ಟಿಯನ್, ಸರಿ ಅಬ್ದುಲ್ ಕರೀಂ ಬಲೆ ಎಲ್ಲ ಶರತ್ ಕುಮಾರ್ ಬಲೆ ಪ್ರಸಾದ್ ಭಕ್ತ ಸುಧಾಕರ್ ಪ್ರಸಾದ್ ಭಕ್ತ ಸುಧಾಕರ್ ಅಧ್ಯಕ್ಷ ಕಾರ್ಯದರ್ಶಿ ಈಗಾಗಲೇ ಒಮ್ಮೆ ಎಲ್ಲ ಅಧ್ಯಕ್ಷರು ಕಾರ್ಯದರ್ಶಿ ಪ್ಲಾಸ್ಟಿಕ್ ಚೀಲವನ್ನು ಒಗೆದು ನಿಮಗೆ ಹೂವನ್ನು ಯಾರು ಮಾಡಲಿಲ್ಲ, ಪ್ಲಾಸ್ಟಿಕ್ ವಿರೋಧ ಅದನ್ನು ತೆಗೆದು ಕೊಟ್ಟು ನೋಡಿ, ಅದು ಶಿಸ್ತು. ಈಗಾಗಲೇ ಇವತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಿತ್ತು, ಆದರೆ ಕಾರಣಾಂತರದಿಂದ ಸ್ವಲ್ಪ ತಡವಾಗಿ ಬಂದಿದ್ರು. ಆದರೂ ಕೂಡ ನಮ್ಮ ಈ ಸಭೆಗೆ ಬಂದಂಥ ಮಾಜಿ ಸಚಿವರು, ನಮ್ಮ ಕ್ಷೇತ್ರದ ಶಾಸಕರಾದ ಯುಟಿ ಖಾದರ್ ಅವರನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಅದೇ ರೀತಿ ಅವರು ನಮ್ಮ ಈ ಸಂಘದ 19ನೇ ವರ್ಷದ ಮಹಾಸಭೆ ಅಂಗವಾಗಿ 2 ಶುಭಾಶಯದ ನುಡಿಗಳನ್ನು ಆಡಬೇಕು. ಅದೇ ರೀತಿ ಈಗಾಗಲೇ ಅವರಿಗೆ
ನಮ್ಮ ಏನು ಬಹುದೊಡ್ಡ ಬೇಡಿಕೆ ಅಂದರೆ ಭಾಳ 20 ವರ್ಷದಿಂದ ನಮಗೆ ಒಂದು ಪಾರ್ಕಿಂಗಿನ ಏನು ಸಮಸ್ಯೆ ಇದೆ ಅದನ್ನು ಈಗಾಗಲೇ ಅವರಿಗೆ ಒಂದು ಮನವಿಯನ್ನು ನಾನು ಮಾಡಿದ್ದೇನೆ. ಈಗಾಗಲೇ ಅವರು ಡಿ ಸಿ ಅವರಿಗೆ ಅದರ ಬಗ್ಗೆ ಕಾರ್ಯಪ್ರವರ್ತನೆ ಕೂಡ ಆಗಿದ್ದಾರೆ. ಎ ಡಿ ಸಿ ಆ ಸಿಗ್ನೇಚರ್ಸ್ ಅದನ್ನು ಮಾಡ್ತಾರೆ ಅಂತ ಹೇಳಿದ್ದಾರೆ. ಆ ಬಗ್ಗೆ 2 ಶುಭ ಜೊತೆಗೆ ಆ ಬಗ್ಗೆ ಮಾತನಾಡಬೇಕು. ದಕ್ಷಿಣ ಕನ್ನಡ ಜಿಲ್ಲಾ ಟ್ಯಾಕ್ಸಿ ಮ್ಯಾನ್ ಮತ್ತು ಮೆಕ್ಸಿಕನ್ ಅಸೋಸಿಯೇಷನ್ ಇದರ ವಲಯ ಸಂಘ ಟೂರಿಸ್ಟ್ ಕಾರ್ ಮತ್ತು ವಾಹನ ಚಾಲಕರ ಮಾಲಕ ಕುಟುಂಬಗಳು ಇದರ ವಾರ್ಷಿಕ ಮಹಾಸಭೆ ಈ ಸಭೆಯಲ್ಲಿ ಉಪಸ್ಥಿತರುವಂತಹ ಜಿಲ್ಲಾ ಅಧ್ಯಕ್ಷರಾದ ದಿನೇಶ್ ಕುಮಾರ್ ಅವರೇ, ಇದಾದ ಪ್ರಮೋದ್ ಅವರೇ, ನಮ್ಮ ಜಿಲ್ಲಾ ಕಾರ್ಯದರ್ಶಿ ಆಗಿರುವಂಥ ಆನಂದ್ ಅವರೇ, ನೂತನ ಅಧ್ಯಕ್ಷ ಆಗಿರುವಂಥ ಪ್ರಶಾಂತ್ ಅವರೇ, ಸುಧಾಕರ್ ಅವರೇ, ನಮ್ಮ ಕಾರ್ಯದರ್ಶಿ ಆಗಿರುವಂತಹ ಭಗವಾನ್ ಅವರೇ, ಮುಂದಿರುವ ಎಲ್ಲ ಟ್ಯಾಕ್ಸಿ, ಟೂರಿಸ್ಟ್ ಕಾರ್ ಮತ್ತು ವಾಹನ ಚಾಲಕರ ಸಂಘದ ಎಲ್ಲ ಪದಾಧಿಕಾರಿಗಳೇ, ಹಿತೈಷಿಗಳೇ, ಖಂಡಿತವಾಗಿ ದೀರ್ಘವಾಗಿ ಮಾತಾಡೋದಿಲ್ಲ. ಉದ್ಘಾಟನೆ ಕಾರ್ಯಕ್ರಮ ಬರಬೇಕಿತ್ತು. ಅದು ನಮ್ಮ ಅಗ್ರಗಣ್ಯ ನಾಯಕರು ಆದಂಥ ಅಮರನಾಥ್ ಶೇಖರ್ ಅವರ ಅಗ್ರ ಸಂದರ್ಭದಲ್ಲಿ ನಮಗೆ ಮೂಡಬಿದರಿಗೆ ಅವರ ಅಂತ್ಯ ಸಂಸ್ಕಾರ ಭಾಗವಹಿಸಲಿಕ್ಕಿದ್ದ ಕಾರಣ ಅಲ್ಲಿಗೆ ಹೋಗಿ ಮತ್ತು ಬೇರೆ ಹೋಗಿ ಬರುವ ತರವಾಯಿತು. ಫಸ್ಟ್ ನಿಮ್ಮೆಲ್ಲರ ಕ್ಷಮೆಯನ್ನು ಯಾಚಿಸಿಕೊಂಡು ನಿಮ್ಮೆಲ್ಲರ ಶುಭಾಶಯ ಸಲ್ಲಿಸುತ್ತಾ ಟೂರಿಸ್ಟ್ ಕಾರ್ ಮತ್ತು ವಾಹನ ಚಾಲಕರ ಮಾಲಕರ ಆ ಒಂದು ಕೆಲಸ ನಮಗೆ ಸಮಾಜಕ್ಕೆ ಅನುಕೂಲವಾದ ಕೆಲಸ, ಪ್ರತಿಯೊಬ್ಬರಿಗೂ ಕೂಡ ಅತಿ ಅಗತ್ಯವಾಗಿ ಇವತ್ತು ಬೇಕಾಗುವಂಥದ್ದು. ಈ ಸಂದರ್ಭದಲ್ಲಿ ನಮ್ಮ ದುಡಿಮೆ ಜೊತೆಯಲ್ಲಿ ಸ್ವಾಮ್ಯವನ್ನು ಉಳಿಸಿಕೊಂಡು ತಾವೆಲ್ಲ ಇವತ್ತು ಬಂದಿದ್ದೀರಿ. ಆದಾಗ ನಿಮ್ಮ ಕೆಲವೊಂದು ಬೇಡಿಕೆ ಏನಿದೆಯಾ ನನ್ನ ದಿನೇಶ್ ಕುಮಾರ್ ಪ್ರತಿ ದಿವಸವೂ ಕೂಡ ಇದರ ಬಗ್ಗೆ ಚರ್ಚೆ ಮಾಡ್ತೇವೆ. ನಾವು ಕೂಡ ಅದಕ್ಕೆ ಒಂದು ಹಂತಕ್ಕೆ ನಿಲ್ಲಿಸ್ತೇವೆ. ಯಾಕಂತೇಳಿ ಈಗಾಗಲೇ ಎಲ್ಲ ನಗರಸಭೆ ವ್ಯಾಪ್ತಿಯ ಒಂದು ಬಸ್ ಸ್ಟ್ಯಾಂಡ್ ಅದರ ಒಂದು ಚಿತ್ರಣ ಇವತ್ತು ಬದಲು ಮಾಡ್ತಾ ಸಂಪೂರ್ಣವಾಗಿ ಬದಲು ಮಾಡ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ಅವಾಗ ಎಲ್ಲ ನಮ್ಮ ರಿಕ್ಷಾದವರಿಗೆ, ಟ್ಯಾಕ್ಸಿ ಅವರಿಗೆ, ಕಾರ್ ಚಾಲಕರಿಗೆ, ಮಾಲಕರಿಗೆ, ಟೆಂಪೋಗಳಿಗೆ ಎಲ್ಲ ಕೂಡ ಉತ್ತಮವಾದ ಸ್ಥಳಾವಕಾಶ ಮಾಡಿಕೊಂಡು ಸುಂದರವಾಗಿ, ಶಿಸ್ತುಬದ್ಧವಾಗಿ ಮತ್ತು ಒಂದು ಮಾದರಿಯಾದ ಒಂದು ನೀರಿನ ಆಕಾಶ ತಯಾರು ಮಾಡಿ ಆ ಸಂದರ್ಭದಲ್ಲಿ ಎಲ್ಲ ತಾವು ಹೇಳಿದಂಥ ಎಲ್ಲ ಗಮನ ತೆಗೆದುಕೊಂಡು ಆ ಕೆಲಸ ನಾವು ನಿರ್ವಹಿಸ್ತೇವೆ. ಅದಕ್ಕೆ ಅನುಗುಣವಾಗಿ ಬೇಗ ಅದನ್ನು ಚೆನ್ನಾಗಿ ಅದನ್ನು ನೀರಿನ ಆಕಾಶ ಮಾಡಲಿಕ್ಕೆ ಆದಷ್ಟು ಬೇಗ ನಾವು ಗಂಟೆ ಒಂದು ಭೇಟಿ ನಾನು ಹೇಳಿದೆ. ನಾನು ಕಮಿಷನರ್ ಪ್ಲಸ್ ನಮ್ಮ ಕೆಲಸ ಮಾಡಬೇಕು ಮತ್ತು ನಮ್ಮ ACP ಡಿಪಾರ್ಟ್ಮೆಂಟ್ ಟ್ರಾಫಿಕ್ ಅವರೆಲ್ಲ ಕೂಡ ಬಂದು ಜಂಟಿಯಾಗಿ ಮಾಡಿ ನಿಮ್ಮ ಸಲಹೆ ಸೂಚನೆ ತೆಗೆದುಕೊಂಡು ಅಂತಿಮವಾಗಿ ಉತ್ತಮವಾದ ವ್ಯವಸ್ಥೆ ನಾವು ಮಾಡಿ ಕೊಡ್ತೇವೆ ಅಂತ ಹೇಳಿಕೊಂಡು ನಿಮಗೆಲ್ಲ ಶುಭಾಶಯ ಸಲ್ಲಿಸ್ತೇನೆ. ಜೈ ಹಿಂದ್.